कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण प्रभु जी धन्यवाद प्रभु जी। हरे कृष्ण 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 हरे हरे ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಜಿ ಬಂದಿದ್ದಾರೆ. ಬಂದಿದ್ದಾರೆ. ಹೌದು, ಪ್ರಣಾಮಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮೀತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸೊ ನಾವು 3ನೇ ಸ್ಕಂದ ಪ್ರಾರಂಭಿಸಿದ್ದೇವೆ. ಅಧ್ಯಾಯ ವಿದುರನ ಪ್ರಶ್ನೆಗಳು. ಸೊ ಕೇಳ್ತಾ ಇದ್ರು ಇವರು ಯಾರು, ಸನಕಾದಿ ಋಷಿಗಳು ಸುತಮುನಿಗಳಿಂದ ವಿವರಣೆಗಳು ಕೇಳ್ತಾ ಇದ್ದಾರೆ. ಶುಕಮುನಿ, ಪರೀಕ್ಷಿತ್ ಮಹಾರಾಜ ಇದು ಕೇಳ್ತಾ ಇದ್ದಾರೆ. ಅದ್ರ ಮಧ್ಯೆಯಲ್ಲಿ ಅವರಿಗೆ ಹಿಂದೆ ಪ್ರಥಮ ಸ್ಕಂದದಲ್ಲಿ ವಿದುರನ ಈ ವಿವರಣೆ ಇತ್ತು. ಹೀಗೆ ವಿದುರ ಮತ್ತೆ ಬಂದು ಅವರು ಧೃತರಾಷ್ಟ್ರರನ್ನು ಅವರು ಪರಿಪೂರ್ಣತೆ ಅವರು ಪಡೆಯೋ ಒಂದು ಮಾರ್ಗದರ್ಶನ ಕೊಟ್ಟರು ಅವರು. ಸೊ ಆ ಹಿನ್ನೆಲೆಯಲ್ಲಿ ಅವರು ಎಷ್ಟು ವರ್ಷಗಳ ಕಾಲ, ಆಕ್ಚುಲಿ ವಿದುರ ಎಷ್ಟು ವರ್ಷಗಳು ಮುಂದೆ ನಮಗೆ ಸುಮಾರು ನಾವು ಅಂದಾಜು ಮಾಡುವುದು ಎಷ್ಟು ವರ್ಷಗಳ ಕಾಲ ಹೀಗೆ ಅವರು ಮನೆಯನ್ನು ತ್ಯಜಿಸಿ ಅವರ ಅರಮನೆಯನ್ನು ಬಿಟ್ಟು ಅವರು ಹೋಗಿದ್ರು ಅಂತ. ಸೊ ಮತ್ತೆ ಅವ್ರು ವಾಪಸ್ ಬಂದ್ಮೇಲೆ ಅವರು ಧೃತರಾಷ್ಟ್ರನಿಗೆ ಒಂದು ಮತ್ತೆ ಕೊನೆಗೆ ಅವರು ಮತ್ತೆ ಬೋಧನೆ ಮಾಡಿ ಮತ್ತೆ ಧೃತರಾಷ್ಟ್ರನು ಈ ವೈರಾಗ್ಯ ಪದವನ್ನು ಸ್ವೀಕರಿಸಿ ಅವರು ಧರ್ಮ ಸಾಕ್ಷಾತ್ಕಾರದಲ್ಲಿ ಪರಿಪೂರ್ಣತೆಯನ್ನು ಪಡಿತಾರೆ. ಸೊ ಅಲ್ಲಿ ಆ ವಿವರಣೆ ಇತ್ತು. ಸೂತ ಗೋಸ್ವಾಮಿಯರು ಶೌನಕಾದಿ ಋಷಿಗಳಿಗೆ, ನೈಮಿಷಾರಣ್ಯ ಋಷಿಗಳಿಗೆ ಹೇಳಿದ್ದು. ಸೊ 2ನೇ ಸ್ಕಂದದ ಅಂತ್ಯದಲ್ಲಿ ಮತ್ತೆ ಅವರು ಆ ವಿವರಣೆಗೆ ವಾಪಸ್ ಬರ್ತಾ ಇದ್ದಾರೆ. ಸೊ ಇದೇ ವಿವರಣೆಗಳಿದೆ. ಈಗ 10 ಭಾಗವತದ ಲಕ್ಷಣಗಳು ಅಂತ ಹೇಳಿದ್ರು. ಆದರೂ ಅವರ ಒಂದು ಕುತೂಹಲತೆ ಮತ್ತೆ ಅವರ ಒಂದು ಇದು ವಿದುರರ ಬಗ್ಗೆ ತಿಳಿಯಬೇಕು ಅಂತ. ಯಾಕಂದ್ರೆ ವಿದುರರು ಸಾಮಾನ್ಯ ವ್ಯಕ್ತಿ ಅಲ್ಲ, ಶುದ್ಧ ಭಕ್ತರು, ಮಹಾಜನ, ಯಮರಾಜರೇ. ಸೊ ಹಾಗಾಗಿ ಅವರು ಯಾವ ಕಾರಣಕ್ಕಾಗಿ ಅವರು ಈ ರೀತಿ ಬಿಟ್ಟು ಹೋಗಿದ್ದು. ಸೊ ನೀವು
ಅವ್ರು ಬಿಟ್ಟು ವಾಪಸ್ ಬಂದದ್ದು ಹೇಳಿದ್ರಿ, ಯಾಕೆ ಬಿಟ್ಟು ಹೋಗಿದ್ರು, ಸೊ ಅದರ ಒಂದು ವಿವರಣೆ. ಮತ್ತೆ ಅಲ್ಲಿ ಅವರು ಮೈತ್ರೇಯ ಋಷಿಗಳನ್ನು ಭೇಟಿ ಮಾಡಿದ್ರು. ಸೊ ಅವ್ರು ಭೇಟಿ ಮಾಡಿದ್ರಿಂದ ಅಲ್ಲಿ ಒಂದು ದೊಡ್ಡ ಇದಾಗಿರ್ಬೇಕು, ಬಹಳ ಮುಖ್ಯವಾದ ವಿಷಯಗಳು ಅಲ್ಲಿ ಚರ್ಚೆ ಆಗಿರ್ಬೇಕು. ಸೊ ಅದ್ರ ಬಗ್ಗೆ ಎಲ್ಲ ನಮಗೆ ತಿಳಿಸಿ ಅಂತ ಅವ್ರು ಮನವಿ ಮಾಡಿದ್ರಿಂದ ಮತ್ತೆ ಈಗ ಸೂತ ಗೋಸ್ವಾಮಿಯವರು ಮತ್ತೆ ವಿದುರನ ಇದಕ್ಕೆ ಇತಿಹಾಸ ಚರಿತ್ರೆಗೆ ವಾಪಸ್ ಬರ್ತಾ ಇದ್ದಾರೆ. ಸೊ ಅವರು ಅಲ್ಲಿ ಆರಂಭಿಸಿದಾಗ ಕೂಡ ಹೇಳಿದ್ದು ಇದೇ ವಿಷಯವನ್ನು ಪರೀಕ್ಷಿತ್ ಮಹಾರಾಜರು ಕೂಡ ಆಗಲೇ ಕೇಳಿದ್ದಾರೆ. 7 ದಿವಸದಲ್ಲಿ ನಾವು ಏನು ಭಾಗವತವನ್ನು ಪರೀಕ್ಷಿತ್ ಮಹಾರಾಜರಿಗೆ ಶುಕದೇವ್ ಗೋಸ್ವಾಮಿ ಅವರು ಹೇಳಿದ್ದಾರೆ, ಅದಕ್ಕೆ ಕೇಳ್ತೇವೆ. ಅಲ್ಲೂ ಕೂಡ ಈ ವಿಷಯ ಯಾರು ಈ ಮೈತ್ರೇಯ ವಿದುರ ಸಂವಾದದ ಬಗ್ಗೆ ಪರೀಕ್ಷಿತರು ಕೂಡ ಕೇಳಿರ್ತಾರೆ. ಅಂದ್ರೆ ಎಷ್ಟು ಮಹತ್ವದ ಇದು ಚರ್ಚೆ, ಈ ಸಂವಾದ ಇರಬೇಕು ಅಂತ ನಾವು ಅನ್ಕೊಳ್ಬೇಕು. ಅಂದ್ರೆ ವಿದುರ ಮೈತ್ರೇಯ ಸಂವಾದ ಮಹಾಭಾರತದ ನಂತರ ಆದದ್ದಿದು. ಸೊ ಆ ಸಂವಾದದ ಬಗ್ಗೆ ಇಲ್ಲಿ ಸೂತ ಗೋಸ್ವಾಮಿಗೆ ಶೌನಕಾದಿ ಋಷಿಗಳು ಪ್ರಶ್ನೆ ಮಾಡಿದ್ರು, ಆದ್ರೆ ಅವರು ಉತ್ತರಿಸ್ತಾ ಹೇಳಿದ್ದು ಇದೇ ಸಂವಾದದ ಬಗ್ಗೆ ಪರೀಕ್ಷಿತ್ ಮಹಾರಾಜರು ಕೂಡ ಕೇಳಿದ್ದಾರೆ ಅಂತ ಹೇಳಿ ಕೂಡ ಹೇಳಿದ್ರು. ಅಂದ್ರೆ ಎಷ್ಟು ಮುಖ್ಯವಾದ ಸಂವಾದ ಇರಬೇಕು, ಎಷ್ಟು ಮುಖ್ಯವಾದ ಚರ್ಚೆ ಇರಬೇಕು. ಸೊ ಹೀಗೆ ಇದರ ಮಧ್ಯೆ ನಡೆದ ಇದು 3, 4, 5 ಸ್ಕಂದಗಳೆಲ್ಲ ಆಕ್ಚುಲಿ ವಿದುರ ಮೈತ್ರೇಯ ಸಂವಾದನೆ ಇದು ನಾವು ಕೇಳೋದು. ಸೊ ಅದರ ಮಧ್ಯೆಯಲ್ಲೇ ಎಷ್ಟೋ ಟಾಪಿಕ್ಸ್, ಎಷ್ಟೋ ವಿಷಯಗಳು ಬರ್ತವೆ 3ನೇ ಸ್ಕಂದದಲ್ಲಿ, ಮತ್ತೆ 4ನೇ ಸ್ಕಂದದಲ್ಲಿ, ಮತ್ತೆ 5ನೇದು ಕೂಡ ಇರಬೇಕು. ಬಹಳ ಭಾಗವತದಲ್ಲಿ ಹೆಚ್ಚಾಗಿ ನಾವು ನೋಡ್ತಾ ಇರೋದು ಇದು ವಿದುರ ಮೈತ್ರೇಯ ಸಂವಾದದಲ್ಲೇ ಇದೆಲ್ಲ ಈ ವಿಷಯಗಳು ಬರ್ತಾ ಇರೋದು. ಸೊ ಈ ಚರ್ಚೆ ಆಗಿದೆ ಅಂತ ಗೊತ್ತು ಅವ್ರಿಗೆ, ಯಾರಿಗೆ ಇಲ್ಲಿ ಇವ್ರಿಗೂ ಗೊತ್ತು, ಅಲ್ಲಿ ಹಿಂದೆ ಕೂಡ ಅವರು ಕೂಡ ಶುಕಮುನಿಗಳು ಪರೀಕ್ಷಿತ್ ಮಹಾರಾಜರು ಒಂಥರ ಅವರ ದೊಡ್ಡ ಅವರ ಮೀಟಿಂಗ್ ಅಲ್ಲಿ ಅವರ ಒಂದು ಇದರಲ್ಲಿ ಅವರ ತುಂಬಾ ಒಂದು ವಿಷಯಗಳ ಚರ್ಚೆ ಆಗಿದೆ, ತುಂಬಾ ಮುಖ್ಯವಾದ ವಿಷಯಗಳು ಅಂತ ಅವ್ರಿಗೆ ಗೊತ್ತು. ಸೊ ಎನಿವೆ, ಸೊ ಅದು ಅದನ್ನ ಸ್ಟಾರ್ಟಿಂಗ್ ಅಲ್ಲಿ ಕೇಳಿದ್ವಿ ನಾವು. ಕೇಳಿದ್ಮೇಲೆ ಈಗ ವಿದುರರು ಹೇಗೆ ಈ ತರ ಅವರು ಮನೆಯನ್ನು ಬಿಡ್ಬೇಕಾಯ್ತು, ಅವರು ಮನೆಯನ್ನು ತ್ಯಜಿಸಿ ಅವ್ರು ಹೋಗ್ಬೇಕಾಯ್ತು. ಸೊ ಇದು ಈ ಅಧ್ಯಾಯ. ಇದು ಸೊ ಈ ಅಧ್ಯಾಯ ಮುಖ್ಯವಾಗಿ ಅಲ್ಲಿ ನಾವು ಕೇಳಿದಿಷ್ಟವರೆಗೂ ಧೃತರಾಷ್ಟ್ರನು ಈ ಮಹಾಭಾರತ ಯುದ್ಧ ಆರಂಭ ಆಗೋ ಮುಂಚೆ ಕೃಷ್ಣನು ಸ್ವತಃ ಭಗವಂತನೇ ಬಂದು ರಾಜಿ ಮಾಡೋಕೆ ಪ್ರಯತ್ನ ಪಟ್ರು. ಆದರೆ ಇವರು ಒಪ್ಪಲಿಲ್ಲ, ಯಾರು ದುರ್ಯೋಧನ ಒಪ್ಪಲಿಲ್ಲ. ಸೊ ಒಪ್ಪದೇ ಬಿಟ್ಟು ಇನ್ನ ದುರ್ಯೋಧನನು ಭಗವಂತನನ್ನೇ ಬಂಧಿಸ್ಲಿಕ್ಕೆ ಪ್ರಯತ್ನ ಪಟ್ಟ. ನೋಡಿ ದುರ್ಯೋಧನ ಹೇಗೆ ವ್ಯಕ್ತಿತ್ವ, ಹೇಗೆ ಅಂದ್ರೆ ಕೃಷ್ಣನು ಬಂದಿದ್ದು ಪರಮಪುರುಷ, ದೇವೋತ್ತಮ ಪರಮಪುರುಷ. ಭಗವಂತನು ಬಂದಿದ್ದು ಒಂದು 5 ಹಳ್ಳಿಗಳಾದ್ರೂ ಕೊಡಿ ಅವ್ರಿಗೆ ಇನ್ನೇನು ಬೇರೆದೇನು ಗೊತ್ತಿಲ್ಲ ಅವ್ರಿಗೆ. ಕ್ಷತ್ರಿಯರು ಅವರು, ಸೊ ಅವರು ಸಮರ್ಥರು, ಹಾಗೆ ಅವರಿಗೆ ಕೊಡಿ 5 ಹಳ್ಳಿಗಳು. ಅದಕ್ಕೂ ಕೂಡ ಇಲ್ಲ, ಸೂಜಿ ಮೊನೆ ಇರೋಷ್ಟು ಇದು ಕೂಡ ನಾನು ಕೊಡೋದಿಲ್ಲ ಅಂತ ದುರ್ಯೋಧನ ಹೇಳೋದು. ಅಷ್ಟೇ ಹೇಳೋದು, ಭಗವಂತನನ್ನು ಬಂಧಿಸಲಿಕ್ಕೆ ಪ್ರಯತ್ನ ಪಟ್ಟ. ಸೊ ನಂತರ ಆಗ ಧೃತರಾಷ್ಟ್ರರು ಆದರೂ ವಿದುರರನ್ನು ಕರೀತಾ ಇದ್ದಾರೆ. ವಿದುರರು ಯಾವಾಗಲೂ ಅವರಿಗೆ ಸಲಹೆ ಕೊಡ್ತಾ ಇದ್ರು, ಅವರ ಮಂತ್ರಿಗಳು. ಸೊ ಈ ಸನ್ನಿವೇಶ ಈ ತರ ಆಗ್ಬಿಟ್ಟಿದೆ, ನಾನು ಏನ್ ಮಾಡೋದು, ಹೇಗ್ ಮಾಡ್ಬೇಕು, ಏನು ನಾನು ಮಗ ಈ ತರ ಮಾಡ್ಬಿಟ್ಟಿದ್ದಾನೆ, ಭಗವಂತನು ಬಂದಿರೋ ಇದನ್ನು ಕೂಡ ಸ್ವೀಕರಿಸ್ತಿಲ್ಲ. ಸೊ ಹಾಗೆ ಏನ್ ಮಾಡೋದು ಅಂತ ವಿದುರರಿಗೆ ಅವರು ಅಲ್ಲಿಗೆ ಬರಮಾಡಿದ್ದು. ಸೊ ವಿದುರರು ಬಂದಿದ್ದಾರೆ, ಬಂದು ಈಗ ಧೃತರಾಷ್ಟ್ರರೊಟ್ಟಿಗೆ ಮಾತುಕತೆಯಲ್ಲಿ ಅವ್ರು ಎಲ್ಲ ಹಿನ್ನೆಲೆ ಹೇಳ್ತಾ ಇದ್ದಾರೆ. ನೋಡಿ ಏನೇನ್ ಮಾಡಿದ್ದೀರಾ ನೀನು ನಿನ್ನ ಮಗನ ಪರವಾಗಿ ನೀನು ಆ ಪಕ್ಷಪಾತ ಭಾವದಿಂದ ಇಟ್ಕೊಂಡು ಎಷ್ಟು ಅನ್ಯಾಯ ಮಾಡಿದ್ರು ನೀನು. ಈ ರೀತಿ ಯುಧಿಷ್ಠಿರನು ಅಜಾತ ಶತ್ರು, ಅವನಿಗೆ ಯಾರು ವೈರಿಗಳೇ ಇಲ್ಲ, ಆದರೆ ನೀನು ಅವ್ರು ಕೊಟ್ಟದ್ದು ಇಂಥ ಕಷ್ಟಗಳು ಅಂತೆಲ್ಲ ಅದನ್ನೆಲ್ಲ ನೆನಪು ಮಾಡಿಸಿದ್ದು. ಮತ್ತೆ ಭೀಮಸೇನನು ಕಾಯ್ತಾ ಇದ್ದಾರೆ, ಒಂದು ಹಾವಿನ ರೀತಿ ಒಂದು ವಿಷಸರ್ಪ ಹೇಗೆ ಅದೊಂದು ಸೇಡ್ ಮನೋಭಾವದಿಂದ ಇರುತ್ತೋ, ಇಲ್ಲಾಂದ್ರೆ ಒಂದು ಅಷ್ಟು ಕೋಪದಿಂದ ಇರುತ್ತೋ, ಹಾಗೆ ಭೀಮಸೇನನು ಇದ್ದಾನೆ. ಭೀಮಸೇನ ಆಗ್ಲೇ ಕೂಡ ಪ್ರತಿಜ್ಞೆ ಮಾಡಿರ್ತಾರೆ, ಎಲ್ಲ ಈ ದುರ್ಯೋಧನ ಮತ್ತೆ ಇತ್ಯಾದಿ ಅವರೆಲ್ಲ ಸಹೋದರರು ನಾನು ಕೊಲ್ತೇನೆ ಅಂತ ಪ್ರತಿಜ್ಞೆ ಕೂಡ ಮಾಡ್ಬಿಟ್ಟಿದ್ದಾರೆ ಆಗ್ಲಿ. ಸೊ ಅದೇ ಆಗುತ್ತೆ ಮಹಾಭಾರತ ಯುದ್ಧದಲ್ಲಿ ಭೀಮಸೇನ ಎಲ್ಲ ಧೃತರಾಷ್ಟ್ರನ 100 ಮಕ್ಕಳನ್ನು ಕೂಡ ಕೊಲ್ತಾನೆ. ಸೊ ಇದೆಲ್ಲ ಹೇಳ್ತಾ ಇದೆ ವಿದುರರು, ಮುಂದೆ ಈ ರೀತಿ ಆಗುತ್ತೆ, ನೀವು ಮಾಡಿದ್ದೆಲ್ಲ ಅನ್ಯಾಯ, ಅಧರ್ಮವೇ. ಸೊ ಹಾಗಾಗಿ ಇಷ್ಟು ಅವ್ರಿಗೆ ಅಷ್ಟು ಧರ್ಮ ಪುರುಷರು ಅವರು, ಅವರಿಗೆ ಇಷ್ಟು ನೀವು ಕಷ್ಟ ಕೊಟ್ಟಿದ್ದೀರಾ, ತಪ್ಪು ಇದು ಅಂತೆಲ್ಲ ಇದೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ತಿಳಿಸ್ಕೊಟ್ಟು ಈಗ ಹೇಳೋದವರು, ಈ ದುರ್ಯೋಧನ ಇದಕ್ಕೆ ಕಾರಣ, ಇದಕ್ಕೆಲ್ಲ ನೀನು
ನಿನ್ನ ಮಗನನ್ನು ಅಷ್ಟು ಸಲಿಗೆ ಕೊಟ್ಟು ಸೊ ಅವನ ಹೇಳೋದನ್ನೇ ನೀನು ಎಲ್ಲ ಪೂರೈಕೆ ಮಾಡ್ತಾ ಇದ್ದೆ. ಅವನ ಇಚ್ಛೆಗಳು ಎಲ್ಲ ಅಧರ್ಮದ ಚಟುವಟಿಕೆಗಳು, ಅಧರ್ಮದ ಇಚ್ಛೆಗಳು, ಸೊ ಅದನ್ನು ನೀನು ಪೂರೈಕೆ ಮಾಡ್ತಾ ಇದೆ ಅಂತ ಈಗ ವಿದುರರ ಸಲಹೆ. ಸೊ ಈ ಶ್ಲೋಕ 12ವರೆಗೂ ಮುಗಿಸಿದ್ವಿ ನಾವು. ಈಗ 13ರಿಂದ ಮುಂದುವರೆಯೋಣ. ಸಯೇಷ ದೋಷ ಪುರುಷ ದ್ವಿಧಾಸ್ತೆ ಗೃಹಾನ್ ಪ್ರವಿಷ್ಟೋಯಂ ಅಪತ್ಯ ಮತ್ಯ ಪುಷ್ಣಾಸಿ ಕೃಷ್ಣಾದ್ ವಿಮುಖೋ ಗತಶ್ರೀಸ್ ತ್ಯಜಾಸ್ ಅಶೈವಂ ಕುಲಕೌಶಲಾಯ. ಅಪರಾಧವೇ ಮೂರ್ತಿವೆತ್ತಂತ ದುರ್ಯೋಧನನನ್ನು ನೀನು ನಿನ್ನ ಅಮೋಘ ಪುತ್ರನಂತೆ ಕಾಪಾಡುತ್ತಿರುವೆ. ಆದರೆ ಅವನು ಭಗವಾನ್ ಶ್ರೀಕೃಷ್ಣನ ಬಗ್ಗೆ ಈರ್ಷ್ಯಾಪರನಾಗಿದ್ದಾನೆ. ಹೀಗೆ ನೀನು ಶ್ರೀಕೃಷ್ಣನ ಭಕ್ತನಲ್ಲದವನನ್ನು ಕಾಪಾಡುತ್ತಿರುವುದರಿಂದ ಸಕಲ ಶ್ರೇಯಸ್ಕರ ಗುಣಗಳಿಂದಲೂ ವಂಚಿತನಾಗಿರುವೆ. ಆದಷ್ಟು ಬೇಗ ನೀನು ಈ ದೌರ್ಭಾಗ್ಯದಿಂದ ಬಿಡುಗಡೆ ಪಡೆದು ಇಡೀ ಕುಟುಂಬಕ್ಕೆ ಒಳಿತನ್ನು ಮಾಡು. ಶಿಲ ಪ್ರಭುಪಾದರು ಭಾವಾರ್ಥದಲ್ಲಿ ನಾನೇ ಓದ್ತೇನೆ. ಫಸ್ಟ್ ಒನ್. ಸತ್ಪುತ್ರನನ್ನು ಅಪತ್ಯ ಎಂದು ಕರೆಯಲಾಗಿದೆ. ಶಿಲ ಪ್ರಭುಪಾದ ವಿಜಯವಾಗಲಿ. ಸತ್ಪುತ್ರನನ್ನು ಅಪತ್ಯ ಎಂದು ಕರೆಯಲಾಗಿದೆ. ಅವನು ತಂದೆಯ ಪತನಕ್ಕೆ ಅವಕಾಶ ನೀಡುವುದಿಲ್ಲ. ತಂದೆ ನಿಧನ ಹೊಂದಿದಾಗ ದೇವೋತ್ತಮ ಪುರುಷ ವಿಷ್ಣುವಿನ ಸಂತೃಪ್ತಿಗಾಗಿ ಆಹುತಿಗಳನ್ನು ಅರ್ಪಿಸಿ ನಿಧನ ಹೊಂದಿದ ತಂದೆಯ ಆತ್ಮವನ್ನು ಮಗ ರಕ್ಷಿಸಬಲ್ಲ. ಈ ಪದ್ಧತಿ ಇಂದಿಗೂ ಭಾರತದಲ್ಲಿ ಪ್ರಚಲಿತವಿದೆ. ತಂದೆ ಸತ್ತಾಗ ಮಗ ಗಯೆಯಲ್ಲಿನ ಗಯಾ ಪ್ರಾಂತ್ಯ ಇದೆ, ಬಿಹಾರ್, ಗಯೆಯಲ್ಲಿನ ವಿಷ್ಣುವಿನ ಪಾದಕಮಲಗಳಿಗೆ ಆಹುತಿಯನ್ನು ಅರ್ಪಿಸಲು ಹೋಗುತ್ತಾನೆ. ಸೊ ಇನ್ನ ಹೇಳ್ತಾರೆ, ನಾನು ಕೇಳಿದ್ದೇನೆ ಅಂದ್ರೆ, ನಾವು ವರ್ಷವೂ ಹೋಗ್ತೇವೆ, ಇದೆಲ್ಲ ಮಾಡ್ತೇವೆ, ಇದು ಅಮಾವಾಸ್ಯ ಮಹಾಲಯ ಇದೆಲ್ಲ. ಗಯೆಯಲ್ಲಿ ಒಂದು ಸಲ ಮಾಡಿದ್ರೆ ಸಾಕು ಅಂತ ಹೇಳ್ತಾರೆ. ನೀವು ಮತ್ತೆ ವರ್ಷ ಹೋಗೋ ಅಗತ್ಯ ಇಲ್ಲ. ಅಲ್ಲಿ ವಿಷ್ಣು ಪಾದ ಇದೆ. ಅದೊಂದು ವಿಶೇಷತೆ ಅಂದ್ರೆ ನೀವು ಒಂದು ಸಲ ನೀವು ಹೋದ್ರೆ ಅಲ್ಲೋದ್ರೆ ಆಯ್ತು, ಮತ್ತೆ ಮಾಡೋ ಅಗತ್ಯ ಇಲ್ಲ ಅಂತ ಕೂಡ ಹೇಳ್ತೇನೆ. ಗಯಲ್ಲಿ ಅದು ವಿಶೇಷ. ಶ್ರೀ ಚೈತನ್ಯ ಮಹಾಪ್ರಭು ಕೂಡ ಅವರು ಅವರ ತಂದೆ ಇದನ್ನು ಮಾಡ್ಲಿಕ್ಕೆ ಭಗವಂತನ ಮಾಡೋ ಅಗತ್ಯ ಇಲ್ಲ, ಆದರೂ ಭಗವಂತನು ಆ ಒಂದು ನೆಪವನ್ನು ಇಟ್ಕೊಂಡು ಗಯೆಗೆ ಹೋದ್ರು. ಶ್ರೀ ಚೈತನ್ಯ ಮಹಾಪ್ರಭು ಕೂಡ 16ನೇ ವಯಸ್ಸಲ್ಲೋ ಏನು ಹೋಗ್ತಾರೋ. ಅವ್ರು ಹೋದಾಗ ಆಗ ಅಲ್ಲಿ ಅವರ ಗುರುಗಳನ್ನ ಭೇಟಿ ಮಾಡಿದ್ರು ಗಯಾ ಅಲ್ಲಿ, ಈಶ್ವರಪುರಿಯನ್ನು. ಮತ್ತೆ ಈಶ್ವರಪುರಿಯ ಒಂದು ಆವಾಗ ಅವರು ಭೇಟಿ ಮಾಡಿದ್ಮೇಲೆ ಅವರು ಹರೇ ಕೃಷ್ಣ ಮಂತ್ರವನ್ನು ಅವ್ರಿಗೆ ಜಪಿಸೋ ಒಂದು ಇದನ್ನು ಕೊಟ್ಟು, ಮಂತ್ರದಲ್ಲಿ ಅವ್ರು ದೀಕ್ಷೆ ಕೊಟ್ಟು, ಮತ್ತೆ ಚೈತನ್ಯ ಮಹಾಪ್ರಭು ಅವರ ಚಟುವಟಿಕೆಗಳು ಶುರು ಮಾಡೋದು. ಭಕ್ತರಾಗಿದ್ದರು, ಮಹಾಭಾಗವತರಾಗಿ ಶುರು ಮಾಡೋದು. ಇದೆಲ್ಲ ಗಯೆಯಲ್ಲಿ ನಡೆದಿತ್ತು. ಭಗವಾನ್ ಓಕೆ ಅಂತಹ ಓಕೆ ತಂದೆ ಸತ್ತಾಗ ಮಗ ಗಯೆಯಲ್ಲಿನ ವಿಷ್ಣುವಿನ ಪಾದಕಮಲಗಳಿಗೆ ಆಹುತಿಯನ್ನು ಅರ್ಪಿಸಲು ಹೋಗುತ್ತಾನೆ. ಹೀಗೆ ತಂದೆ ಪತಿತನಾಗಿದ್ದರೆ ಅವನ ಆತ್ಮವನ್ನು ಮುಕ್ತಗೊಳಿಸುತ್ತಾನೆ. ಆದರೆ ಮಗ ವಿಷ್ಣುವಿನ ಶತ್ರುವಾಗಿದ್ದಲ್ಲಿ ಅಂತಹ ವೈರಭಾವದಿಂದ ಭಗವಾನ್ ವಿಷ್ಣುವಿನ ಪಾದಪದ್ಮಗಳಲ್ಲಿ ಅವನು ಯಜ್ಞಯಾಗಾದಿಗಳನ್ನು ಮಾಡುವುದು ಹೇಗೆ ಸಾಧ್ಯ? ಯಾಕಂದ್ರೆ ಇದು ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂದ್ರೆ ವಿಷ್ಣುವಿಗೆ ನಾವು ನೈವೇದ್ಯವನ್ನು ಅರ್ಪಣೆ ಮಾಡಿ ಆ ಪ್ರಸಾದವನ್ನು ನಮ್ಮ ಪಿತೃಗಳಿಗೆ ಅರ್ಪಿಸೋದು. ಸೊ ವಿಷ್ಣು ಮೇಲೆ ನಾವು ಆ ರೀತಿ ಭಾವನೆ ಇದ್ರೆ ಅವ್ರಿಗೆ ಯಾಕೆ ಪೂಜಿಸ್ತೇವೆ, ಅವ್ರಿಗೆ ಯಾಕೆ ನಮ್ಮ ನೈವೇದ್ಯವನ್ನು ಅರ್ಪಿಸ್ತೇವೆ? ಮತ್ತೆ ಭಗವಂತನ ಯಾಕೆ ಸ್ವೀಕರಿಸ್ತಾನೆ? ನಮ್ಮ ಭಗವಂತನ ಸ್ವೀಕರಿಸೋದು ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತ್ಯಾ ಪ್ರಯಚ್ಛತಿ. ಈ ದುರ್ಯೋಧನನು ಈ ರೀತಿ ಅಭಕ್ತನಾದ್ರಿಂದ ಅವನು ನಿನಗೆ ಎಂತ ರೀತಿಯ ಅವನು ಈ ರೀತಿ ಮಾಡ್ಬೋದು, ನಿನಗೆ ಹೇಗೆ ಈ ರೀತಿ ಪಿತೃ ಕಾರ್ಯಗಳನ್ನು ಎಲ್ಲಿ ಮಾಡಕ್ ಸಾಧ್ಯ? ಸೊ ಈ ವ್ಯಕ್ತಿ ಬಿಟ್ಬಿಡು ಇವನನ್ನು ಅಂತ ಹೇಳ್ತಾ ಇರೋದು. ಅಂತಹ ವೈರಭಾವದಿಂದ ಭಗವಾನ್ ವಿಷ್ಣುವಿನ ಪಾದಪದ್ಮಗಳಲ್ಲಿ ಅವನು ಯಜ್ಞ ಯಾಗಾದಿಗಳನ್ನು ಮಾಡುವುದು ಹೇಗೆ ಸಾಧ್ಯ? ಭಗವಾನ್ ಶ್ರೀಕೃಷ್ಣ ಸಾಕ್ಷಾತ್ ದೇವೋತ್ತಮ ಪುರುಷನಾದ ವಿಷ್ಣು, ದುರ್ಯೋಧನ ಅವನ ದ್ವೇಷಿ. ಆದ್ದರಿಂದ ತಂದೆ ಧೃತರಾಷ್ಟ್ರನನ್ನು ಮರಣಾನಂತರ ರಕ್ಷಿಸುವುದು ಅವನಿಂದ ಅಸಾಧ್ಯ. ವಿಷ್ಣುವಿನಲ್ಲಿ ನಂಬಿಕೆ ಇಲ್ಲದರಿಂದಾಗಿ ಸ್ವತಃ ಅವನೇ ಪತನ ಹೊಂದಲಿದ್ದ. ಹೀಗಿರುವಾಗ ಅವನು ತಂದೆಯನ್ನೆಂತು ರಕ್ಷಿಸಬಲ್ಲ? ತನ್ನ ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡುವ ಕಾತರತೆ ಇದ್ದಲ್ಲಿ ಆದಷ್ಟು ಬೇಗ ದುರ್ಯೋಧನಂತಹ ಅಯೋಗ್ಯ ಪುತ್ರನಿಂದ ದೂರವಾಗುವಂತೆ ವಿದುರ ಧೃತರಾಷ್ಟ್ರನಿಗೆ ಸಲಹೆ ಮಾಡಿದನು. ಆಕ್ಚುಲಿ ಧೃತರಾಷ್ಟ್ರ ಅವರ ತಂದೆ ಯಾರು? ವೇದವ್ಯಾಸರೇ.
ಇಲ್ಲ ಅಂದ್ರೆ ವಿಚಿತ್ರ ವೀರ್ಯ ಅಂತ ಕೂಡ ಹೇಳ್ಬೋದು. ಲೀಗಲ್ ತಂದೆ, ಇಲ್ಲ ಯಾರು ಕೊಟ್ಟದ್ದು ಜನ್ಮ ಆ ರೀತಿ ನೋಡಿದ್ರೆ ವೇದವ್ಯಾಸರು. ಸೊ ಹಾಗೆ ಅವರು ವೈಷ್ಣವರು, ಅವರಿಗೆ ಕೃಷ್ಣ ಪರಮಪುರುಷನ್ ಗೊತ್ತು. ಆಕ್ಚುಲಿ ಒಂದು ಸನ್ನಿವೇಶದಲ್ಲಿ ಬರುತ್ತೆ, ಆ ಭಗವಂತನು ಅಕ್ರೂರನ್ನು ಕಳಿಸ್ತಾರೆ, ನೋಡಿ ಸ್ಟಡಿ ಮಾಡು, ಹೇಗೆ ಹಸ್ತಿನಾಪುರದಲ್ಲಿ ಸಿಚುವೇಶನ್ ಹೇಗಿದೆ, ಪಾಂಡವರಿಗೆ ಹೇಗೆ ಅವರಿದ್ದಾರೆ, ಈ ಧೃತರಾಷ್ಟ್ರನು ಹೇಗೆ ಅವ್ರನ್ನ ನೋಡ್ಕೊಳ್ತಾ ಇದ್ದಾನೆ, ಪಾಂಡು ಆಗ್ಲೇ ಅವರ ಮರಣ ಆಗಿದೆ, ಇವರ ಈ ತಂದೆ ಇಲ್ಲದ ಮಕ್ಕಳಿಗೆ ಹೇಗೆ ಆಗ್ತಾ ಇದ್ದ. ಅಕ್ರೂರು ಹೋದಾಗ ಅಕ್ರೂರು ಧೃತರಾಷ್ಟ್ರನಿಗೆ ಅಡ್ವೈಸ್ ಮಾಡ್ತಾರೆ. ಸೊ ಅವಾಗ ಧೃತರಾಷ್ಟ್ರ ಕೂಡ ಹೇಳ್ತಾನೆ, ನಿನ್ನ ಸಲಹೆ ಬರ್ತಾ ಇರೋದು ಪರಮಪುರುಷನಾದ ಕೃಷ್ಣನಿಂದ ಅಂತ ನನಗೆ ಗೊತ್ತು. ಧೃತರಾಷ್ಟ್ರನಿಗೆ ಅಷ್ಟು ಬುದ್ಧಿ ಇರುತ್ತೆ ಅಂದ್ರೆ ಈ ಅಕ್ರೂರನ್ ಬಂದಿದ್ ಯಾವ ಕಾರಣಕ್ಕೆ ಅಂದ್ರೆ ಕೃಷ್ಣನೇ ಕಳ್ಸಿರೋದು ಅಂತ ಕೂಡ ಗೊತ್ತು. ಆ ಕೃಷ್ಣನು ಪರಮಪುರುಷ ಅಂತ ಕೂಡ ಗೊತ್ತು ಧೃತರಾಷ್ಟ್ರನಿಗೆ. ದುರ್ಯೋಧನನ್ ಗೊತ್ತಿಲ್ಲದೆ ಇರೋದು, ದುರ್ಯೋಧನನು ಅಯೋಗ್ಯ ಪುತ್ರ ಇಲ್ಲಿ ಕೇಳ್ತಾರೆ. ಆದ್ರೆ ಧೃತರಾಷ್ಟ್ರನಿಗೆ ಅಟ್ಲೀಸ್ಟ್ ಅವ್ರಿಗೆ ಈ ಕೃಷ್ಣ ಪರಮಪುರುಷ ಅಂತ ಗೊತ್ತಿತ್ತು ಅವ್ರು. ಆದರೆ ಈ ಪುತ್ರ ವ್ಯಾಮೋಹ ಏನ್ ಮಾಡೋದು? ಪುತ್ರ ವ್ಯಾಮೋಹ ಹೇಗೆ ಅಂದ್ರೆ ಅದು ಅವ್ರನ್ನ ಕುರುಡುತನ ಇತ್ತು, ಇದು ಅವ್ರಿಗೆ ಆಧ್ಯಾತ್ಮಿಕವಾಗಿ ಕೂಡ ಕುರುಡು ಮಾಡ್ಬಿಡ್ತಾರೆ. ಮತ್ತೆ ಅವ್ರು ಹೇಳ್ತಾರೆ, ಆ ಸನ್ನಿವೇಶದಲ್ಲಿ ಹೇಳ್ತಾರೆ, ನನಗೆ ಕೃಷ್ಣನು ನನಗೆ ಅವನ ಕೃಪೆಯನ್ನು ಕೊಟ್ಟಾಗ ನಾನು ಈ ರೀತಿಯ ನನಗೆ ಇರುವ ಒಂದು ಕುರುಡು, ನನ್ನ ಮಗನ ಮೇಲೆ ಇರೋ ವ್ಯಾಮೋಹ ಅದು ಹೋಗುತ್ತೆ, ನನಗೆ ಏನ್ ಮಾಡಕ್ಕಾಗಲ್ಲ ಆಗ್ಲೂ ಕೂಡ ಹೇಳಿರ್ತಾರೆ. ಅದು ಇನ್ನ ಕೃಷ್ಣ ಯಾರು ದುರ್ಯೋಧನ ಇವರೆಲ್ಲರೂ ಕೂಡ ಇನ್ನ ಯುವ ರಾಜರೇನೋ ಇರ್ತಾರೆ ಅಷ್ಟೇ, ಅವರು ಚಿಕ್ಕ ವಯಸ್ಸೇ ಆಗ. ಸೊ ಆ ಸಮಯದಲ್ಲೇ ಎಷ್ಟು ಹಿಂದೆ ಮಹಾಭಾರತ ಯುದ್ಧದ ಮುಂದೆ 60-70 ವರ್ಷಗಳ ಹಿಂದೆನೆ ಆಗ್ಲೇನೆ ಧೃತರಾಷ್ಟ್ರನು ನುಡಿದ ಮಾತು. ಧೃತರಾಷ್ಟ್ರನು ಕೃಷ್ಣ ಯಾರು ಗೊತ್ತು ಅವ್ರಿಗೆ, ಆದರೂ ಏನ್ ಮಾಡೋದು, ತನ್ನ ಮಗ ಅಯೋಗ್ಯ ಮಗ, ಅವರ ಮೇಲೆ ಅಷ್ಟು ಇದು ಮೋಹ ಇದೆ. ಚಾಣಕ್ಯ ಪಂಡಿತನ ನೀತಿ ಸಂಹಿತೆಯ ಪ್ರಕಾರ ಜ್ಞಾನಿಯಲ್ಲದ ಮತ್ತು ಭಗವಂತನ ಭಕ್ತನಲ್ಲದ ಪುತ್ರನಿಂದ ಏನು ಪ್ರಯೋಜನ? ಸೊ ಹೇಳ್ತಾರೆ, ಪುತ್ರನಾಗಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಬುದ್ಧಿವಂತಿಕೆ ಇರಬೇಕು, ಸ್ವಲ್ಪ ವಿದ್ಯೆ ಇರಬೇಕು, ಜ್ಞಾನ ಇರಬೇಕು. ಅವನು ಮೂರ್ಖನಾಗಿದ್ರೆ ಏನ್ ಪ್ರಯೋಜನ ಮಗನ? ಅದೇ ರೀತಿ ಹೇಳ್ತಾರೆ, ಅವನು ಒಂದರಲ್ಲಿ ಎರಡಾಗಿರ್ಬೇಕು ಅಟ್ಲೀಸ್ಟ್. ಭಗವಂತನ ಭಕ್ತನಾಗಿದ್ರೆ ಬೆಸ್ಟ್ ಅದು. ಯಾಕಂದ್ರೆ ಆ ಭಕ್ತನು ನಮ್ಮನ್ನು ಪುಂನಾಮ ನರಕಾತ್ರಾಯತೆ, ಆ ಮಗನು ನಮ್ಮನ್ನು ಉದ್ಧರಿಸುತ್ತಾನೆ. ಆದರೆ ಅದಿಲ್ಲ ಅಂದ್ರೂ ಅಟ್ಲೀಸ್ಟ್ ಸ್ವಲ್ಪ ವಿದ್ಯಾವಂತನಾಗಿರ್ಬೇಕು, ಜ್ಞಾನವಂತನಾಗಿರ್ಬೇಕು, ಈ ರೀತಿ ಅಯೋಗ್ಯನಾಗಿರ್ಬಾರ್ದು. ಸೊ ಅದನ್ನು ಇಲ್ಲಿ ನಮ್ಗೆ ತಿಳಿಸ್ತಾ ಇದೆ. ಪುತ್ರ ದೇವೋತ್ತಮ ಪುರುಷನ ಭಕ್ತನಾಗಿಲ್ಲದಿದ್ದಲ್ಲಿ ಅವನು ಸಂಕಷ್ಟಗಳಿಗೆ ಮೂಲವಾದ ಕುರುಡು ಕಣ್ಣುಗಳಿದ್ದಂತೆ. ಸೊ ಈ ಉದಾಹರಣೆ ಕೊಡ್ತಾ ಇರೋದು, ನಮಗೆ ಬರುತ್ತೆ ಒಂದ್ಸಲ ಕಣ್ಣಿಗೆ ಏನೋ ಒಂದು ರೋಗ ಬರುತ್ತೆ, ಆ ರೋಗದಿಂದ ಕಣ್ಣು ಕುರುಡಾಗುತ್ತೆ, ಕಾಣಿಸೋದಿಲ್ಲ ಕಣ್ಣಿಂದ. ಅವಾಗೇನ್ ಮಾಡ್ತೇವೆ ನಾವು? ಅವಾಗೇನ್ ಮಾಡ್ಬೇಕು? ಅವಾಗ ಆ ಕಣ್ಣನ್ನು ತೆಗಿಬೇಕಾಗತ್ತೆ. ಅದು ಕ್ಯಾನ್ಸರ್ ಎಷ್ಟೆಷ್ಟು ಕ್ಯಾನ್ಸರ್ಗಳಿದೆ, ಎಲ್ಲೆಲ್ಲೋ ದೇಹದ ಭಾಗಗಳು ಬರುತ್ತೆ. ಅದು ಕಣ್ಣಲ್ಲಿ ಬಂದ್ರೆ ಏನ್ ಮಾಡ್ತೀವಿ ನಾವು? ಕಣ್ಣನ್ನೇ ತೆಗಿಬೇಕು, ಇನ್ನೇನು ಉಪಾಯ ಇಲ್ಲ. ಅಯ್ಯೋ ಅದು ನನ್ನ ಕಣ್ಣಿಗೆ ಬಂದ್ಬಿಟ್ಟಿದೆ, ನಾನೇನು ಮಾಡೋದಿಲ್ಲ, ನಾನು ಬಿಟ್ಬಿಡಕ್ಕಾಗತ್ತ? ಅದು ಕ್ಯಾನ್ಸರ್, ಅದು ಆ ರೋಗ ಆಗಿದೆ. ಕನ್ನಡದಲ್ಲಿ ಏನ್ ಹೇಳ್ತೀವಿ ಕ್ಯಾನ್ಸರ್ ಅಂದ್ರೆ? ಅರ್ಬುದನ? ಅರ್ಬುದ ರೋಗ. ಅರ್ಬುದ ರೋಗ. ಸೊ ಅರ್ಬುದ ರೋಗ ಅಂದ್ರೆ ಅದು ಒಂದರಿಂದ ಇನ್ನೊಂದು ಇನ್ಫೆಕ್ಷನ್ ಹೇಗೆ ನಮ್ಗೆ ರೋಗ ಕೀಟಾಣು ಬಂದ್ರೆ ಅದು ಬೇರೆ ಬೇರೆ ಕಡೆ ಹೋಗುತ್ತೆ, ಅದು ಅದೇ ರೀತಿ ಅರ್ಬುದ ರೋಗ ಅಂದ್ರೆ ಇದು ಎಲ್ಲ ನಮ್ಮ ನಾರ್ಮಲ್ ಏನ್ ದೇಹದ ಇದಿರುತ್ತೆ ಅಂಗಾಂಗಗಳು, ಅದನ್ನ ಅಬ್ನಾರ್ಮಲ್ ಮಾಡ್ಬಿಡ್ತಾರೆ. ಅದೇ ಶತ್ರುಗಳಾಗ್ಬಿಡ್ತಾರೆ ನಮ್ಮ ದೇಹದಲ್ಲಿ. ಅದೆಲ್ಲ ನಾರ್ಮಲ್ ಇದ್ರ ಮೇಲೆ ಎಂಕ್ರೋಚ್ ಮಾಡುತ್ತೆ. ಅದು ಎಂಕ್ರೋಚ್ ಮಾಡಿ ಅದು ಬೇರೆ ಎಲ್ಲೆಲ್ಲೋ ಬೇರೆ ಇನ್ನೆಲ್ಲೋ ಅದು ಬರೀ ಕಣ್ಣನ್ನೆಲ್ಲ ಮತ್ತೆ ಮೂಗಿನಲ್ಲೂ ಹೋಗ್ಬೋದು, ಮತ್ತೆ ಇನ್ನೆಲ್ಲೋ ಅಲ್ಲಿರುವ ಎಲುಬುಗಳಿಗೆ ಹೋಗ್ಬೋದು, ಮತ್ತೆ ಇಲ್ಲ ಇನ್ನು ಒಳಗೆ ಮೆದುಳಿಗೆ ಹೋಗ್ಬಿಡ್ಬೋದು, ಇಲ್ಲಾಂದ್ರೆ ಇನ್ನೆಲ್ಲಾದ್ರೂ ಶ್ವಾಸಕೋಶದಲ್ಲಿ ಹೋಗ್ಬಿಡ್ಬೋದು. ಸೊ ಈ ರೀತಿಯಲ್ಲಿ ಏನೇನೋ ಆಗುತ್ತೆ ಅದು ಅರ್ಬುದ ರೋಗ. ಸೊ ಇಲ್ಲಿ ಹೇಳ್ತಾ ಇರೋದು, ಆ ರೀತಿ ನಿನ್ನ ಮಗನು ಆ ರೀತಿಯ ಒಂದು ವ್ಯಕ್ತಿ. ಸೊ ಅದನ್ನ ಇವಾಗ ಏನ್ ಮಾಡ್ಬೇಕು? ತೆಗೆದು ಬಿಡ್ಬೇಕು ನೀನು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂತಹ ನಿರುಪಯುಕ್ತ ಕಣ್ಣುಗಳನ್ನು ಅವುಗಳ ಗೂಡಿನಿಂದ ತೆಗೆದು ಹಾಕುವಂತೆ ಕೆಲವೊಮ್ಮೆ ವೈದ್ಯರು ಸಲಹೆ ಮಾಡಬಹುದು. ಇದರಿಂದ ನಿರಂತರವಾದ ತೊಂದರೆಯಿಂದ ಪಾರಾಗಬಹುದು. ದುರ್ಯೋಧನ ಖಚಿತವಾಗಿ ಅಂತಹ ಅಂಧ ಸಂಕಷ್ಟರ ಕಣ್ಣುಗಳಿಂದ. ವಿದುರ ಮೊದಲೇ ತಿಳಿದಂತೆ ಅವನು ಧೃತರಾಷ್ಟ್ರ ಕುಟುಂಬಕ್ಕೆ ಅಪಾರ ಕಷ್ಟ ನಷ್ಟಗಳ ಮೂಲವಾಗಿದ್ದ. ಆದ್ದರಿಂದಲೇ ವಿದುರ ಈ ಕಷ್ಟ ಮೂಲದಿಂದ ದೂರವಾಗುವಂತೆ ತನ್ನ ಹಿರಿಯಣ್ಣನಿಗೆ ಯಥೋಚಿತವಾದ ಸಲಹೆ ನೀಡಿದನು. ದುರ್ಯೋಧನ ತನ್ನ ತಂದೆಯನ್ನು ಮುಕ್ತಗೊಳಿಸಬಲ್ಲ ಸುಪುತ್ರ ಎಂಬ ತಪ್ಪು ಕಲ್ಪನೆಯಿಂದ ಧೃತರಾಷ್ಟ್ರನು ಅಂತಹ ಅಪರಾಧ ಸ್ವರೂಪವನ್ನು ವ್ಯರ್ಥವಾಗಿ ಸಲಹುತ್ತಿದ್ದನು. ಸೊ ಈ ಕಾರಣಗಳು ಕೊಡ್ತಾ ಇದ್ದಾರೆ. ಆದ್ರೆ ಹೇಳ್ತಾರೆ
ಇವ್ರು ಹೇಳುವಾಗ ಅಲ್ಲಿ ದುರ್ಯೋಧನನ ಮೋಸ್ಟ್ಲಿ ಅಲ್ಲಿ ಬಾಗಿಲಲ್ಲೋ ಇನ್ನೆಲ್ಲೋ ಎಲ್ಲೋ ಅಲ್ಲಿ ನಿಂತ್ಕೊಂಡು ಕೇಳ್ತಾ ಇದ್ರು. ಅವ್ರು ಬಂದ್ರು ಅನ್ಸುತ್ತೆ, ಅವ್ರು ಇಲ್ಲಿ ಒಳಗೆ ಏನೋ ಮಾತಾಡ್ಬೇಕು ಹೇಳ್ಬೇಕು ಅಂತ. ಆಗ ಅವರು ಮೋಸ್ಟ್ಲಿ ಇವ್ರು ಎದುರಿಗೆ ಇರ್ಲಿಲ್ವೇನೋ ನನ್ನ ಅನಿಸಿಕೆಯಲ್ಲಿ ಎದುರಾಗಿರ್ಲಿಲ್ಲ ದುರ್ಯೋಧನ. ಎನಿವೆ ವಿಚ್ ಎವರ್ ವೇ, ಸೊ ವಿದುರರು ಅವ್ರ ಸತ್ಯವನ್ನೇ ಹೇಳ್ತಾ ಇದ್ದಾರೆ. ಅವರೇನೋ ಅವರು ಸುಳ್ಳನ್ನು ಹೇಳ್ತಾ ಇಲ್ಲ. ದುರ್ಯೋಧನ ವ್ಯಕ್ತಿತ್ವ ಏನು ಅಂತ ಗೊತ್ತು ಅವ್ರಿಗೆ, ಮತ್ತೆ ಅವ್ರು ಕುಲಂಕಿಷಿತವಾಗಿ ಅವರ ಸೂಕ್ಷ್ಮವಾಗಿ ಅದನ್ನ ತಿಳಿಸ್ತಾ ಇದ್ದಾರೆ. ಎಷ್ಟಿದ್ರು ಧೃತರಾಷ್ಟ್ರನೇ ರಾಜನು, ಸೊ ಹಾಗೆ ಅವರು ಈ ರೀತಿಯ ಒಂದು ಸಲಹೆಯನ್ನು ಕೊಟ್ಟರು. ಸೊ ಆ ಸಲಹೆಯನ್ನು ಆಕ್ಚುಲಿ ದುರ್ಯೋಧನ ಹುಟ್ಟಿದಾಗಲೇ ಅವ್ರು ಹೇಳ್ತಾರೆ, ಅಪಶಕನಗಳನ್ನು ನೋಡಿ ಅವರು ಆಗಲೇ ಸಲಹೆ ಕೊಟ್ಟಿದ್ದಾರೆ ವಿದುರ. ವಿದುರನು ತ್ರಿಕಾಲಜ್ಞರು, ಅವರಿಗೆ ಅವರು ದುರ್ಯೋಧನ ಹುಟ್ಟೋ ಸಮಯದಲ್ಲೇ ಆ ಅಪಶಕನಗಳು ನೋಡಿ ಅವ್ರಿಗೆ ಈ ರೀತಿಯ ವ್ಯಕ್ತಿತ್ವ ಯಾರು ಈ ದುರ್ಯೋಧನ ಅಂತ ಗೊತ್ತು ಅವ್ರಿಗೆ. ಆದ್ರೂ ಮತ್ತೆ 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 ಹೇಳಿದ್ರು ಕೇಳಿಲ್ಲ. ಇಲ್ಲಿ ಕೊನೆಯ ಒಂದು ಹೇಳ್ಬೋದು ದುರ್ಯೋಧನ ಬಗ್ಗೆ ಧೃತರಾಷ್ಟ್ರನಿಗೆ ವಿದುರರು ಕೊಡುವ ಅಂತಿಮ ಎಚ್ಚರಿಕೆ, ಲಾಸ್ಟ್ ವಾರ್ನಿಂಗ್, ಲಾಸ್ಟ್ ಚಾನ್ಸ್. ಈಗಲೂ ನಿಮ್ಗೆ ಕಾಲ ಮಿಂಚಿಲ್ಲ, ನಿಮ್ಮ ಕುಟುಂಬಕ್ಕೆ ನೀವು ಶುಭವನ್ನು ತರಬಹುದು ಅಂತ ಹೇಳ್ತಾ ಇದ್ದಾರೆ. ಕುಲ ಕೌಶಲಾಯ, ನಿನ್ನ ಕುಲ ಕ್ಷೇಮಕ್ಕಾಗಿ, ವಂಶದ ಕ್ಷೇಮಕ್ಕಾಗಿ ಇದನ್ನು ನಮ್ಮ ವಂಶವನ್ನೇ ನಾಶ ಮಾಡ್ತಾ ಇದ್ದಾನೆ ಈ ವ್ಯಕ್ತಿ. ಯಾಕೆ ಅಂದ್ರೆ ಇವನು ಕೃಷ್ಣನ ಬಗ್ಗೆ ಇದು ಅಪರಾಧ ಮಾಡುವ ಒಂದು ಮೂರ್ತಿ ಸ್ವರೂಪ ಅಂತ ಹೇಳಿ, ಪರ್ಸಾನಿಫೈಡ್ ಅಫೆನ್ಸಸ್ ಅಂತ ಹೇಳ್ತಾರೆ. ಅಪರಾಧಗಳಾದಾಗ ನಮಗೆ ಅಪರಾಧಗಳನ್ನ ಮಾಡಿದಾಗ ಕೃಷ್ಣ ಭಕ್ತಿ ಜೊತೆಗೆ ಅದು ನಮಗೆ ಭಕ್ತಿಯಲ್ಲಿ ನಮ್ಗೆ ಅಡಚಣೆ ಆಗುತ್ತೆ. ನಮ್ಗೆ ಒಂದು ರೀತಿ ಕೃಷ್ಣನಿಗೆ ತೃಪ್ತಿ ಮಾಡಿಸ್ತಾ ಇದ್ದೇವೆ ನಾವು, ಹರೇ ಕೃಷ್ಣ ಮತ್ತೆ ಜಪ ಮಾಡ್ತಾ ಇದ್ರೆ ಕೃಷ್ಣ ಸಂತೋಷ ಆಗುತ್ತೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. ಅದ್ರ ಜೊತೆಗೆ ನಾವು ಅಪರಾಧಗಳು ಮಾಡ್ತಾ ಇದ್ದೇವೆ ಕೃಷ್ಣನಿಗೆ ಗುರುಗೆ ಡೆಫಿನೆಟ್ಲಿ ಅದು ಇದಾಗುತ್ತೆ. ಅದು ಪ್ರಭುಪಾದರು ಅಂತ ಹೇಳ್ತಾರೆ, ಏನೋ ಬಹಳ ಚೆನ್ನಾಗಿ ಹೇಳ್ತಾರೆ, ಅಫೆಂಡರ್ಸ್ ಆರ್ ಕ್ರಾನಿಕ್ ಅಫೆಂಡರ್ಸ್ ಆರ್ ಪ್ರಾಬ್ಲಮ್ ಫಾರ್ ಕೃಷ್ಣ ಅಂತಾನೆ ಒಂದು ಒಳ್ಳೆ ಇದು ಹೇಳ್ತಾರೆ. ಸೊ ನಾವು ನಮ್ಮಲ್ಲಿ ಗುರುತಿಸ್ಕೊಳ್ಳೋದು, ನಮ್ಮಲ್ಲಿ ಎಷ್ಟೋ ದೋಷಗಳಿದೆ, ಎಷ್ಟೋ ಅಪರಾಧಗಳಿದೆ. ಸೊ ಇದರಿಂದ ನಾವು ಹೊರಗೆ ಬರ್ಬೇಕು. ಇಲ್ಲಾಂದ್ರೆ ಇದು ನಾವು ಒಂಥರ ಹೆಡೇಕ್, ಭಗವಂತನಿಗೆ ತಲೆನೋವು ಇರೋ ರೀತಿಯಲ್ಲಿ. ಯಾಕಂದ್ರೆ ಒಂದ್ ಕಡೆ ಮಾಡ್ತಾ ಇದ್ದೇವೆ ನಾವು ಒಳ್ಳೇದು, ಭಕ್ತಿಯಲ್ಲಿ ನಾವು ಒಂದು ಹೇಗೆ ಬೆಂಕಿಯನ್ನು ಹಚ್ಚುವಾಗ ನಾವು ಎಣ್ಣೆಯನ್ನು ಹಾಕಿ ಉರಿತಾ ಇದೆ, ಹಾಗೆ ಜೊತೆಗೆ ನಾವು ನೀರು ಕೂಡ ಹಾಕ್ತಾ ಇದ್ದೇವೆ ಎಣ್ಣೆಗೆ. ಆಗುವಾಗ ಏನದು, ಅದು ಹೇಗೆ ಬೆಳಗುತ್ತೆ, ಅದು ಆರೋಗುತ್ತೋ, ಇಲ್ಲಾಂದ್ರೆ ಆರೋಗ್ಯ ತರ ಆಗುತ್ತೋ, ಇನ್ನೊಂದೇನೋ ಆಗುತ್ತೋ. ಹಾಗೆ ಒಂದ್ ಕಡೆ ನಮ್ಮ ಭಕ್ತಿಯ ಕಾರ್ಯಗಳು, ಇನ್ನೊಂದು ಅಪರಾಧ. ಸೊ ಇಲ್ಲಿ ಇವರ ಬಗ್ಗೆ ಹೇಳ್ತಾ ಇರೋದು, ದುರ್ಯೋಧನನ ಬಗ್ಗೆ ಹೇಳ್ತಾ ಇರೋದು, ಅವನು ಆ ಮೂರ್ತಿ ಸ್ವರೂಪ, ಅಪರಾಧಗಳೇ ಕಂಪ್ಲೀಟ್. ವೈಷ್ಣವರು ಯಾರು, ಅರ್ಜುನ, ಭೀಮ ಅವರೆಲ್ಲ ಶುದ್ಧ ಭಕ್ತರು, ಅವರನ್ನ ದ್ವೇಷಿಸಿರೋ ವ್ಯಕ್ತಿ ಅವನು. ಅದ್ವೇಷ, ಅಜಾತಶತ್ರು ಯುಧಿಷ್ಠಿರ, ಅವನನ್ನು ಕೂಡ ದ್ವೇಷಿಸಿರೋ ವ್ಯಕ್ತಿ. ಸೊ ಹಾಗೆ ಮತ್ತೆ ಭಗವಂತನ ಮೇಲೆ ದ್ವೇಷ, ಎಲ್ಲವೂ ಕೂಡ ಎಲ್ಲ ರೀತಿಯಲ್ಲೂ ಅಪರಾಧಿ ವ್ಯಕ್ತಿ. ಸೊ ಕೇಳಲಿಲ್ಲ ಅವರು ಈ ಮಾತು ಧೃತರಾಷ್ಟ್ರಗೆ. ಆದ್ರೂ ಅವರು ಕರೆಕ್ಟ್ ಗೊತ್ತಾಗ್ತಾ ಇದೆ ಅವ್ರಿಗೆ, ವಿದುರನ್ ಹೇಳೋದು ಸರಿ ಅಂತ, ಆದ್ರೆ ಅವ್ರಿಗೆ ಆಗ್ತಾ ಇಲ್ಲ, ಬಿಡಕ್ಕಾಗ್ತಿಲ್ಲ. ಸೊ 14ನೇ ಶ್ಲೋಕ. ಇತ್ಯೂಚಿವಾಸ್ತತ್ರ ಸುಯೋಧನೇನ ಪ್ರವೃದ್ಧ ಕೋಪ ಸ್ಫುರಿತಾಧರೇಣ ಅಸತ್ಕೃತ ಸತ್ ಸ್ಪೃಹಣೀಯ ಶೀಲ ಕ್ಷತ್ತ ಸಕರ್ಣಾನುಜ ಸೌಬಲೇನ. ಗೌರವಾನ್ವಿತ ವ್ಯಕ್ತಿಗಳಿಂದ ಯಾರ ವೈಯಕ್ತಿಕ ಚಾರಿತ್ರ್ಯವು ಪ್ರಶಂಸಿಸಲ್ಪಟ್ಟಿತೋ ಅಂತಹ ವಿದುರನು ಹೀಗೆ ಮಾತನಾಡುತ್ತಿದ್ದಾಗ ಕೋಪದಿಂದ ಕೊಬ್ಬಿದ ಮತ್ತು ತುಟಿಗಳು ಕಂಪಿಸುತ್ತಿದ್ದ ದುರ್ಯೋಧನನು ಅವನನ್ನು ಅಪಮಾನಿಸಿದನು. ದುರ್ಯೋಧನನು ಆಗ ಕರ್ಣ ತನ್ನ ಕಿರಿಯ ಸಹೋದರರು ಹಾಗೂ ಸೋದರ ಮಾವ ಶಕುನಿಯ ಜೊತೆ ಇದ್ದನು. ಸೊ ಯಾವಾಗಲೂ ಹೇಳ್ತೇವೆ ಮ್ಯಾನ್ ಈಸ್ ನೋನ್ ಬೈ ಹಿಸ್ ಕಂಪನಿ ಅಂತ ಕೂಡ ಹೇಳ್ತೀವಿ. ಸೊ ಯಾರ ಜೊತೆಗೆ ನಾವು ಇರ್ತೇವೆ, ಸೊ ಹಾಗೆ ನಮ್ಮ ಗುಣಗಳು, ನಮ್ಮ ವ್ಯಕ್ತಿತ್ವವು ಆ ಥರ ಬೆಳವಣಿಗೆ ಆಗುತ್ತೆ. ಸೊ ಯಾರ ಜೊತೆ ನಾವು ಇರ್ತೇವೆ, ಸೊ ನಾವು ಎಷ್ಟು ಹೆಚ್ಚು ಭಗವಂತನ ಸಂಪರ್ಕದಲ್ಲಿ ಇರ್ತೇವೆ, ಭಗವಂತನ ನಾಮ, ಭಗವಂತನ ಗ್ರಂಥಗಳು, ಭಾಗವತ, ಭಗವಂತನ ಆರಾಧ್ಯ ಮೂರ್ತಿ. ಸೊ ಇಲ್ಲಾಂದ್ರೆ ಭಕ್ತರು ಕೂಡ, ಭಕ್ತರ ಸಂಘ. ನಾವು ಎಷ್ಟು ಯಾವ ರೀತಿ ನಾವು ಇರ್ತೇವೆ ಆ ರೀತಿಯ ನಾವು ಇಚ್ಛೆಗಳನ್ನು ಬೆಳೆಸ್ತೇವೆ, ಆ ರೀತಿಯ ಒಂದು ಅಭ್ಯಾಸಗಳು ಆಗುತ್ತೆ, ಆ ರೀತಿಯ ಒಂದು ಪ್ರತಿಯೊಂದು ಅಷ್ಟೇ, ಪ್ರತಿಯೊಂದು ನಮ್ಮದು ಬೆಳೆಯೋದು ಒಂದು ಸಂಘದಿಂದ ಬೆಳೆಯೋದು. ಸಂಘಾತ್ ಸಂಜಾಯತೆ ಕಾಮ. ಸೊ ಇಲ್ಲಿ ಹೇಳ್ತಾ ಇರೋದು ದುರ್ಯೋಧನನ ಸಂಘ ಯಾರು? ಕರ್ಣ ಮತ್ತೆ ಇಲ್ಲಿ ಶಕುನಿ, ಸೌಬಲೇನ ಶಕುನಿ.
ಸೊ ಸುಬಲ ಅಂದ್ರೆ ಮೋಸ್ಟ್ ಅವರ ತಂದೆ ಹೆಸರು ಅಂತ ಇರ್ಬೇಕು, ಸೌಬಲ ಅಂತ ಯಾಕೆ ಕರೀತಾರೆ? ಕಂದಹಾರ್ ಅವರು, ಕಂದಹಾರ್ ನೋಡಿ ಅದ್ ಯಾವ ಕಾರಣಕ್ಕೆ ಕರೀತಾರೆ ಅಂತ, ಸೌಬಲ. ಸೊ ಹಾಗೆ ದುರ್ಯೋಧನ ಏನ್ ಮಾಡ್ತಾ ಇದ್ದಾನೆ ಈಗ ಕೋಪದಿಂದ ಕೊಬ್ಬಿದ ಮತ್ತು ತುಟಿಗಳು ಕಂಪಿಸುತ್ತಿದ್ದ ದುರ್ಯೋಧನ ಅಪಮಾನಿಸಿದನು ಅಂತ ಹೇಳ್ತಾರೆ. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಹಾವಿಗೆ ಹಾಲೆರೆದರೆ ವಿಷವೃದ್ಧಿಯಾಗುವಂತೆ ಮೂಢನಿಗೆ ಒಳ್ಳೆಯ ಸಲಹೆ ನೀಡುವುದರಿಂದ ಅವನ ಕೋಪ ಹೆಚ್ಚುತ್ತದೆ ಎಂಬ ನುಡಿ ಇದೆ. ಸೊ ಇದೊಂದು ಏನ್ ಹೇಳ್ತಾರೆ, ಪಯಪ್ಪಾನಂ ಭುಜಂಗಾನಂ ಕೇವಲಂ ವಿಷವರ್ಧನಂ ಅಂತ ಇದೆ. ಪಯಪ್ಪಾನಂ, ಪಯ ಅಂದ್ರೆ ಹಾಲು, ಅದನ್ನ ಕುಡಿಸಿದ್ರೆ ಪಾನಂ, ಪಯಪ್ಪಾನಂ ಭುಜಂಗಾನ ಅಂದ್ರೆ ಹಾವು, ಪಯಪ್ಪಾನಂ ಭುಜಂಗಾನಂ ಕೇವಲಂ ವಿಷವರ್ಧನಂ. ಹಾಲಿಗೆ ಇದಕ್ಕೆ ಹಾವಿಗೆ ನಾವು ಅದಕ್ಕೆ ಹಾಲು ಕೊಟ್ಬಿಟ್ಟು ಅದಕ್ಕೆ ಮುದ್ದು ಮಾಡಿ ಆಯ್ತು ನೀನು ತಣ್ಣಗೆ ಇರು, ಶಾಂತಿಯಾಗಿ ಇರು ನೀನು ಅಂದ್ರೆ ಅದು ಇರುತ್ತ, ಅದು ಅದರ ಸ್ವಭಾವ ಹಾಗೆ. ಹಾವಿನ ಸ್ವಭಾವ ಅಂದ್ರೆ ಏನು ಇಲ್ಲದೆ ಕ್ರೂರತನ ಅದರಲ್ಲಿದೆ. ಸೊ ಹಾಗೆ ಆ ಸ್ವಭಾವನೇ ಹಾಗೆ, ಕ್ರೂರ ಸ್ವಭಾವ ಇದೆ ಅದರಲ್ಲಿ. ಸೊ ಹಾಗಾಗಿ ಅದಕ್ಕೆ ಅದರ ತಪ್ಪಲ್ಲ ಅದು. ಹಾಗೆ ಇಲ್ಲಿ ಹೇಳ್ತಾ ಇರೋದು, ಈ ರೀತಿ ನೀನು ಈ ದುರ್ಯೋಧನನ್ನು ಬೆಳೆಸ್ತಾ ಇದೆಯಾ, ಇದೊಂದು ವಿಷ ಹಾವಿದ್ದಾಗೆ ಇಲ್ಲ. ಸೊ ಅವರಿಗೆ ವಿಷ ಹಾವು, ಮತ್ತೆ ಇಲ್ಲಿ ಆ ಒಳ್ಳೆ ಸಲಹೆ ಕೂಡ ಅವ್ರಿಗೆ ಒಳ್ಳೇದಾಗಿ ಕಾಣೋದಿಲ್ಲ ಅವ್ರಿಗೆ. ಸೊ ಹೇಳ್ತಾ ಇರೋದು ಹಾಗೆ. ಸೊ ಮೂಢನಿಗೆ ಒಳ್ಳೆಯ ಸಲಹೆ ನೀಡುವುದರಿಂದ ಅವನ ಕೋಪ ಹೆಚ್ಚುತ್ತದೆ ಅಂತ ಹೇಳ್ತಾರೆ. ಸೊ ಒಳ್ಳೆಯ ಸಲಹೆ ಮೂರ್ಖನಿಗೆ ಕೊಟ್ಟು ಪ್ರಯೋಜನ ಇಲ್ಲ ಅಂತ. ಸಾಧು ಪುರುಷ ವಿದುರ ಎಷ್ಟು ಆದರಣೀಯನಾಗಿದ್ದನೆಂದರೆ ಎಲ್ಲ ಗೌರವಾನ್ವಿತರು ಅವನ ಚಾರಿತ್ರ್ಯವನ್ನು ಗಣ್ಯವೆಂದು ಪರಿಗಣಿಸಿದ್ದರು. ಆದರೆ ದುರ್ಯೋಧನ ಎಂಥ ಮೂರ್ಖನೆಂದರೆ ವಿದುರನನ್ನು ಅಪಮಾನಿಸುವ ಧೈರ್ಯ ತೋರಿದನು. ಆಗಲೇ ಜೀವನವೆಲ್ಲ ಅಪರಾಧಗಳೇ. ಪಾಂಡವರ ಮೇಲೆ ಮಾಡಿದ್ದು ಅಪರಾಧ, ಮತ್ತೆ ಈಗ ಕೃಷ್ಣನ ಮೇಲೆ ಕೂಡ ಮಾಡಿದ್ರು ಅಪರಾಧ, ಈಗ ವಿದುರನ ಮೇಲೆ ಕೂಡ ಎಷ್ಟು ನೋಡಿ, ಒಬ್ರು ಎಲ್ಲಿ ನಿಲ್ತಾನೆ ಇಲ್ಲ, ಅದು ಕಂಟಿನ್ಯೂಸ್ ಸತತವಾಗಿ ನಡೀತಾನೆ ಇದೆ. ದುರ್ಯೋಧನನನ್ನು ಸದಾ ದುಷ್ಕಾರ್ಯಗಳಿಗೆ ಪ್ರೋತ್ಸಾಹಿಸುತ್ತಿದ್ದ ಸೋದರ ಮಾವ ಶಕುನಿ ಮತ್ತು ಮಿತ್ರ ಕರ್ಣನ ಜೊತೆಗಿನ ಅವನ ದುಸ್ಸಂಗವೇ ಇದಕ್ಕೆ ಕಾರಣ. ನೋಡಿ ಇನ್ನೊಂದು ಹೇಳ್ತಾ ಇದ್ದಾರೆ ಕಾರಣ ಇಲ್ಲಿ. ದುರ್ಯೋಧನ ಸ್ವಭಾವ ಆಗಿದೆ, ಓಕೆ, ಆದರೆ ಹಾಗೆ ದುರ್ಯೋಧನ ಆದ್ರೆ ಹುಟ್ಟಿದ್ ಯಾರ ದಾಯಾದಿಯಾಗಿ? ಪಾಂಡವರ ದಾಯಾದಿಯಾಗಿ. ಅವರ ಸಂಘವನ್ನು ಮಾಡಿದ್ರೆ ಶುದ್ಧ ಭಕ್ತನಾಗಿರೋದಾಯ್ತು ದುರ್ಯೋಧನ ಯುಧಿಷ್ಠಿರರಿದ್ದಾರೆ, ಭೀಮಸೇನನಿದ್ದಾನೆ, ಅರ್ಜುನರಿದ್ದಾರೆ, ಎಲ್ಲರೂ ಕೂಡ ಭಾಗವತೋತ್ತಮರು. ಅವರ ಸಂಘ ಏನಾದ್ರು ಮಾಡಿ ಅವರ ಮೈತ್ರಿ ಮಾಡಿಬಿಟ್ಟಿದ್ದಾರೆ, ದುರ್ಯೋಧನನು ಅವರು ಶುದ್ಧ ಭಕ್ತನಾಗ್ಬಿಡ್ತಾರೆ. ಆದ್ರೆ ಅವರ ಸಂಘವನ್ನು ಮಾಡೋದ್ ಬಿಟ್ಟು ಇವರ ಸಂಘವನ್ನು ಮಾಡ್ತಾರೆ. ಯಾರ ಸಂಘ? ಕರ್ಣನ ಸಂಘ ಮಾಡ್ತಾ ಇದ್ದಾನೆ, ಇಲ್ಲಿ ಶಕುನಿಯ ಸಂಘವನ್ನು ಮಾಡ್ತಾ ಇದ್ದಾನೆ ದುರ್ಯೋಧನ. ಹೀಗೆ ಅವನ ಮೊದಲೇ ಇತ್ತು ಅವನಿಗೆ ವೈರಭಾವ ಇತ್ತು, ಆದ್ರೆ ವೈರಭಾವವನ್ನು ಬದಲು ಮಾಡುವ ಇದನ್ನು ಪ್ರಕ್ರಿಯೆಯನ್ನು ತಗೊಳ್ಳೋದ್ ಬಿಟ್ಟು ಅದನ್ನು ಹೆಚ್ಚಿದ ಪ್ರಕ್ರಿಯೆ ಅಂದ್ರೆ ಯಾರು ಇನ್ನ ಆ ರೀತಿ ವೈರಭಾವದಲ್ಲಿದ್ದಾರೆ, ಶಕುನಿ ಮಾಮ ಹಾಗೆ ಇದ್ದಾರೆ. ಮತ್ತೆ ಕರ್ಣ ಕೂಡ ಅದೇ ಭಾವದಲ್ಲಿದ್ದಾರೆ. ಕರ್ಣ ನಮ್ಗೆಲ್ಲ ಗೊತ್ತು, ಹಿಂದೆ ಜನ್ಮದಲ್ಲಿ ಒಬ್ಬ ದೊಡ್ಡ ಅಸುರ, ಸಹಸ್ರಾಕ್ಷನ ಏನೋ ಅವ್ರ ಹೆಸರು, ಸಹಸ್ರ ಕವಚ ಅಂತ ಹೆಸರು. ನರನಾರಾಯಣ ಅವತಾರದಲ್ಲಿ ಭಗವಂತನು ಅವ್ರನ್ನ 999 ಕವಚಗಳನ್ನ ತೆಗ್ದದ್ದು. ಅಸುರನು ಅವ್ರಿಗೇನೋ ಏನಿರುತ್ತೆ ಅಂದ್ರೆ ಒಂದು ವರ ಇರುತ್ತೆ, ಗೊತ್ತಾ ಕತೆ ಅದು? ವರ ಅಂದ್ರೆ ಅವರಿಗೆ ಯಾರಾದ್ರೂ ಕೊಂದ್ರೆ ಅಂದ್ರೆ ಅವ್ರ ಕವಚವನ್ನು ತೆಗಿಬೇಕು. ಫಸ್ಟ್ ಕೊಲ್ಲಕ್ಕಾಗೋದಿಲ್ಲ, ಕವಚ ಒಂದು ರಕ್ಷಣೆ ಏನೋ ಇದೆ ಅದನ್ನ ತೆಗೆಯೋದು. ಆತರ 1000 ಕವಚಗಳು ತೆಗೆದ್ಮೇಲೆ ಅವರ ಅಂತ್ಯ ಆಗುತ್ತೆ. ಆ ಸಹಸ್ರ ಕವಚ ಅಂತ ಅದು ಇನ್ನೊಂದು ದಿನ ಏನಿರುತ್ತೆ ಅಂದ್ರೆ ಯಾರಾದ್ರೂ ಕವಚವನ್ನು ತೆಗೆದ್ರೆ ಅವರಿಗೇನೋ ಆಗುತ್ತೆ, ಅವರ ಮರಣ ಆಗುತ್ತೆ ಏನೋ, ಆ ರೀತಿಯಲ್ಲಿ ನೋಡ್ತಾರೆ. ಹೀಗೆ ಇವ್ರೇನ್ ಮಾಡ್ತಾರೆ, ನರನಾರಾಯಣ ಋಷಿಗಳು ಅವರು ಫಸ್ಟ್ ಒಬ್ಬರು ಒಂದು ಕವಚ ತೆಗೆದ್ರೆ ಒಬ್ಬರೇನೋ ಅದ್ರಲ್ಲಿ ಇದಾಗ್ತಾರೆ, ಇನ್ನೊಬ್ರು ಆ ಸಮಯದಲ್ಲಿ ಹೋಗಿ ತಪಸ್ ಮಾಡಿ ಇನ್ನೊಬ್ಬರನ್ನ ಉಳಿಸ್ತಾರೆ, ಆತರ ಏನೋ. ಮತ್ತೆ ಅವರು ಬಂದು ಇವ್ರನ್ನ ಇನ್ನೊಂದು ಕವಚವನ್ನು ತೆಗಿತಾರೆ, ಮತ್ತೆ ಆ ಟೈಮಲ್ಲಿ ಇನ್ನೊಬ್ಬರು ಹೋಗಿ ತಪಸ್ ಮಾಡಿ ಅವರ ಇದನ್ನು ಏನು ಪುಣ್ಯವನ್ನು ಇವ್ರು ಕೊಟ್ಟು ಹಾಗೆ ಒಂದು ಟರ್ನ್ಸ್ ತಗೊಂಡು 999 ತೆಗಿತಾರೆ. ಇನ್ನು 1000 ತೆಗೆದ್ಬಿಟ್ಟು ಫಿನಿಶ್, ಆಯ್ತು, ಇನ್ನ ಅವನು ಅಸುರ ಸಾಯ್ತಾನೆ. ಆ ಟೈಮಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಇವರು ಹೋಗಿ ಈ ಸಹಸ್ರ ಕವಚ ಅಸುರ ಹೋಗಿ ಸೂರ್ಯದೇವನ ಆಶ್ರಯ, ಭಗವಂತನ ಇಚ್ಛೆ ಭಗವಂತ ಬಿಟ್ಬಿಡ್ತಾನೆ. ಮುಂದೆ ಗೊತ್ತು ಕರ್ಣನಾಗಿ ಬರ್ತಾನೆ, ನಾನು ಆಗ ಬಂದು ಕೊಲ್ತೇನೆ, ಅರ್ಜುನನ್ ಕೊಲ್ತಾನೆ ಅಂತ, ಹಾಗೆ ಬಿಟ್ಬಿಡ್ತಾನೆ. ಆಗ ನೆಕ್ಸ್ಟ್ ಜನ್ಮದಲ್ಲಿ ಇವರು ಸೂರ್ಯದೇವನ ಪುತ್ರನಾಗಿ ಕುಂತಿದೇವಿಯವರ ಇದರಲ್ಲಿ ಹುಟ್ಟಿ ಬರೋದು. ಈಗ ಮೊದಲೇ ಅಸುರ ಅವನು. ಕಾರಣ ಅಂದ್ರೆ ಅವನ ಹಿಂದೆ ಜನ್ಮದಲ್ಲಿ ಅವನು ದೊಡ್ಡ ಅಸುರ ಅವನು.
ನಾವು ಈಗ ಮಹಾಭಾರತದಲ್ಲಿ ಕೇಳೋದು, ಟಿವಿ ಸೀರಿಯಲ್ ಅಲ್ಲಿ, ಆ ಚಲನಚಿತ್ರದಲ್ಲಿ, ಮತ್ತೆ ಆ ಕಾದಂಬರಿಯಲ್ಲಿ ಕೇಳ್ಬಿಟ್ಟು ದಾನಶೂರ ಕರ್ಣ. ನಾನು ಕೂಡ ಹಾಗೆ ಅನ್ಕೊಂಡಿದ್ದೆ. ನನಗೆ ಕೂಡ ಏನಪ್ಪ ಅರ್ಜುನ ಇವರೆಲ್ಲ ಎಷ್ಟು ಪಕ್ಷಪಾತ ಭಾವ, ಗೊತ್ತಿಲ್ಲ, ನಮಗೆ ತಿಳುವಳಿಕೆ ಇಲ್ಲ. ಸೊ ಹಾಗಾಗಿ ಕರ್ಣನೇ ನಮ್ಮ ಹೀರೋ. ಸೊ ಕರ್ಣನಿಗೆ ಇಷ್ಟು ಮೋಸ ಮಾಡ್ಬಿಟ್ರು, ಇಷ್ಟು ಅನ್ಯಾಯ ಮಾಡ್ಬಿಟ್ರು ಅಂತೆಲ್ಲ ನಮಗೆ ಇಲ್ಲ. ಕರ್ಣ ಒಂದು ದೊಡ್ಡ ಅಸುರ. ಸೊ ಆ ಒಂದು ಅಸುರ, ಅವನ ಎಲ್ಲ ಕೆಟ್ಟ ಗುಣಗಳೇ ಇದೆ ಅವನಿಗೆ. ಸೊ ಅವರ ಸಾಂಗತ್ಯ ಇವರಿಗೆ, ಯಾರಿಗೆ, ನಮ್ಮ ದುರ್ಯೋಧನನಿಗೆ. ಸೊ ಅವರು ಕೂಡ ಎಲ್ಲ ಬರ್ಡ್ಸ್ ಆಫ್ ದ ಸೇಮ್ ಫೆದರ್ ಫ್ಲಾಕ್ ಟುಗೆದರ್, ಎಲ್ಲ ಒಂದೇ ರೀತಿಯ ರೆಕ್ಕೆಗಳುಳ್ಳ ಪಕ್ಷಿಗಳು ಒಟ್ಟಿಗೆ ಇರ್ತವೆ. ಕಾಗೆಗಳ ಗುಂಪಲ್ಲಿ ಕಾಗೆಗಳಿರ್ತವೆ, ಹಂಸಗಳ ಗುಂಪಲ್ಲಿ ಹಂಸ ಇರ್ತವೆ. ಇದು ಕಾಗೆಯ ಗುಂಪು ಇದು. ಪ್ರಭುಜಿ ಅವ್ರ ಹೆಸರೇನು ಪ್ರಭುಜಿ? ಇನ್ನೊಂದ್ಸರಿ ಹೇಳಿ. ಏನ್ ಮಾತಾಜಿ? ರಾಕ್ಷಸ ಕರ್ಣನ ಹಿಂದಿನ ಜನ್ಮದಲ್ಲಿ ಅದೇ ಸಹಸ್ರ ಕವಚನ ಏನು ಎಕ್ಸಾಕ್ಟ್ ನೋಡಿ, ಅದೇ ಹೆಸರು ಸಹಸ್ರ ಕವಚ. ಸಹಸ್ರ ಕವಚ ಪ್ರಭುಜಿ, ಸಹಸ್ರ ಕವಚ. ಸಹಸ್ರ ಕವಚ, 1000 ಕವಚ ಇರುತ್ತೆ ಮಾತಾಜಿ. ಓಕೆ. ಈಗಲೂ ಕೂಡ ಈ ಸಲನು ಕವಚ ಇರುತ್ತೆ. ಇಂದ್ರದೇವರು ಬಂದು ಕವಚ ತಗೊಳ್ಳೋದಲ್ಲ ಅವ್ರಿಗೆ. ಆ ಕವಚ ಕುಂಡಲಿ ತೆಗಿತಾರಲ್ಲ, ತಗೊಳ್ತಾರಲ್ಲ ಅವ್ರೇನೋ. ಇದೇ ಅದೇ ಕವಚ ಇರ್ಬೇಕಲ್ಲ ಅದು. ಹೌದು. ಕರ್ಣ ಕುಂಡಲ. ದಂದೋದ್ಭವ ಅಂತ. ಕರ್ಣನ ಹೆಸರು, ಇನ್ನೊಂದು ಹೆಸರ? ದಂದೋದ್ಭವ ಅಂತ ರಾಕ್ಷಸ ಆಗಿರ್ತಾನೆ. ಆ ಹೆಸರು ದಂದೋದ್ಭವ ಅಂತನಾ? ದಂದೋದ್ಭವ ಅಂತ ಹೆಸರು ಅವರು, ಕರ್ಣನ ಹೆಸರು. ಸಹಸ್ರ ಕವಚ ವರ ಇರುತ್ತೆ ಅದ್ರ. ಓಕೆ, ದಂದೋದ್ಭವ ನೋಡೋಣ, ಚೆಕ್ ಮಾಡಿ. ಸೊ ಹೀಗೆ ನಮ್ಮ ದುರ್ಯೋಧನ. ಸೊ ಈಗ ದುರ್ಯೋಧನ ಏನು ಹೇಳಿದ್ದು ಅದು ಹೇಳಿದೆ ನೋಡಿ. ಕಯೇನ ಮತ್ರೋಪಜುಹಾವ ಜೀಮಂ ದಾಸ್ಯಾ ಸುತಂ ಯದ್ ಬಲಿನೈವ ಪುಷ್ಟಃ ತಸ್ಮಿನ್ ಪ್ರತೀಪ ಪರಕೃತ್ಯ ಆಸ್ತೆ ನಿರ್ವಾಸ್ಯತಾಂ ಆಶು ಪುರಾಚ್ವಾಸನಃ ಪುರಾತ್ ಶ್ವಸಾನ ಅಂದ್ರೆ ಉಸಿರು, ಶ್ವಸ. ಸೊ ಹೇಳ್ತಾ ಇದ್ದಾರೆ ಅವರು, ಈ ದಾಸಿಪುತ್ರನನ್ನು ಇಲ್ಲಿಗೆ ಬರ ಹೇಳಿದವರು ಯಾರು, ಯಾರ ಪೋಷಣೆಯಿಂದ ಬೆಳೆದನೋ ಅವರ ಶತ್ರುಗಳ ಪರವಾಗಿಯೇ ಗೂಢಚಾರನ ಕೆಲಸ ಮಾಡುವಷ್ಟು ನೀಚ ಇವನು. ಕೂಡಲೇ ಇವನನ್ನು ಅರಮನೆಯಿಂದ ಹೊರದಬ್ಬಿ, ಆದರೆ ಉಸಿರಾಡಿಕೊಂಡಿರಲು ಬಿಡಿ. ಆಕ್ಚುಲಿ ಕಿರಿಯವ ಯಾರು? ದುರ್ಯೋಧನ ತಂದೆ ಧೃತರಾಷ್ಟ್ರನ ತಮ್ಮ ವಿದುರ. ಸೊ ಹಾಗೆ ತನ್ನ ಚಿಕ್ಕಪ್ಪ ಆಗ್ಬೇಕು. ಸೊ ಯಾವ ಮರ್ಯಾದೆಯಿಂದ ಇರ್ಬೇಕು. ಹಿರಿಯರು ಅಂದ್ರೆ, ಫಸ್ಟ್ ಆಫ್ ಆಲ್ ಹಿರಿಯರು ಅಂದ್ರೆ ಭಗವದ್ಗೀತೆ ಫಸ್ಟ್ ಅಧ್ಯಾಯದಲ್ಲಿ ಪ್ರಭುಪಾದರು ಹೇಳ್ತಾರೆ. ಫಸ್ಟ್ ಅಧ್ಯಾಯದಲ್ಲಿ ಸೀನಿಯರ್ಸ್, ಎಲ್ಡರ್ಸ್ ಹ್ಯಾವ್ ಟು ಪೇಡ್ ರೆಸ್ಪೆಕ್ಟ್ ಅಂತ ಹೇಳ್ತಾರೆ. ಮತ್ತೆ ಅವ್ರ ನೆಕ್ಸ್ಟ್ ಅವ್ರ ವ್ಯಕ್ತಿತ್ವ ಏನು, ಹೇಗೆ, ಆರ್ ಅಟ್ಲೀಸ್ಟ್ ಅವ್ರ ಜೊತೆ ಡೋಂಟ್ ಇವನ್ ಆಫರ್ ಎ ವರ್ಬಲ್ ಫೈಟ್ ಅಂತ ಕೂಡ ಶ್ರೀಲ ಪ್ರಭುಪಾದರು ನಮಗೆ ಭಾವಾರ್ಥದಲ್ಲಿ ಪ್ರಥಮ ಅಧ್ಯಾಯದಲ್ಲಿ ಗೀತೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಮಾತುದಲ್ಲೂ ಕೂಡ ಅವ್ರಿಗೆ ಜಗಳ ಮಾಡ್ಕೊಳ್ಬೇಕು. ನಾನು ಇದಕ್ಕೆ ಒಳ್ಳೆ ಉದಾಹರಣೆ ಅಲ್ಲ, ನಾನು ತುಂಬಾ ಸಲ ಮಾಡಿದ್ದೇನೆ ನಮ್ಮ ಮನೆಯಲ್ಲೂ ಕೂಡ, ಮತ್ತೆ ಭಕ್ತರ ಸಮೂಹದಲ್ಲಿ ಮಾಡಿರ್ತೀನಿ, ಇಲ್ಲ ಅಂತಲ್ಲ, ಮಾಡಿ ಅದನ್ನು ನಿಲ್ಲಿಸ್ಬೇಕು. ಅದು ನಮಗೆ ಅದು ಅಪರಾಧ. ಯಾಕಂದ್ರೆ ಹಿರಿಯರ ಜೊತೆ ನಾವು ಹೇಗೆ ವ್ಯವಹಾರ ಅದನ್ನ ಕಲ್ತ್ಕೊಳ್ಬೇಕು. ನಾವು ಕಲ್ತ್ಕೊಂಡ್ರೆ ನಾವು ಮತ್ತೆ ಬೇರೆಯವ್ರಿಗೆ ಹೇಳ್ಬೋದು ನಾವು. ಸೊ ಇಲ್ಲಿ ಹೇಳ್ತಾ ಇರೋದಿಲ್ಲಿ ದುರ್ಯೋಧನನು ಈ ರೀತಿ ಉಲ್ಲಂಘನೆ ಮಾಡ, ಎಟಿಕೆಟ್. ಸೊ ಹಿರಿಯರ್ ಸೀನಿಯರ್ ಇದು ಮಾಡಿದ್ದು. ಸೊ ಅದರಲ್ಲೂ ಯಾವ ವ್ಯಕ್ತಿ ಜೊತೆಗೆ? ವಿದುರ ಯಾರು? ವಿದುರರು ಮಹಾಜನ ಯಮರಾಜ. ಮತ್ತೆ ಅವರ ವ್ಯಕ್ತಿತ್ವ ನೋಡ್ತಾ ಇದ್ದಾರೆ. ಅವರೆಷ್ಟು ದೊಡ್ಡ ವ್ಯಕ್ತಿ, ಎಷ್ಟು ಶುದ್ಧ ಭಕ್ತರು ಅಂತ ಗೊತ್ತಿದ್ದು ಅವರಿಗೆ ಈ ರೀತಿ ಅವರ ಮಾತಿನಲ್ಲಿ ಅವರು ಅಪರಾಧ ಮಾಡ್ತಾರೆ. ಮುಂದೆ ಇನ್ನೇನ್ ಮಾಡ್ತಾ ಇದ್ರು ಆ ಕ್ರಮ ತಗೊಳ್ಳೋ ಮುಂಚೆ ವಿದುರರು ಬಿಟ್ಟು ಹೋಗ್ಬಿಡ್ತಾರೆ. ಅಂದ್ರೆ ಮಾತಿನಲ್ಲಿ ನಾವು ಒಬ್ಬರಿಗೆ ಬೇರೆ ಬೇರೆ ರೀತಿಯಲ್ಲಿ ಅವ್ರು ಇದು ಮಾಡ್ಬೋದು, ಮನಸ್ಸಿನಲ್ಲಿ ಮಾಡ್ಬೋದು, ಇಲ್ಲ ಮಾತಿನಲ್ಲಿ ಮಾಡ್ಬೋದು, ಇಲ್ಲ ಅಂದ್ರೆ ನಾವು ಒಂದು ಬಲಾತ್ಕಾರವಾಗಿ ನಮ್ಮ ಕೈಗಳು ಕಾಲುಗಳಿಂದ ನಾವು ಈ ಇಂದ್ರಿಯಗಳು ಸ್ಥೂಲ ದೇಹದಿಂದ ಮಾಡ್ಬೋದು ಅಪರಾಧಗಳು. ಆದ್ರೆ ಇಲ್ಲಿ ಹೇಳ್ತಾ ಇರೋದು ಬಾಯಿಯಿಂದ, ವಾಕಿಂದ ಮಾಡ್ತಾರೆ. ಆ ರೀತಿ ಬೈಗಳು, ಆ ರೀತಿ ಒಂದು ನಿಂದನೆ ಮಾಡ್ತಾ ಇದ್ದಾರೆ. ಸೊ ಇವರು ಹೇಗೆ ನಿಂದನೆ ಮಾಡ್ತಾರೆ ಅಂದ್ರೆ ದಾಸಿಪುತ್ರ ಅಂತ ಹೇಳ್ತಾರೆ. ಆಕ್ಚುಲಿ ನಾವು ಕೇಳಿದ್ದು ನಾರದರು ಕೂಡ ದಾಸಿಪುತ್ರರಾಗಿ ಹುಟ್ಟಿದ್ದು, ಆದ್ರೆ ವಿರುದ್ಧರು ಆ ರೀತಿ ದಾಸಿಪುತ್ರ ಅಲ್ಲ. ಈ ದಾಸಿಯರು ಯಾರು ರಾಣಿಯರಿಗೆ ಸಹಾಯಕರಾಗಿರ್ತಾರೆ. ಅವರು ಆರ್ಡಿನರಿ ಮೇಡ್ ಸರ್ವೆಂಟ್. ನಾರದರ ವಿಷಯವಾಗಿ ಹೇಳ್ಬೇಕು ಅಂದ್ರೆ ಅವರು ಶೂದ್ರನಾಗಿ ಅವರು ಹಿಂದೆ ಜನ್ಮ ಆಗಿದ್ದು, ಅದು ಸಾಮಾನ್ಯ ದಾಸಿಪುತ್ರ ಅಂದ್ರೆ ಎಷ್ಟೋ ದಾಸಿಯರು ಸಮಾಜದಲ್ಲಿ ಆ ರೀತಿ ಇರೋ ಒಬ್ರು ಒಂದು ಹೆಂಗಸು. ಸೊ ಅವರ ಮಗನಾಗಿ ಹುಟ್ಟಿದ್ದು.
ಆದ್ರೆ ಈ ದಾಸಿ ಅಂದ್ರೆ ಇವರು ಅಂತಃಪುರದಲ್ಲಿರುವವರ ದಾಸಿ. ಅಂತಃಪುರದಲ್ಲಿ ಆ ಆ, ಇವರು ರಾಜಕುಮಾರಿಗಳು ಅವರನ್ನು ವಿವಾಹ ಮಾಡಿಕೊಂಡ ಸಮಯದಲ್ಲಿ ಎಷ್ಟೋ ಜನ ಅವರ ಸ್ನೇಹಿತರು ಅವರು ಬರ್ತಾ ಇದ್ರು. ಅವರು ಕೂಡ ಅವರ ದಾಸಿಯರಾಗಿ, ಅವರ ಸೇವಕಿಯರಾಗಿ ಅವರು ಇರ್ತಾ ಇದ್ರು. ಒಮ್ಮೊಮ್ಮೆ ಅವರ ಜೊತೆ ಸಂಬಂಧದಲ್ಲಿ ಮಗು ಹುಟ್ಟುತ್ತಾ ಇತ್ತು. ಆ ಹುಟ್ಟೋ ಮಗುಗೆ ಅವ್ರಿಗೂ ಕೂಡ ರಾಜನು ಅವರ ಇದು ನೋಡ್ತಾ ಇದ್ದ, ಅವರ ಅಗತ್ಯಗಳನ್ನು ನೋಡ್ತಾ ಇದ್ರು. ಆದರೂ ಅವ್ರಿಗೆ ಪದವಿ ಕೊಡ್ತಾ ಇರಲಿಲ್ಲ, ಪಟ್ಟ ಕೊಡ್ತಾ ಇರಲಿಲ್ಲ, ಪಟ್ಟಾಭಿಷೇಕ ಅವ್ರಿಗೆ ಇರ್ತಾ ಇರಲಿಲ್ಲ. ಆದರೂ ಅವ್ರಿಗೆ ಸೌಕರ್ಯಗಳು ಇನ್ನೊಂದು ಏನೇನು ಬೇಕೋ ಅದೆಲ್ಲ ಇರ್ತಾ ಇತ್ತು. ಅದು ಹಿಂದೆ ನಮ್ಮ ವೈದಿಕ ಕಾಲದಲ್ಲಿ ನಡೀತಿರೋ ಕ್ರಮ. ಸೊ ಹಾಗೆ ವಿದುರನು ದಾಸಿ ಪುತ್ರ, ಅವರ ತಾಯಿ ಅಂಬಾಲಿಕಾ ಅವರ ದಾಸಿಯಾಗಿದ್ದವರು. ಸೊ ಹೀಗೆ ಇವರು ಆ ಹಿನ್ನೆಲೆಯನ್ನು ಗುರುತಿಸ್ತಾ ಇದ್ದಾರೆ. ಆ ಗುರುತಿಸಿ ಅವ್ರಿಗೆ ಒಂದು ಚೂಪಾಗಿ ಅವರ ಹೃದಯವನ್ನು ಒಂದು ನೋವು ಮಾಡೋ ಇದನ್ನು ಹೇಳ್ತಾರೆ. ಸೊ ಹೇಳ್ತಾ ಇರೋದು, ಇವರು ನಮ್ಮ ಶತ್ರುಗಳ ಪರವಾಗಿ ಮಾತಾಡ್ತಾರೆ. ಮತ್ತೆ ಈ ವ್ಯಕ್ತಿಗೆ ಈಗಲೇ ಇದ್ರ ನಮ್ಮ ಅರಮನೆಯಿಂದ ಹೊರಗೆ ಹಾಕ್ಬೇಕು, ಹೊರಗೆ ಎತ್ತಿ ಬಿಸಾಡ್ಬೇಕು. ಅವ್ರನ್ನ ಬಿಸಾಡಿ ಮತ್ತೆ ಅವ್ರನ್ನ ಯಾವ ರೀತಿ ಅವರಿಗೆ ಅಲ್ಲಿ ಹೊರಗೆ ರಸ್ತೆಯಲ್ಲಿ ಅವ್ರಿಗೆ ಮಾಡ್ಬೇಕು ಅಂದ್ರೆ, ಅವ್ರಿಗೆ ಹೊಡೆದು ಬಡೆದು ಕೇವಲ ಒಂದು ಶ್ವಾಸ ಅಂದ್ರೆ ಉಸಿರಾಡೋ ರೀತಿಯಲ್ಲಿ ಇರ್ಲಿ ಅಷ್ಟೇ, ಎಲ್ಲವೂ ಅವ್ರದ್ದು ಕಿತ್ಕೊಂಡ್ಬರ್ಬೇಕು. ಅಂದ್ರೆ ಅವರು ರಾಜರ ಇದರಲ್ಲಿದ್ದಾರೆ ವಿದುರರು ಅಂದ್ರೆ ಅವ್ರಿಗೆ ಎಷ್ಟೋ ಆಸ್ತಿ ಇದೆ, ಅವ್ರಿಗೆ ಸ್ಥಾನ ಇದೆ, ಮಂತ್ರಿಗಳ ಸ್ಥಾನ ಇದೆ, ಪದವಿ ಇದೆ, ಗೌರವ ಇದೆ, ಎಲ್ಲ ಇದೆ. ಇವ್ರು ಹೇಳ್ತಾರೆ ಎಲ್ಲವನ್ನು ಕಿತ್ಕೊಂಡ್ಬರ್ಬೇಕು ಅವರಿಂದ. ಸೊ ಆ ರೀತಿ ವಿದುರನಿಗೆ ದುರ್ಯೋಧನ ಹೇಳ್ತಾರೆ. ನೆಕ್ಸ್ಟ್ 16. ಸ್ವಯಂ ಧನುರ್ಧ್ವಾರಿ ನಿಧಾಯ ಮಾಯಾ ಭ್ರಾತು ಪುರೋ ಮರ್ಮ ಸುತಾಡಿತೋ ಅಪಿ ಸಹಿತಂ ಅತ್ಯುಲ್ಬಣ ಕರ್ಣ ಬಾಣೈರ್ ಗತವ್ಯತೋ ಅಯತ್ ಉರುಮಾನ ಯಾನಃ. ಹೀಗೆ ಕಿವಿಗಳಿಗೆ ಬಾಣಗಳು ನೆಟ್ಟಂತಾಗಿ ಹೃದಯವನ್ನು ಭೇದಿಸಿದ ಅತೀವ ನೋವಿನಿಂದ ವಿದುರ ತನ್ನ ಬಿಲ್ಲನ್ನು ಬಾಗಿನಲ್ಲಿ ಇರಿಸಿ ತನ್ನ ಅಣ್ಣನ ಅರಮನೆಯನ್ನು ತ್ಯಜಿಸಿದನು. ಅವನಿಗೆ ವಿಷಾದವಾಗಲಿಲ್ಲ, ಏಕೆಂದರೆ ಬಹಿರಂಗ ಶಕ್ತಿಗಳ ಕ್ರಿಯೆಯೇ ಪರಮವಾಗಿದೆ ಎಂದು ಅವನು ಪರಿಗಣಿಸಿದ್ದನು. ಆಕ್ಚುಲಿ ಹೇಳ್ತಾರೆ, ಒಂದ್ ಕಡೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ವಿದುರ ಸಾಮಾನ್ಯ ವ್ಯಕ್ತಿ ಅಲ್ಲ, ಮಹಾಜನ ಯಮರಾಜನು. ಅವರ್ತ ಯಮದಂಡ ಇದೆ. ಆ ಯಮದಂಡದಿಂದ ಯಾರನ್ನು ಕೂಡ ಅವರು ಒಂದು ಕ್ಷಣವೇ ಅವ್ರನ್ನ ಸಾಯಿಸ್ಬಿಡ್ಬೋದು. ಮರಣವನ್ನು ನಾವು ಮರಣವನ್ನು ಬರೋ ರೀತಿಯಲ್ಲಿ ಮಾಡ್ಬೋದು. ಮೃತ್ಯು ಕೊಡ್ಬೋದು, ಯಾರಿಗೆ ಬೇಕಾದ್ರೆ ಮೃತ್ಯು ದಂಡನೆ ಕೊಡ್ಬೋದು, ಮರಣದಂಡ. ಏನಿವೆ, ಆದರೆ ವಿದುರರು ಅವರಿರುವ ಒಂದು ಶುದ್ಧ ಪ್ರಜ್ಞೆ, ಅವರು ಕೃಷ್ಣ ಪ್ರಜ್ಞೆ ಇರೋದ್ರಿಂದ ಅವ್ರು ಆ ರೀತಿ ಮಾಡ್ಲಿಲ್ಲ. ಅವರು ಇಲ್ಲಿ ಹೇಳ್ತಾರೆ, ಅವರು ತಕ್ಷಣವೇ ಅವ್ರ ಮಾತು ಕೇಳಿದ್ದೆ ದುರ್ಯೋಧನನಿಂದ. ನಾನು ಒಳ್ಳೆ ಸಲಹೆ ಕೊಟ್ಟೆ, ವಿನಾಶಕಾಲೆ ವಿಪರೀತ ಬುದ್ಧಿ. ಸೊ ಇವರಿಗೆ ಆಯ್ತು, ಇವರ ಪುಣ್ಯಕ ಎಲ್ಲವೂ ಫಿನಿಶ್ ಆಯ್ತು, ಇನ್ನ ಇವ್ರದ್ದು ಟೈಮ್ ಇನ್ನ ಶುರು ಆಗುತ್ತೆ ಇನ್ನ. ಸೊ ನಾನೇನ್ ಮಾಡ್ಲಿ? ಸೊ ಆಯ್ತು, ಅಲ್ಲಿಗೆ ಅವರು ಗೊತ್ತು, ಅವ್ರಿಗೆ ಏನಾಗುತ್ತೆ ಅಂತ ಗೊತ್ತು ಅವ್ರಿಗೆ. ಸೊ ಹಾಗಾಗಿ ಅವರು ಕಾಲ ನೋಡ್ಕೊಳ್ಳುತ್ತೆ, ಅವ್ರಿಗೆ ಕಾಲೋಸ್ಮಿ, ಕೃಷ್ಣ ಕಾಲ ಅಂತ ಹೇಳಿದ್ದಾರೆ. ಸೊ ಇವ್ರಿಗೆ ಬರೋ ಸಮಯ ಇವ್ರಿಗೆ ಆಯ್ತು, ಇವ್ರಿಗೆ ಅಂತ್ಯದ ಸಮಯ. ಅವರು ಅಲ್ಲಿ ಬಿಟ್ಟು ಹೋಗ್ಬಿಟ್ರು. ಸೊ ಹೇಳ್ತಾರೆ, ಇಲ್ಲಿ ಹೇಳ್ತಾರೆ, ಆಕ್ಚುಲಿ ಅವರು ಹೃದಯದಲ್ಲಿ ಒಂದು ರೀತಿ ನೋವಾಯ್ತು ಒಂದು ಕ್ಷಣಕ್ಕೆ. ಮಾತಾ ರೀತಿ ಯಾರು ಕೇಳಿದ್ರೆ, ಅಗೌರವ ಕೇಳಿದ್ರೆ ನೋವಾಗುತ್ತೆ, ಆದ್ರೆ ತಾತ್ಕಾಲಿಕ. ಅವ್ರು ಅದನ್ನೇ ಹಾಗೆ ಇಟ್ಕೊಂಡು, ಅಯ್ಯೋ ಹೀಗೆ ದುರ್ಯೋಧನ ಹೇಳ್ಬಿಟ್ಟ ಅಂತ ಅವ್ರು ವ್ಯಥೆ ಪಡ್ತಾ ಇಲ್ಲ. ಅವರು ಅದನ್ನು ಅವರ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರೇರೇಪಣೆಯಾಗಿ ತಗೊಂಡ್ರು. ಇದು ಕೃಷ್ಣನ ಕೃಪೆ ಅಂತಾನೆ ತಗೊಂಡ್ರು. ಈ ರೀತಿ ನಾವು ಭಾಗವತದಲ್ಲಿ ಎಷ್ಟು ಕಡೆ ನೋಡ್ತೇವೆ, ಈ ತರ ಉನ್ನತ ವ್ಯಕ್ತಿಗಳು ಅವರ ಜೀವನದಲ್ಲಿ ಒಂದು ವಿಪರೀತವಾದ ಒಂದು ಸನ್ನಿವೇಶಗಳು ಬರ್ತಾರೆ. ಅನುಕೂಲವಾದ ಸನ್ನಿವೇಶಗಳು ಬರೋದಿಲ್ಲ, ಅದು ಇನ್ನೊಂದು ರೀತಿ ಇರ್ತದೆ. ಆದರೂ ಕೂಡ ಆ ಸನ್ನಿವೇಶವನ್ನು ಅವರು ಕೃಷ್ಣ ಪ್ರಜ್ಞೆಗೆ ಅನುಕೂಲಕರವಾಗಿ ಮಾಡ್ತಾರೆ. ವಿದುರರಿಗೂ ಹೀಗೆ ಈ ತರ ಸನ್ನಿವೇಶ, ಆ ತರ ಗೌರವ ಇದೆ ಅವರಿಗೆ. ಮಂತ್ರಿಯಾಗಿದ್ದಾರೆ ಅವರು ಹಸ್ತಿನಾಪುರದ ಅರಮನೆಯಲ್ಲಿ. ಹೀಗೆ ಅವರಿಗೆ ಒಂದು ಬೈಗಳು, ಈ ರೀತಿಯ ಅಗೌರವ. ಸೊ ಅವರು ಅದನ್ನ ಸಹಿಸ್ಬಿಟ್ಟು ಇದು ಕೂಡ ನನಗೆ ಒಳ್ಳೆಯದೇ ಅಂತ ಸ್ವೀಕರಿಸಿದರು. ಸೊ ಭಗವಂತನ ಶುದ್ಧ ಭಕ್ತರು ಆ ರೀತಿ ಭಗವಂತನ ಮಾರ್ಗದರ್ಶನವನ್ನು ಈ ರೀತಿಯ ಒಂದು ಸನ್ನಿವೇಶಗಳಲ್ಲೂ ಕೂಡ ಪಡಿತಾರೆ. ಪಡೆದು ಅವರು ಭಗವಂತನಿಂದ ರಕ್ಷಿತರಾಗಿದ್ದಾರೆ. ಅವರಿಗೆ ಸರಿಯಾದ ಮಾರ್ಗದರ್ಶನ, ಸರಿಯಾದ ಸೂಚನೆ ಭಗವಂತನಿಂದ ಇರುತ್ತೆ. ಸೊ ಇಲ್ಲಿ ಹೇಳ್ತಾರೆ, ವಿದುರನಿಗೆ ಈ ರೀತಿ ಆದದ್ದು ಅವರು ತಕ್ಷಣವೇ
ಸಂಪೂರ್ಣವಾಗಿ ಅವರು ಕೃಷ್ಣ ಪ್ರಜ್ಞೆ ತೊಡಗೋ ಒಂದು ಅವಕಾಶ ಸಿಕ್ತು ಅವ್ರಿಗೆ. ಯಾಕಂದ್ರೆ ಇಷ್ಟು ಸಮಯ ಅವರು ಅರಮನೆಯಲ್ಲಿದ್ದಾರೆ, ರಾಜಕೀಯದಲ್ಲಿದ್ದಾರೆ. ಅವರು ಮಂತ್ರಿ ಅಂದ್ರೆ ಎಷ್ಟು ಅವ್ರಿಗೆ ವಿಚಾರಗಳಿದೆ, ಎಷ್ಟು ಆಡಳಿತದ ಇದು ಇದೆ, ಕಾರ್ಯಗಳಿದೆ. ಸೊ ಅದರಲ್ಲಿ ಮಧ್ಯೆಯಲ್ಲಿ ಬ್ಯುಸಿ ಇದ್ದಾರೆ. ಅವರು ಮಾಡ್ತಾ ಇದ್ರು, ಅವರು ಕೃಷ್ಣ ಭಕ್ತಿ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಜೊತೆಗೆ ಅವ್ರ ಎಷ್ಟೋ ಕರ್ತವ್ಯಗಳಿದೆ. ಅವರು ಆ ಕರ್ತವ್ಯಗಳಿದ್ದು ಈ ನೋಡಿ, ಧೃತರಾಷ್ಟ್ರನು ಈ ರೀತಿ ಬಂದು ಇವಾಗ ವಿದುರನಿಗೆ ಕೇಳಿದ್ದು, ಏನ್ ಮಾಡ್ಲಿ, ಏನೋ ನನ್ನ ಮಗ ಒಪ್ಪಂದ ಮಾಡ್ಲಿಲ್ಲ, ಆದ್ರೆ ಕೂಡ ನಾನು ಏನ್ ಮಾಡ್ಲಿ, ನನಗೆ ಏನ್ ಮಾಡ್ಬೇಕು, ಯಾವ್ದು ಸರಿ ಅಂತ ವಿದುರನಿಗೆ ಕೇಳ್ತಾ ಸಲಹೆ ಕೇಳ್ತಾರೆ. ಈ ತರ ಅದು ಯಾವಾಗ್ಲೂ ವಿದುರನಿಗೆ ಬ್ಯುಸಿ ಇರುತ್ತೆ, ರಾಜಕೀಯದಲ್ಲಿ ಬ್ಯುಸಿ ಇದ್ರು. ಹಾಗೆ ಇವಾಗ ಈ ಒಂದು ಸನ್ನಿವೇಶ ಅವ್ರಿಗೆ ಅಲ್ಲಿಂದ ನಿವೃತ್ತರಾಗೋ ಒಂದು ಅವಕಾಶ ಸಿಗುತ್ತೆ ಅವ್ರಿಗೆ. ಸೊ ಈ ರೀತಿ ಅವರು ಹೇಳ್ತಾರೆ. ಬಹಳ ಚೆನ್ನಾಗಿ ಪ್ರಭುಪಾದರ ಭಾವಾರ್ಥ ಬಹಳ ಚೆನ್ನಾಗಿದೆ ಇದು ಈ ಇದರಲ್ಲಿ ಶ್ಲೋಕದಲ್ಲಿ. ಓಕೆ, ಒಂದೊಂದು ಪ್ಯಾರಾ ಓದ್ಬೋದಾ? ಯಾರು ಓದ್ತೀರಾ? ಒಂದು ಪ್ಯಾರಾ ಓದಿ, ಮತ್ತೆ ನೆಕ್ಸ್ಟ್ ಪ್ಯಾರಾ ಇನ್ನೊಂದು ಓದ್ಬೋದು. ದೊಡ್ಡ ಪರ್ಪೋಟ್ ಅನ್ಸುತ್ತೆ, ದೊಡ್ಡ ಪರ್ಪೋಟೆ. ಯಾರಾದ್ರೂ ಒಬ್ಬರೇ ಓದ್ಬೋದು, ಯಾರಾದ್ರೂ ಓದಿ. ಹರೇ ಕೃಷ್ಣ ಪ್ರಭುಜಿ. ಓದಿ ಮತ್ತೆ. ಭಾವಾರ್ಥ ಶಿಲಪ್ರಭುಪಾದವರಿಂದ ಶಿಲಪ್ರಭುಪಾದವರಿಗೆ ಜಯವಾಗಲಿ. ಭಗವಂತನ ಪರಿಶುದ್ಧ ಭಕ್ತನು ಭಗವಂತನ ಬಹಿರಂಗ ಶಕ್ತಿಯಿಂದ ಸೃಷ್ಟಿಗೊಂಡ ವಿಚಿತ್ರ ಪರಿಸ್ಥಿತಿಯಿಂದ ಎಂದಿಗೂ ವಿಚಲಿತನಾಗುವುದಿಲ್ಲ. ಭಗವದ್ಗೀತೆಯಲ್ಲಿ 3.27 ಹೀಗೆ ಹೇಳಲಾಗಿದೆ: ಪ್ರಕೃತೇಃ ಕ್ರಿಯಮಾಣಾನಿ ಗುಣೈಃ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ. ಬದ್ಧಾತ್ಮನು ಬಹಿರಂಗ ಶಕ್ತಿಯ ವಿವಿಧ ಗುಣ ಪ್ರಭಾವದಲ್ಲಿ ಐಹಿಕವಾಗಿ ಮಗ್ನನಾಗಿರುತ್ತಾನೆ. ಮಿಥ್ಯಾಹಂಕಾರದಲ್ಲಿ ಮಗ್ನನಾಗಿ ಅವನು ಸಕಲವನ್ನು ತಾನೇ ಮಾಡುತ್ತಿರುವುದಾಗಿ ಭಾವಿಸುತ್ತಾನೆ. ಭಗವಂತನ ಬಹಿರಂಗ ಶಕ್ತಿಯಾದ ಲೌಕಿಕ ಪ್ರಕೃತಿಯು ಪರಮ ಪ್ರಭುವಿನ ಸಂಪೂರ್ಣ ನಿಯಂತ್ರಣದಲ್ಲಿದೆ ಮತ್ತು ಬದ್ಧಾತ್ಮನು ಸಂಪೂರ್ಣವಾಗಿ ಬಹಿರಂಗ ಶಕ್ತಿಯ ಹಿಡಿತದಲ್ಲಿದ್ದಾನೆ. ಹೀಗಾಗಿ ಬದ್ಧಾತ್ಮನು ಸಂಪೂರ್ಣವಾಗಿ ಭಗವಂತನ ನಿಯಮಗಳಿಂದ ನಿಯಂತ್ರಿತನಾಗಿದ್ದಾನೆ. ಆದರೆ ಮಾಯೆಯಿಂದಾಗಿ ತಾನು ತನ್ನ ಚಟುವಟಿಕೆಗಳಲ್ಲಿ ಸ್ವತಂತ್ರನು ಎಂದು ಭಾವಿಸುತ್ತಾನೆ. ದುರ್ಯೋಧನ ಅಂತಹ ಬಹಿರಂಗ ಶಕ್ತಿಯ ಪ್ರಭಾವದಿಂದ ವರ್ತಿಸುತ್ತಿದ್ದ. ಅವನು ಅಂತಿಮವಾಗಿ ಅದರಿಂದ ನಾಶ ಹೊಂದುವವನು. ವಿದುರನ ಸ್ವಸ್ಥ ಸಲಹೆಯನ್ನು ಅವನಿಂದ ಒಪ್ಪಿಕೊಳ್ಳಲಾಗಲಿಲ್ಲ. ಪರ್ಯಾಯವಾಗಿ ಅವನು ಇಡೀ ಕುಟುಂಬದ ಹಿತಾಕಾಂಕ್ಷಿಯಾದ ಮಹಾತ್ಮನನ್ನು ಅವಮಾನಿಸಿದನು. ವಿದುರ ಭಗವಂತನ ಪರಿಶುದ್ಧ ಭಕ್ತನಾದುದರಿಂದ ಅವನಿಗೆ ಇದು ಅರ್ಥವಾಯಿತು. ದುರ್ಯೋಧನನು ಬಹಿರಂಗ ಶಕ್ತಿಯಾದ ಮಾಯೆಯ ಪ್ರಭಾವದಿಂದ ಸ್ವಯಂ ವಿನಾಶದ ಹಾದಿಯಲ್ಲಿ ಮುನ್ನಡೆ ಸಾಧಿಸುತ್ತಿದ್ದಾನೆ ಎಂಬುದಾಗಿ ವಿದುರನು ದುರ್ಯೋಧನನ ಮಾತುಗಳಿಂದ ತೀವ್ರ ಅವಮಾನಕ್ಕೊಳಗಾಗಿಯೂ ಅರ್ಥ ಮಾಡಿಕೊಂಡನು. ಆದ್ದರಿಂದ ಅವನು ಬಹಿರಂಗ ಶಕ್ತಿಯ ಕಾರ್ಯ ಚಟುವಟಿಕೆಗಳನ್ನು ಪರಮಾಧಿಕ್ಯವೆಂದು ಪರಿಗಣಿಸಿದನು. ಜೊತೆಗೆ ಈ ವಿಶಿಷ್ಟ ಪರಿಸ್ಥಿತಿಯಲ್ಲಿ ಭಗವಂತನ ಅಂತರಂಗ ಶಕ್ತಿಯು ಹೇಗೆ ತನ್ನ ನೆರವಿಗೆ ಬಂದಿತೆಂಬುದನ್ನು ಅರಿತುಕೊಂಡನು. ಭಕ್ತನು ಸದಾ ವೈರಾಗ್ಯ ಮನೋಭಾವದಲ್ಲಿರುತ್ತಾನೆ, ಏಕೆಂದರೆ ಲೌಕಿಕ ಆಕರ್ಷಣೆಗಳು ಎಂದಿಗೂ ಅವನನ್ನು ತೃಪ್ತಿಪಡಿಸುವುದಿಲ್ಲ. ವಿದುರ ಎಂದಿಗೂ ತನ್ನ ಅಣ್ಣನ ಅರಮನೆಯಿಂದ ಆಕರ್ಷಿತನಾಗಿರಲಿಲ್ಲ. ಅವನು ಅರಮನೆಯನ್ನು ಬಿಟ್ಟು ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತನಾಗಲು ಸದಾ ಸಿದ್ಧನಿದ್ದನು. ದುರ್ಯೋಧನನ ಕೃಪೆಯಿಂದ ಈಗ ಅವನಿಗೆ ಅಂತಹ ಅವಕಾಶ ಲಭ್ಯವಾಯಿತು. ದುರ್ಯೋಧನನ ಕಟುವಾದ ನಿಂದನಾತ್ಮಕ ಮಾತುಗಳಿಂದ ವಿಷಾದ ಪಡುವುದರ ಬದಲು ವಿದುರ ಹೃತ್ಪೂರ್ವಕವಾಗಿ ಅವನಿಗೆ ವಂದಿಸಿದನು, ಏಕೆಂದರೆ ಅದು ಅವನಿಗೆ ಪವಿತ್ರ ಸ್ಥಳದಲ್ಲಿ ಏಕಾಂತವಾಗಿದ್ದು ಭಗವಂತನ ಭಕ್ತಿ ಸೇವೆಯಲ್ಲಿ ಮಗ್ನನಾಗಲು ಅವಕಾಶ ಮಾಡಿಕೊಟ್ಟಿತು. ಇಲ್ಲಿ ಗತವ್ಯತಃ ವಿಷಾದ ಪಡದೆ ಪದವು ಮುಖ್ಯವಾದದ್ದು, ಏಕೆಂದರೆ ವಿದುರನು ಲೌಕಿಕ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗಿದ ಪ್ರತಿಯೊಬ್ಬರಿಗೂ ತೊಂದರೆಯನ್ನುಂಟು ಮಾಡುವ ಯಾತನೆಗಳಿಂದ ಪಾರಾದನು. ಆದ್ದರಿಂದ ವಿನಾಶಕ್ಕೆ ಗುರಿಯಾದ ತನ್ನ ಅಣ್ಣನನ್ನು ತನ್ನ ಬಿಲ್ಲು ಬಾಣಗಳಿಂದ ರಕ್ಷಿಸುವ ಅಗತ್ಯವಿಲ್ಲ ಎಂಬುದನ್ನು ಮನಗಂಡನು. ಹೀಗೆ ಅವನು ದುರ್ಯೋಧನ ಕಾರ್ಯೋನ್ಮುಖವಾಗುವ ಮುನ್ನವೇ ಅರಮನೆಯಿಂದ ಕಾಲ್ತೆಗೆದನು. ಭಗವಂತನ ಪರಮಶಕ್ತಿಯಾದ ಮಾಯೆ ಇಲ್ಲಿ ಆಂತರಿಕವಾಗಿ ಹಾಗೂ ಬಾಹ್ಯವಾಗಿ ಕೆಲಸ ಮಾಡಿದೆ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಸೊ ಇಲ್ಲಿ ಈ ಭಾವಾರ್ಥ ತುಂಬಾ ಮುಖ್ಯವಾದದ್ದು. ವಿದುರರು ಇದನ್ನು ಭಗವಂತನ ಕೃಪೆ, ಭಗವಂತನ ಪ್ರಸಾದ ಅಂತಾನೆ ತಗೊಂಡ್ರು. ಅವರು ಇದನ್ನ ಈ ಸ್ಥಿತಿಯನ್ನು ಕೂಡ ಅವರು ಸ್ವೀಕರಿಸಿದರು. ಭಕ್ತ ಆಕ್ಚುಲಿ ಪ್ರತಿಯೊಂದು ಸ್ಥಿತಿಯನ್ನು ಆ ರೀತಿ ಭಗವಂತನ ಕೃಪೆ ಅಂತ ಭಾವಿಸುವ ಅಂತ ಆ ರೀತಿ ಅದು ಬಹಳ ಮೇಲ್ಮಟ್ಟದ ಸ್ಥಿತಿ. ಸೊ ನಾವು ಯಾವಾಗಲೂ ಸನ್ನಿವೇಶಗಳನ್ನು ನಾವು ಇದು ಮಾಡ್ತಾ ಇರ್ತೇವೆ, ಯಾಕೆ ಈ ರೀತಿ ಆಯ್ತು, ಯಾಕೆ ಈ ರೀತಿ ಆಯ್ತು. ಇಲ್ಲ, ಈ ರೀತಿ ಒಂದು ಸನ್ನಿವೇಶ ಕೂಡ ವಿದುರರು ಆಹ್ವಾನಿಸ್ತಿದ್ದಾರೆ, ಇದು ಒಳ್ಳೇದಾಯ್ತು ಅಂತ ತಗೊಳ್ತಾ ಇದ್ದಾರೆ. ಸೊ ಇಲ್ಲಿ ಹೇಳ್ತಾ ಇರೋದು, ಇಲ್ಲಿ ಕೊನೆಗೆ ಲಾಸ್ಟ್ ಅಲ್ಲಿ ಭಗವಂತನ ಪರಮಶಕ್ತಿಯಾದ ಮಾಯೆ ಪರಮಶಕ್ತಿಯಾದ ಮಾಯೆ ಇಲ್ಲಿ ಆಂತರಿಕವಾಗಿ ಹಾಗೂ ಬಾಹ್ಯವಾಗಿ ಕೆಲಸ ಮಾಡಿದೆ.
ಆಂತರಿಕವಾಗಿ ಅಂದ್ರೆ ಅಂತರಂಗ ಶಕ್ತಿ, ಇಂಟರ್ನಲ್ ಎನರ್ಜಿ, ಯೋಗಮಾಯೆ, ಶ್ರೀಮತಿ ರಾಧಾರಾಣಿ ಲಕ್ಷ್ಮೀದೇವಿ, ಸೊ ಅವರ ಆಶ್ರಯದಲ್ಲಿ ಆಗುವಂಥದ್ದು. ಇಲ್ಲ ಬಹಿರಂಗ ಶಕ್ತಿ ಅಂದ್ರೆ ಮಹಾಮಾಯೆ, ದುರ್ಗಾಶಕ್ತಿ, ಅವರ ಪ್ರಭಾವದಲ್ಲಿ ಆಗ್ತಾ ಇರೋದು. ಸೊ ಇಲ್ಲಿ ದುರ್ಯೋಧನನು ಮಾಡಿದ್ದು ಮಹಾಮಾಯೆ ಪ್ರಭಾವದಿಂದ. ಅವನು ಆ ರಾಜಸಿಕ ಗುಣ, ತಾಮಸಿಕ ಗುಣ ಇದೆ, ರಾಜಸಕ್ಕಿಂತನೂ ಹೆಚ್ಚಾಗಿ ತಾಮಸಿಕ ಗುಣ ಇದೆ. ಈ ರೀತಿ ದ್ವೇಷ, ಈ ತರ ಶುದ್ಧ ಭಕ್ತರು ಪಾಂಡವರು ಅವರನ್ನ ದ್ವೇಷಿಸುವ ವ್ಯಕ್ತಿ ಅಂದ್ರೆ ಅವನಿಗಿಂತ ಮೂರ್ಖನೂ ಇಲ್ಲ ಅಂತ ಹೇಳ್ಬೋದು. ಶುದ್ಧ ಭಕ್ತರು ಭಗವಂತನಿಗೆ ಎಷ್ಟು ಪ್ರಿಯರು. ವಿದುರ ಕೂಡ ಹೇಳಿದ್ದು, ನೀನ್ ಯಾರ ಜೊತೆ ಧೃತರಾಷ್ಟ್ರ ನನ್ನ ಅಣ್ಣ ನೀನ್ ಈ ರೀತಿ ವೈರತ್ವವನ್ನು ಬೆಳೆಸ್ಕೊಳ್ತಾ ಇದೆಯಾ, ಪಾಂಡವರು ಇವರು ಕೃಷ್ಣನಿಗೆ ಅತಿ ಪ್ರಿಯರು. ಸೊ ಅದು ಕೂಡ ಹೇಳಿದ್ರು. ಆದರೆ ಈ ತಮೋಗುಣನೇ ಅಂತ ಹೇಳ್ಬೇಕು ದುರ್ಯೋಧನನಿಗೆ ಆ ಬುದ್ಧಿ, ಆ ಜ್ಞಾನ ಇಲ್ಲ. ಸೊ ಇದು ಸಂಪೂರ್ಣ ಮಹಾಮಾಯೆಯಲ್ಲಿ ಆವೃತನಾಗಿ ಯಾರು ದುರ್ಯೋಧನ ಚಟುವಟಿಕೆ. ಆದರೆ ವಿದುರರಿಗೆ ಅದು ಹೇಳ್ತಾರೆ, ವಿದುರರಿಗೆ ಅಂತರಂಗ ಶಕ್ತಿ ಪ್ರಭಾವ ಆದ ಹಾಗೆ. ಯಾಕಂದ್ರೆ ಅವರಿಗೆ ಅಂತರಂಗ ಶಕ್ತಿ ಇನ್ನ ಕೃಷ್ಣ ಭಕ್ತಿ ಮಾಡೋಕೆ ಅವ್ರನ್ನ ಎಳಿತಾ ಇದೆ. ಸೊ ಇಲ್ಲಿ ಒಂದು ಪಾಯಿಂಟ್ ಹೇಳಿದ್ದೇನೆಂದ್ರೆ, ಭಕ್ತರಿಗೆ ಆಕ್ಚುಲಿ ಭೌತಿಕವಾಗಿ ಅವ್ರಿಗೆ ಆಸಕ್ತಿ ಇಲ್ಲ. ಭಕ್ತರು ಯಾವಾಗಲೂ ಒಂದು ವೈರಾಗ್ಯ ಇದರಲ್ಲೇ ಭಾವದಲ್ಲೇ ಇರ್ತಾರೆ. ತಾತ್ಕಾಲಿಕವಾಗಿ ವಿದುರನು ಕಾತರ ಕಾಣುತ್ತೆ, ಅಯ್ಯೋ ವಿದುರನು ಮಂತ್ರಿಯಾಗಿದ್ದಾನೆ, ಒಂದು ಅರಮನೆಯಲ್ಲಿ ಇದ್ದಾನೆ, ಆ ರೀತಿ ಕಿರೀಟ ಧಾರಣೆ, ಆ ರೀತಿಯ ಒಂದು ವೇಷಭೂಷಣ, ಆ ರೀತಿಯ ಅಲಂಕಾರ, ಆ ರೀತಿಯ ಎಲ್ಲ ಇರ್ಬೋದು ವಿದುರನಿಗೆ. ಮಂತ್ರಿ ಅಂದ್ರೆ ಇರುತ್ತೆ, ಎಲ್ಲ ಫೆಸಿಲಿಟೀಸ್, ಎಲ್ಲ ಸೌಕರ್ಯಗಳಿರುತ್ತೆ. ಆದ್ರೆ ಹೇಳ್ತಾರೆ ಅವ್ರು ಭಕ್ತರಾದ್ರಿಂದ ಅವ್ರು ಸಂಪೂರ್ಣ ವೈರಾಗ್ಯ ಭಾವದಲ್ಲೇ ಇದ್ದರು. ಆದರೂ ಇವಾಗ ಅವ್ರಿಗೆ ಭಗವಂತನ ಅಂತರಂಗ ಶಕ್ತಿ, ಶುದ್ಧ ಭಕ್ತರ ಯಾವಾಗ ಏನ್ ಹೇಳ್ತೇವೆ ನಾವು ಭಗವದ್ಗೀತೆ ಕೃಷ್ಣ ಹೇಳೋದು, ಯೋಗಮಾಯ ಸಮಾವೃತ. ಏನದು ಶ್ಲೋಕ, ಅದು ಒಂದು ಶ್ಲೋಕ ಬರುತ್ತಲ್ಲ, ಭಕ್ತರಾದವರು ಭಗವಂತನ ಯೋಗಮಾಯ ಇದರಲ್ಲಿದ್ದಾರೆ, ಮಹಾಮಾಯ ಇಲ್ಲ. ಹಾಗೆ ವಿದುರರು ಯೋಗಮಾಯಲ್ಲಿದ್ದಾರೆ. ಸೊ ಇಲ್ಲಿ ಮಹಾಮಾಯೆ ಬಹಿರಂಗ ಶಕ್ತಿ ದುರ್ಯೋಧನನಿಗೆ ಒಂದು ರೀತಿಯ ಪ್ರಚೋದನೆ ಕೊಡ್ತು. ಆದರೆ ಇದರ ಮೂಲಕ ಅಂತರಂಗ ಶಕ್ತಿ ಯೋಗಮಾಯೆ ಇವರನ್ನು ಕೃಷ್ಣನ ಭಕ್ತಿಯಲ್ಲಿ ಇನ್ನ ಅವರು ಮಗ್ನರಾಗುವ ರೀತಿಯ ಒಂದು ಸನ್ನಿವೇಶ ಸೃಷ್ಟಿ ಮಾಡ್ತಾರೆ. ಸೊ ಹಾಗೆ ಎರಡು ರೀತಿ ಕೂಡ ಇಲ್ಲಿ ಆಕ್ಷನ್ ಆಯ್ತು ಅಂತ ಹೇಳ್ತಾರೆ. ದುರ್ಯೋಧನನಿಗೆ ಮಹಾಮಾಯ ಅವನು ಮಾಡಿದ್ದು, ಆದರೆ ವಿದುರರಿಗೆ ಆಗದ್ದು ಇದು ಮಹಾಮಾಯೆಯಿಂದ, ಅವರಿಗೆ ಅಂತರಂಗ ಶಕ್ತಿಯ ಪ್ರಭಾವದಿಂದ ಇನ್ನ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗೋ ಒಂದು ಅವ್ರಿಗೆ ಭಾಗ್ಯ ಪ್ರಾಪ್ತಿ ಆಯ್ತು. ಸೊ ಇದು ಅಂತರಂಗ ಶಕ್ತಿ ಕೆಲಸ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಎನಿವೆ, ಇದು ಆಚಾರ್ಯರ ಮತ್ತಿಲ್ಲಿ ಶುಕಮುನಿಗಳು, ಇಲ್ಲಿ ಸೂತ ಗೋಸ್ವಾಮಿಯರು ವಿವರಿಸ್ತಾರೆ. ಎರಡು ಕೂಡ ಶಕ್ತಿಗಳು, ಅಂತರಂಗ ಶಕ್ತಿ ಕೂಡ ಆಯ್ತು, ಬಹಿರಂಗ ಶಕ್ತಿ ಕೂಡ ಕೆಲಸ ಮಾಡ್ತು. ಯಾಕಂದ್ರೆ ಇಲ್ಲಿ ಯಾರು ವ್ಯಕ್ತಿ ಇಲ್ಲಿ ಇನ್ವಾಲ್ವ್, ಇಲ್ಲಿ ಒಂದು ಬಹಿರಂಗ ಶಕ್ತಿಯಲ್ಲಿರುವ ದುರ್ಯೋಧನನು, ಇನ್ನೊಬ್ಬರು ಸಂಪೂರ್ಣ ಅಂತರಂಗ ಶಕ್ತಿಯಲ್ಲಿರುವ ವಿದುರರು. ಭಕ್ತಿಯಲ್ಲಿ ಅಂತರಂಗ ಶಕ್ತಿ ಕೆಲಸ ಮಾಡೋದು. ಸೊ ಅಂತರಂಗ ಶಕ್ತಿಯ ಪ್ರಭಾವದಿಂದಲೇ ನಮ್ಮ ಭಕ್ತಿಯಲ್ಲಿ ನಾವು ಮುನ್ನಡೆ ಸಾಧಿಸಕ್ಕಾಗುತ್ತೆ. ಸೊ ಇಲ್ಲಿ ಅಂತರಂಗ ಶಕ್ತಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಡಿಸ್ಕಷನ್ ಮಾಡೋಣ ಕೊನೆಗೆ, ಕ್ಲಾಸ್ ಕೊನೆಗೆ ಇನ್ನು ಬೇರೆ ಬೇರೆ ಸನ್ನಿವೇಶಗಳು ನೀವು ಡಿಸ್ಕಸ್ ಮಾಡೋಣ. ನಾನಿದು ಕೆಲವು ಶ್ಲೋಕಗಳು ಮುಗಿಸ್ತೇನೆ. ಸನಿರ್ಗತ ಕೌರವ ಪುಣ್ಯ ಲಬ್ಧೋ ಗಜಾಹ್ವಯ ತೀರ್ಥ ಪದಾನಿ ಅನ್ವಾಕ್ರಮತ್ ಪುಣ್ಯ ಚಿಕೀರ್ಷಯೋರ್ವ್ಯಂ ಅಧಿಷ್ಠಿತೋ ಯಾನಿ ಸಹಸ್ರಮೂರ್ತಿ. ಅಧಿಷ್ಠಿತೋ ಯಾನಿ ಸಹಸ್ರಮೂರ್ತಿ. ಸಹಸ್ರಮೂರ್ತಿ ಅಂದ್ರೆ ಸಾವಿರಾರು ಮೂರ್ತಿಗಳು, ಭಗವಂತನ ದಿವ್ಯ ಆರಾಧನೆಯ ಮೂರ್ತಿಗಳು, ಅರ್ಚಾಮೂರ್ತಿಗಳು, ಅರ್ಚಾ ವಿಗ್ರಹಗಳು. ವಿದುರನು ತನ್ನ ಶ್ರದ್ಧೆಯಿಂದ ಕೌರವರ ಪುಣ್ಯಗಳ ಫಲ ಪಡೆದನು. ಕೌರವರ ಅಂದ್ರೆ ಕುರುವಂಶ, ಅವರ ಹಿರಿಯರು. ಕೇವಲ ಕೌರವರು ಅಂದ್ರೆ ನಾವು ಸಾಮಾನ್ಯ ಕೌರವರು ಅಂದ್ರೆ ಈ ಧೃತರಾಷ್ಟ್ರರು ಮತ್ತು ಧೃತರಾಷ್ಟ್ರ ಮಕ್ಕಳು ಕೌರವ ಅನ್ಕೊಟ್ಟಿಲ್ಲ. ಮೂಲತಃ ಎಲ್ಲರೂ ಕೌರವರೇ, ಇವರೆಲ್ಲ ಕುರುವಂಶಕ್ಕೆ ಸೇರಿದವರು. ಇವರ ಹಿಂದೆ ಅವರೆಲ್ಲಾನು ಶುದ್ಧ ಭಕ್ತರು. ಇವರು ಮಾತ್ರ, ಈ ಧೃತರಾಷ್ಟ್ರ ಮಕ್ಕಳು ಮಾತ್ರ ಈ ರೀತಿಯ ಒಂದು ಅಸುರರು. ಬಿಟ್ಟರೆ ಎಲ್ಲರೂ ಕೂಡ ಶುದ್ಧ ಭಕ್ತರು. ವಿದುರನು ತನ್ನ ಶ್ರದ್ಧೆಯಿಂದ ಕೌರವರ ಪುಣ್ಯಗಳನ್ನು ಫಲ ಪಡೆದನು, ಅವರ ಹಿರಿಯರು. ಹಸ್ತಿನಾಪುರ ತ್ಯಜಿಸಿದ ಅವನು ಭಗವಂತ ಪಾದಪದ್ಮಗಳಾಗಿರುವ ಅನೇಕ ಯಾತ್ರಾ ಸ್ಥಳಗಳಲ್ಲಿ ಆಶ್ರಯ ಪಡೆದನು. ಪರಮೋತ್ಕರ್ಷವಾದ ಪುಣ್ಯ ಜೀವನವನ್ನು ಪಡೆಯಲು ಅವನು ಭಗವಂತನ ಸಾವಿರಾರು ದಿವ್ಯ ರೂಪಗಳಿರುವ ಪುಣ್ಯಕ್ಷೇತ್ರಗಳಿಗೆ ಪಯಣಿಸಿದನು. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಸಾವಿರಾರು ಯಾರು ವಿದುರರು ಹೋಗಿದ್ದು ಪುಣ್ಯಕ್ಷೇತ್ರಗಳು. ಈ ಭಾವಾರ್ಥವು ಕೂಡ ತುಂಬಾ ಒಳ್ಳೆ ಭಾವಾರ್ಥ, ಅದನ್ನೆಲ್ಲ ಓದಕ್ಕೆ ನಾನು ಹೋಗೋದಿಲ್ಲ.
ಆದ್ರೆ ಶಿಲ ಪ್ರಭುಪಾದಲ್ಲಿ ಹೇಳ್ತಾ ಇರೋದು ವಿದುರನ್ ಯಾಕೆ ಹೋದ, ಯಾವ ಕಾರಣಕ್ಕೆ ಹೋದ ಅಂತ ಇಲ್ಲಿ ಒಂದು ಚರ್ಚೆ, ಒಂದು ಭಾವಾರ್ಥದ ಆಚಾರ್ಯರು ಚರ್ಚೆ ಮಾಡ್ತಾ ಇದ್ದಾರೆ. ಒಂದು ರೀತಿ ವಿದುರರು ಇದು ಬಿಟ್ಟು ಹೋದಾಗ ನೇರವಾಗಿ ಕೃಷ್ಣ ಹತ್ರ ಹೋಗ್ಬಿಡ್ಬೋದಾಯ್ತು. ಕೃಷ್ಣ ದ್ವಾರಕೆಯಲ್ಲಿ ಇದ್ದಾರೆ, ಇಲ್ಲಾಂದ್ರೆ ಕೃಷ್ಣ ಯುದ್ಧ ಮಾಡಕ್ಕೆ ಪಾಂಡವರ ಜೊತೆಗೆ ಇರ್ಬೋದು ಅಲ್ಲಿ, ಸೊ ಹೋಗ್ಬೋದಾಯ್ತಲ್ಲ ಅಲ್ಲಿ. ಆದ್ರೆ ಹೇಳ್ತಾರೆ ವಿದುರನು ಅವರು ಯೋಚಿಸಿದ್ದು ಹಾಗಲ್ಲ. ವಿದುರನು ಯೋಚಿಸಿದ್ದು, ನಾನು ಹೀಗೆ ಒಂದು ರಾಜಕೀಯದಲ್ಲಿ ನಾನು ಇಲ್ಲಿ ಕ್ಷತ್ರಿಯರ ಮಧ್ಯೆ ಮಂತ್ರಿಯಾಗಿ ಈ ರೀತಿ ನಾನು ನನ್ನ ಜೀವವನ್ನು ನಡೆಸ್ಕೊಂಡು ಹೋಗಿದ್ದು, ಹೀಗೆ ಬಹಳ ಭೌತಿಕ ಕಲ್ಮಶಗಳು ನನ್ನಲ್ಲಿ ಇದೆ. ಈಗ ನಾನು ಪರಿಶುದ್ಧನಲ್ಲ, ನಾನು ಹಾಗೆ ಭಗವಂತನ ಹತ್ರ ಭಗವಂತನ ಸಂಘವನ್ನು ನೇರವಾಗಿ ಪಡೆಯೋದಕ್ಕೆ ನಾನು ಅರ್ಹನಲ್ಲ ಅಂತ ಭಾವಿಸ್ತಾರೆ. ಹಾಗಾಗಿ ಅವರು ನಾನು ಈಗ ಈ ತರ ತೀರ್ಥಕ್ಷೇತ್ರಕ್ಕೆ ತೀರ್ಥಯಾತ್ರೆಗೆ ಹೋಗೋಣ, ಸೊ ಅಲ್ಲಿ ನಾನು ಮತ್ತೆ ಸಾಧು ಸಂತರ ಒಂದು ಸಮಾಗಮ ಮತ್ತೆ ಈ ದಿವ್ಯ ಮೂರ್ತಿಗಳು, ಭಗವಂತನ ದಿವ್ಯ ಮೂರ್ತಿಗಳು ಈ ಮಂದಿರಗಳಲ್ಲಿ ಅಲ್ಲಿ ನಾನು ಅವರ ದರ್ಶನ ಪಡೆದು ಅವರ ಕೃಪೆಯನ್ನು ಪಡೆದು ನಂತರ ಅಲ್ಲಿರುವ ನದಿಗಳು ಗಂಗಾ, ಯಮುನಾ, ಸರಸ್ವತಿಯನ್ನ, ಸೊ ಈ ರೀತಿ ಪವಿತ್ರ ನದಿಗಳು, ಸೊ ಅಲ್ಲಿ ನಾನು ಮಿಂದು, ಸೊ ಈ ರೀತಿ ಅವರು ನನ್ನ ಪಾಪಗಳು ಏನಿದೆ, ಪಾಪಗಳ ಹೊರೆ ನನ್ನ ಮೇಲಿದೆ, ಅದೆಲ್ಲವೂ ಹೋಗ್ಲಿ, ಸೊ ಆ ರೀತಿ ಭಾವಿಸ್ತಾ ಅವರು ಮಾಡೋದು ಅಂತ ಹೇಳ್ತಾರೆ. ಅವರು ನೇರವಾಗಿ ಕೃಷ್ಣ ಹತ್ರ ಹೋಗ್ಲಿಲ್ಲ, ಅವ್ರು ಹೋಗ್ಬೋದಾಗಿತ್ತು ಅವರು. ಅದೇ ಅವ್ರು ಹೇಳೋದು, ಅವರು ಈ ರೀತಿ ನನಗಿನ್ನ ಅರ್ಹತೆ ಇಲ್ಲ ಸದ್ಯಕ್ಕೆ ನನಗೆ, ಸೊ ಇದು ನಾನು ಗಳಿಸ್ಬೇಕು ನಾನು ಅನ್ನೋ ಒಂದು ದೃಷ್ಟಿಯಿಂದ ಅವರು ತೀರ್ಥ ಯಾತ್ರೆಗೆ ಪ್ರಯಾಣವನ್ನು ಆರಂಭಿಸ್ತಾರೆ. ಪ್ರಭುಪಾದರು ಇದೊಂದು ಭಾವಾರ್ಥ ಬರೀತಾರೆ. ಪಾಪಿಷ್ಟ ಅಸುರರಾದ ಕಂಸ ಮತ್ತು ಜರಾಸಂಧರ ಅಂತ ವ್ಯಕ್ತಿಗಳು ಭಗವಾನ್ ಶ್ರೀಕೃಷ್ಣನನ್ನು ಪರಮಸತ್ಯ ದೇವೋತ್ತಮ ಪರಮಪುರುಷ ಎಂದು ಭಾವಿಸಲಾರರು. ಧರ್ಮ ಗ್ರಂಥಗಳಲ್ಲಿ ಗೊತ್ತುಪಡಿಸಲಾಗಿರುವ ಧಾರ್ಮಿಕ ಜೀವನದ ನಿಯಂತ್ರಕ ತತ್ವಗಳನ್ನು ಅನುಸರಿಸುವ ಶುದ್ಧ ಭಕ್ತರಿಂದ ಮಾತ್ರ ಕರ್ಮಯೋಗದಲ್ಲಿ ಮತ್ತು ಅನಂತರ ಜ್ಞಾನಯೋಗದಲ್ಲಿ ತೊಡಗುವುದು ಸಾಧ್ಯ. ಆಮೇಲೆ ಶುದ್ಧ ಧ್ಯಾನದ ಮೂಲಕ ಶುದ್ಧ ಅರಿವು ಸಾಧ್ಯ. ದೈವ ಪ್ರಜ್ಞೆ ಬೆಳೆದ ಮೇಲೆ ಯಾರೊಬ್ಬರು ಪರಿಶುದ್ಧ ಭಕ್ತರ ಸತ್ಸಂಗದ ಲಾಭ ಪಡೆಯಬಹುದು. ಸ್ಯಾನ್ ಮಹತ್ ಸೇವೆಯ ವಿಪ್ರ ಪುಣ್ಯತೀರ್ಥ ನಿಷೇವನ. ಯಾರೊಬ್ಬರು ಈ ಜನ್ಮದಲ್ಲಿ ಭಗವಂತನ ಸಾನ್ನಿಧ್ಯ ಹೊಂದುವುದು ಸಾಧ್ಯ. ಸೊ ಹೀಗೆ ಒಂದು ಕ್ರಮ ಇದೆ, ಒಂದೇ ಸಲ ನಮ್ಗೆ ಆಗೋದಿಲ್ಲ. ಸೊ ಆತರ ವಿದುರನು ಭಾವಿಸಿ ವಿದುರನು ಈ ರೀತಿ ತೀರ್ಥ ಯಾತ್ರೆ ಪ್ರಯಾಣ ಕೈಗೊಂಡಿದ್ದು ಅಂತ ಹೇಳ್ತಾರೆ. ಆಮೇಲೆ ಶಿಲ ಪ್ರಭುಪಾದರು ನೆಕ್ಸ್ಟ್ ಕೂಡ ಹೇಳ್ತಾರೆ, ಈ ತೀರ್ಥ ಯಾತ್ರೆ ಅಲ್ಲಿ ಪ್ರವಾಸ ಮಾಡೋದು ಯಾಕೆ ಅಂದ್ರೆ ಯಾತ್ರಿಕರ ಪಾಪ ನಿವಾರಣೆಗೆಂದೇ ತೀರ್ಥಕ್ಷೇತ್ರಗಳು ಇವೆ. ಸೊ ನಾವೆಲ್ಲ ಹೋದ್ರೆ ಅದೇ ಮಾಡೋದು, ಅಲ್ಲಿ ನಮ್ಮ ಪಾಪಗಳೆಲ್ಲ ಹಾಕಿ ಬರ್ತೇವೆ. ಆದ್ರೆ ಹೇಳ್ತಾರೆ ಶುದ್ಧ ಭಕ್ತರು ತೀರ್ಥಿ ಕುರುವಂತಿ ತೀರ್ಥಾನಿ, ಅವರು ಆ ತೀರ್ಥ ಸ್ಥಳಗಳಲ್ಲಿ ನಮ್ಮಂತ ಒಂದು ಪಾಪಿಯರು ನಮ್ಮ ಪಾಪಗಳನ್ನ ಹಾಕಿರ್ತೇವೆ, ಅದನ್ನ ತೊಳೆದು ಆ ತೀರ್ಥಕ್ಷೇತ್ರಗಳನ್ನು ಕೂಡ ಅವ್ರು ಶುದ್ಧಿ ಮಾಡ್ತಾರೆ ಅಂತ ಶುದ್ಧ ಭಕ್ತರಿಗೆ. ಎನಿವೆ ನಾವು ಜನರಲ್ ಭಕ್ತರು, ನಾವು ಸಾಧಕ ಭಕ್ತರು. ಯಾತ್ರಿಕರ ಪಾಪ ನಿವಾರಣೆಗೆ ತೀರ್ಥಕ್ಷೇತ್ರಗಳು ಇವೆ. ಪರಿಶುದ್ಧ ಅಸ್ತಿತ್ವ ಮತ್ತು ದೇವರ ಸಾಕ್ಷಾತ್ಕಾರಕ್ಕಾಗಿ ಸಂಬಂಧಿಸಿದ ಎಲ್ಲರಿಗೂ ಅನುಕೂಲ ಉಂಟು ಮಾಡಲೆಂದೇ ವಿಶ್ವಾದ್ಯಂತ ತೀರ್ಥಕ್ಷೇತ್ರಗಳು ಹರಡಿಕೊಂಡಿವೆ. ಯಾರೊಬ್ಬರು ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಡುವುದರಲ್ಲೇ ಮತ್ತು ವಿಧಿಸಲ್ಪಟ್ಟ ಕರ್ತವ್ಯ ನಿರ್ವಹಣೆಯಷ್ಟರಲ್ಲೇ ತೃಪ್ತಿ ಪಟ್ಟುಕೊಳ್ಳಬಾರದು. ಸೊ ನಾವು ಸಾಮಾನ್ಯವಾಗಿ ಅನ್ಕೊಳ್ತೀವಿ, ಅಲ್ಲಿ ಹೋಗ್ಬಿಟ್ರೆ ಆಯ್ತು, ನಾನು ಕಾಶಿಗೆ ಹೋಗ್ಬಿಟ್ರೆ ಆಯ್ತು, ಇಲ್ಲಾಂದ್ರೆ ನಾನು ಬೃಂದಾವನಕ್ಕೆ ಹೋಗ್ಬಿಟ್ರೆ ಆಯ್ತು ನನ್ನ ಪಾಪ ಹೋಯ್ತು ಅಂತ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಅವರು ಈಗಾಗಲೇ ಅಲ್ಲಿದ್ದು ಭಗವಂತನ ಸೇವೆಯಲ್ಲಿ ತೊಡಗಿರುವ ಮಹಾತ್ಮರನ್ನು ಸಂಧಿಸಲು ಕಾತರರಾಗಿರಬೇಕು. ಪ್ರತಿಯೊಂದು ತೀರ್ಥಕ್ಷೇತ್ರದಲ್ಲೂ ಭಗವಾನ್ ಶ್ರೀಕೃಷ್ಣನು ತನ್ನ ವಿವಿಧ ದಿವ್ಯ ರೂಪಗಳಲ್ಲಿ ಉಪಸ್ಥಿತನಾಗಿರುತ್ತಾನೆ. ಸೊ ಆ ತೀರ್ಥಕ್ಷೇತ್ರದಲ್ಲಿ ಹೋಗಿ ಆ ಭಕ್ತರ ಸಂಘ, ಅಲ್ಲಿರೋ ಭಕ್ತರ ಇದನ್ನು ನಾವು ಪಡಿಬೇಕು, ಆ ಸಂಘದ ಲಾಭವನ್ನು ಪಡಿಬೇಕು. ಆಗ ಆ ತೀರ್ಥಕ್ಷೇತ್ರದ ನಿಜವಾದ ಲಾಭ ಆಗುತ್ತೆ. ಆಕ್ಚುಲಿ ಕೇಳೋದ್ರಿಂದಾನೇ, ಶ್ರವಣದಿಂದಾನೇ ನಾವು ತಿಳ್ಕೊಳ್ಳೋದು. ಇಲ್ಲಾಂದ್ರೆ ನಮ್ಗೆ ತಿಳಿದಿಲ್ಲ. ನಾವು ಒಂದು ಸ್ಥಳಕ್ಕೆ ಹೋದ್ರು ಕೂಡ ಆ ಸ್ಥಳದ ಒಂದು ಮಹತ್ವ ನಮ್ಗೆ ಅದು ಕೇಳಿದಾಗೆ ಒಂದು ಭಕ್ತರಿಂದ ನಮ್ಗೆ ತಿಳಿಯುವಂಥದ್ದು. ಇಲ್ಲಿ ನಾವು ಒಂದ್ಸಲ ಹೋದಾಗ ಶ್ರೀರಂಗವನ್ನು ಕೂಡ ಒಂದು ಚಿಕ್ಕ ಇನ್ಸ್ಟೆನ್ಸ್ ಅಷ್ಟೇ. ಸೊ ಹೇಳೋದು, ಅಲ್ಲಿ ಏನಾಗಿದೆ, ಅಲ್ಲಿ ಅವ್ರು ವಿವರಿಸ್ತಾ ಇದ್ದು, ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಮಾರಾಟ ಮಾಡ್ತಾರೆ. ಸೊ ಹೇಳ್ತಾ ಇದ್ರು, ಎನಿವೆ ಇದು ಅವ್ರು ಹೇಳಿದ್ದು ವಿಷಯ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಭಕ್ತರು ಹೇಳಿದ್ದು, ಈ ಕೋವಿಡ್ ಟೈಮಲ್ಲೇನೋ ಅಲ್ಲಿ ಏನು ಅದು ಸರ್ಕಾರ ಅವರು ಬದಲಾವಣೆ ಮಾಡಿದ್ರು. ಹಿಂದೆ ಯಾರು ಭಕ್ತರಿದ್ರು, ಅವರು ಭಗವಂತನಿಗೆ ನೈವೇದ್ಯ ಮಾಡಿ ಅದೆಲ್ಲ ಮಾರಾಟ ನಡೀತಾ ಇತ್ತು. ಅಲ್ಲಿ ದೇವರ ಪ್ರಸಾದ ಅಂತ ಅಲ್ಲಿ ಸಿಗುತ್ತೆ. ಸೊ ಆದರೆ ಈಗ ಕೋವಿಡ್ ಸಮಯದಲ್ಲಿ ಇನ್ನೊಂದ್ಸಲ ಸರ್ಕಾರ, ಇವಾಗ ಇಲ್ಲೂ ತಿರುಪತಿಯಲ್ಲಿ ಕೇಳ್ತೀವಲ್ಲ, ಅವರು ಆ ತುಪ್ಪ
ಕಡಿಮೆ ತುಪ್ಪ ಸಿಗ್ಬೇಕು, 400 ರೂಪಾಯಿ ತುಪ್ಪನೋ 500 ರೂಪಾಯಿ ತುಪ್ಪನೋ ಅಂತ ಹೇಳಿ ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಟಿದ್ದು ಜಾರ್ಖಂಡ್ ಅಲ್ಲಿ. ಅದು ತುಪ್ಪವೇ ಅಲ್ಲ, ಅದು ಹಾಲಿನ ಪದಾರ್ಥವೇ ಅಲ್ಲ. ಅದೇನೋ ಅದು ಡಾಲ್ಡಾ ಇದು ಅದೆಲ್ಲ ಬೆರಕೆ ಮಾಡಿ ತುಪ್ಪ ತರ ತಯಾರಿ ಮಾಡಿ ಅದನ್ನ ನಾವು ಎಷ್ಟೋ ವರ್ಷ ನಾವು ಅದನ್ನ ಏನದು ತಿರುಪತಿ ಲಡ್ಡು ಅಂತ ತಗೊಂಡು ತಿಂತಾ ಇದ್ವಿ ನಾವು. ಹೀಗೆ ಈ ರೀತಿ ಇಲ್ಲಿ ಅದಾದ್ರೂ ಅರ್ಪಣೆ ಆಗ್ತಾ ಇತ್ತೇನೋ ಏನೋ. ಇಲ್ಲಿ ಹೇಳ್ತಾರೆ, ಇಲ್ಲಿ ಯಾರೋ ಇಲ್ಲಿ ಅವ್ರು ಗೌರ್ಮೆಂಟ್ ಸರ್ಕಾರ ಚೇಂಜ್ ಮಾಡಿದ್ಮೇಲೆ ಯಾರೋ ವ್ಯಕ್ತಿಗಳಿಗೆ ಅದು ಕಾಂಟ್ರಾಕ್ಟ್ ಲೈಸೆನ್ಸ್ 1 ಕೋಟಿ ರೂಪಾಯಿ. ಸೊ ಯಾರೋ ಭಕ್ತರು ಪಾಪ ಸೇವೆ ಮಾಡ್ತಾ ಇದ್ರು, ಅವ್ರಿಗೆ ಇಲ್ಲ ಅಷ್ಟು ಅವ್ರಿಗೆ ಆ ಶಕ್ತಿ, ಹಾಗೆ ಅವರು ಹೊರಗೆ ಬರ್ಬೇಕಾಯ್ತು. ಸೊ ಯಾರು ಹೊಸದಾಗಿ ತಗೊಂಡಿದ್ದಾರೆ. ಸೊ ಹೇಳ್ತಾರೆ ಅವರು ಎಲ್ಲವನ್ನೂ ಮಾರಾಟ ಮಾಡ್ತಾ ಇದ್ದಾರೆ ಅಲ್ಲಿ. ಮತ್ತೆ ಅಲ್ಲಿ ಅವರು ಮಾಡುವ ಒಂದು ಕ್ರಮ, ಅಲ್ಲಿ ಎಲ್ಲಿ ತಯಾರಿ ಮಾಡ್ತಾರೆ ಎಲ್ಲ ಹೊರಗಿನಿಂದ ಎಲ್ಲೋ ತರ್ತಾರೆ ಅವರು, ಅದನ್ನ ಆ ಸ್ಟಾಲ್ ಅಲ್ಲಿ ಇಟ್ಟು ಅವರು ಅದನ್ನ ಇದು ಪ್ರಸಾದ ಅಂತ ಮಾರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅವ್ರು ಇನ್ನೊಬ್ಬರು ಯಾರು ಭಕ್ತರ ಹಿಂದೆ ಅಲ್ಲಿ ಮಾಡ್ತಾ ಇರೋ ಸೇವೆ ಅವರ ಒಂದು ಇದಕ್ಕೆ ನಮ್ಗೆ ಡೈರೆಕ್ಟ್ ಮಾಡಿದ್ರು. ಸೊ ಅಲ್ಲಿ ಹೇಳ್ತಾ ಇದ್ದಾರೆ, ಅವರು ಈಗಲೂ ಕೂಡ ಅವರು ಭಗವಂತನ ಚಿತ್ರಪಟವನ್ನು ಇಟ್ಟು ಆ ರಂಗನಾಥನ ನೈವೇದ್ಯ ಮಾಡಿ ಅವರು ಆ ಪ್ರಸಾದವನ್ನು ಕೊಡ್ತಾರೆ. ಸೊ ಮೊನ್ನೆನೂ ಕೂಡ ನಾನು ಅಲ್ಲಿ ಹೋದ ಪ್ರಸಾದ ತಗೊಂಡ್ ಬಂದದ್ದು. ಇಲ್ಲಿ ಯಾರು ಭಕ್ತರು ನೋಡಿದ್ವು, ಎಷ್ಟು ಫ್ರೆಶ್ ಆಗಿದೆ, ಎಷ್ಟು ಚೆನ್ನಾಗಿದೆ. ಏನಿವೆ ಪ್ರಸಾದ ಆ ರೀತಿ ಫ್ರೆಶ್ ಇದಂತಲ್ಲ, ಆದ್ರೆ ಹೇಳಿದ್ದು ಅದಕ್ಕೆ ಪ್ರಸಾದವನ್ನು ಯಾರು ತಯಾರಿ ಮಾಡ್ತಾರೆ, ಹೇಗೆ ತಯಾರಿ ಮಾಡ್ತಾರೆ, ಸೊ ಅದೆಲ್ಲವೂ ಕೂಡ ಮುಖ್ಯ. ನಾವೇನೋ ಅದನ್ನ ಒಂದು ಮಂದಿರದಲ್ಲಿ ಅದು ಆ ಕೌಂಟರ್ಲ್ಲಿ ಇಟ್ಬಿಟ್ಟು ಅದು ಪ್ರಸಾದ ಆಗ್ಬಿಡುತ್ತೆ ಅಂತ ಅಲ್ಲ. ಆ ರೀತಿ ಸ್ಟ್ಯಾಂಪ್ ಅಲ್ಲ, ರಬ್ಬರ್ ಸ್ಟ್ಯಾಂಪ್ ಅಲ್ಲ ಯಾವುದು. ಸೊ ಎನಿವೆ, ಸೊ ನಾವು ಅಲ್ಲಿ ಅವರಿಂದ ಕೇಳಿಂದ ತಿಳಿತು ನಮ್ಗೆ. ಅವ್ರ ಜೊತೆ ಅವ್ರು ಹೇಳಿಲ್ಲ ಅಂದ್ರೆ ನಮ್ಗೆ ಹೇಗೆ ತಿಳಿಯುತ್ತೆ. ಸೊ ಈ ಪ್ರತಿಯೊಂದು ಕೂಡ ತೀರ್ಥಯಾತ್ರೆಯಲ್ಲಾಗ್ಬೋದು, ತೀರ್ಥ ಕ್ಷೇತ್ರದಲ್ಲಾಗ್ಬೋದು, ಪ್ರತಿಯೊಂದು ಕೂಡ ಶ್ರವಣ ಬಹಳ ಮುಖ್ಯ. ಅದ್ರ ನಮ್ಮ ಇದೇ ಇರುತ್ತೆ, ಹೇಗಿರುತ್ತೆ ಅಂದ್ರೆ ನಾನು ಅಲ್ಲೂ ಹೋಗ್ಬೇಕು, ಇಲ್ಲೂ ಹೋಗ್ಬೇಕು, ಆ ಒಂದು ನದಿಯಲ್ಲೂ ಹೋಗ್ಬೇಕು, ಆ ಒಂದು ಘಾಟ್ನಲ್ಲೂ ನಾನು ಸ್ನಾನ ಮಾಡ್ಬೇಕು, ಈ ಒಂದು ಮಂದಿರ ದರ್ಶನ ಮಾಡ್ಬೇಕು. ಸೊ ನಾವು ಅದರಲ್ಲಿ ನಾವು ವೇಗವಾಗಿ ಓಡ್ತಾ ಇಲ್ಲ. ಮುಖ್ಯವಾಗಿ ಶ್ರವಣ, ಪ್ರತಿಯೊಂದು ಕೂಡ ನಿಧಾನವೇ ಪ್ರಧಾನ. ಸೊ ಹಾಗಾಗಿ ಶ್ರವಣ ಮುಖ್ಯ. ಶ್ರವಣದ ಹಿನ್ನೆಲೆಯಲ್ಲಿ ನಾವು ಎಷ್ಟಾಗುತ್ತೆ ಆ ತೀರ್ಥ ಕ್ಷೇತ್ರದ ಲಾಭವನ್ನು ಪಡೆಯಕ್ಕೆ ಪ್ರಯತ್ನ ಮಾಡಿ. ಇಲ್ಲ ಅಂದ್ರೆ ಅಲ್ಲಿ ಒಂದು ನಮಸ್ಕಾರ ಹಾಕ್ಲಿ, ಇಲ್ಲಿ ಒಂದು ನಮಸ್ಕಾರ ಹಾಕ್ಲಿ, ಇಲ್ಲೊಂದು ಪೂಜೆ ಆಗ್ಬೇಕು, ಅಲ್ಲೋ ಒಂದು ಕಾಣಿಕೆ ಆಗ್ಬೇಕು, ಈ ಓಡೋದ್ರಲ್ಲೇ ಆಗುತ್ತೆ ನಮ್ದು ತೀರ್ಥ ಯಾತ್ರೆ. ಇದಲ್ಲ ತೀರ್ಥಯಾತ್ರೆ, ಹೀಗಲ್ಲ. ಲಾಭ ಇದೆ, ಏನಿಲ್ಲ ಅಂತಲ್ಲ. ತೀರ್ಥಯಾತ್ರೆ ಹೋಗ ಸ್ಥಳಕ್ಕೆ ಹೋಗಿದ್ದು ನಮಗೆ ಲಾಭ ಇದೆ. ಆದ್ರೆ ನಿಜವಾದ ಲಾಭ ನಾವು ಪಡಿಬೇಕು ಅಂದ್ರೆ ನಾವು ಇನ್ನು ಭಾಗವತದಲ್ಲಿ ಒಂದು ಶ್ಲೋಕನ ಹೇಳುತ್ತೆ. ಏನ್ ಹೇಳುತ್ತೆ? ಯತ್ತೀರ್ಥ ಬುದ್ಧಿ ಸಲಿಲೇನ ಕರೀಚಿತ್ ಯಸ್ಯಾತ್ಮ, ಏನೋ ಶ್ಲೋಕ ಅದು, ಯಾರು ಗೊತ್ತಾ ಶ್ಲೋಕ? ಅದು ಹೇಳ್ಬೋದು ಯಾರು? ಯತ್ತೀರ್ಥ ಬುದ್ಧಿ ಸಲಿಲೇನ ಕರೀಚಿತ್ ಜನೇಶು ಅಭಿಘ್ನೇಶು ಸಯವ ಗೋಕರ ಅಂತ ಒಂದು ಶ್ಲೋಕ ಬರುತ್ತೆ. ಹೇಳ್ತಾರೆ, ನಾವ್ ಈ ರೀತಿಯ ತೀರ್ಥಯಾತ್ರೆ ಮಾಡೋದು ನಾವು ಕೇವಲ ಏನೋ ಅದನ್ನ ನೋಡೋಣ ಇದನ್ನ ನೋಡೋಣ, ಮತ್ತೆ ಆ ರೀತಿ ಸ್ನಾನ ಮಾಡಿ ಬಂದ್ರೆ ಎಲ್ಲ ಪಾಪಗಳು ಹೋಯ್ತು ಅಂತ ಭಾವನೆಯಲ್ಲಿ ಹೋದ್ರೆ ಅದು ನಾವು ತೀರ್ಥ ಬುದ್ಧಿ ಈ ರೀತಿ ಸ್ನಾನ ಮಾಡೋದಿದು ಜನೇಶು ಅಭಿಜ್ಞೇಶು ಸಯವ ಗೋಕರ. ಗೋಕರ ಅಂದ್ರೆ ಗೋ ಅಂದ್ರೆ ಹಸು, ಕರ ಅಂದ್ರೆ ಏನದು ಕತ್ತೆ. ಸೊ ಅವು ತೀರ್ಥಯಾತ್ರೆ ಹೋದಾಗ ಅವು ಕೂಡ ಈಗ ಬೆನಿಫಿಟ್ ಬರುತ್ತೆ. ಈ ರೀತಿ ತೀರ್ಥಕ್ಷೇತ್ರಕ್ಕೆ ಹೋಗಿ ಅವರು ಕೂಡ ಸ್ನಾನ ಮಾಡಿದಾಗ ಅವ್ರಿಗೆ ಬೆನಿಫಿಟ್. ಅದೇ ರೀತಿ ನಮಗೆ ಮನುಷ್ಯರಾದ್ರೂ ಕೂಡ ಅಷ್ಟೇ ಬೆನಿಫಿಟ್ ಸಿಕ್ಕಿದೆ. ನಮ್ಗೇನು ಎಕ್ಸ್ಟ್ರಾ ಬೆನಿಫಿಟ್ ಸಿಗ್ಲಿಲ್ಲ ಅಂತ ಕೂಡ ಭಾಗವತ. ಯಸ್ಯಾತ್ಮ ಬುದ್ಧಿ ಕುಣಪೇ ತ್ರಿಧಾತುಕೆ ಸ್ವಧಿ ಕಲತ್ರಾದಿಷು ಭೌಮ ಈಜ್ಯತಿ ಯತೀರ್ಥ ಬುದ್ಧಿ ಸಲಿಲೇನ ಕರಿಸಿತ್ ಜನೇಶು ಅಭಿಘ್ನೇಶು ಸಾ ಏವ ಗೋಕರ. ಸೊ ಭಾಗವತ ಹೇಳೋದು ಯಸ್ಯಾತ್ಮ ಬುದ್ಧಿ, ಯಸ್ಯಾತ್ಮ ನಾವು ಈ ದೇಹ ನಾವು ಅನ್ಕೊಂಡು, ಆತ್ಮಬುದ್ಧಿ ನಾನು ಅಂತ ಅನ್ಕೊಂಡು, ಕುಣಪೇ ತ್ರಿಧಾತುಕೆ ಇದೇನಿದು 3 ಧಾತುಗಳಿಂದ ತುಂಬಿರೋದು. ಕಫ, ಪಿತ್ತ, ವಾತ. ಆಯುರ್ವೇದ ಪ್ರಕಾರ 3 ವಸ್ತುಗಳು, ಇದರ ಒಂದು ಬೆರಕೆಯಿಂದ ನನ್ನ ಈ ಒಂದು ಸ್ಥೂಲ ದೇಹ ಬಂದಿದೆ. ಸೊ ಈ ರೀತಿ ನಾನು ಈ ಭಾವನೆಯಲ್ಲಿದ್ದರೆ ಯಸ್ಯಾತ್ಮ ಬುದ್ಧಿ ಕುಣಪೇ ತ್ರಿಧಾತು. ಕುಣಪೆ ಅಂದ್ರೆ ಚೀಲ, ಚರ್ಮದ ಚೀಲ, ಈ 3 ಧಾತುಗಳಿಂದ ಚೀಲ. ಯಸ್ಯಾತ್ಮ ಬುದ್ಧಿ ಕುಣಪೇ ತ್ರಿಧಾತುಕೆ ಸ್ವಧಿ ಇದರ ಸಂಬಂಧವಾಗಿ ನಾನು ಇದು ನನ್ನ ಹೆಂಡತಿ, ಇದು ನನ್ನ ಗಂಡ, ಅಯ್ಯೋ ಇದು ನನ್ನ ಮಗಳು, ನನ್ನ ಮಗ, ನನ್ನ ಕುಟುಂಬದವರು, ಇದು ನನ್ನ ಜಾತಿಯವರು, ಇದು ನನ್ನ ಧರ್ಮದವರು, ನನ್ನ ದೇಶದವರು. ಈ ರೀತಿ ಈ ದೇಹದ ಭಾವನೆಯಿಂದ ನಾನು ಇವರು ನನ್ನವರು ಅಂತ ಅನ್ಕೊಳ್ತೇನೆ. ಯಸ್ಯಾತ್ಮ ಬುದ್ಧಿ ಕುಣಪೇ ತ್ರಿಧಾತುಕೆ ಸ್ವಧಿ ಕಲತ್ರಾದಿಷು ಭೌಮ ಈಜ್ಯದಿ. ಆಮೇಲೆ ಭೌಮ, ನಾನು ಹುಟ್ಟಿದ ಸ್ಥಳ, ಇದು ಪೂಜನೀಯ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ ಎಲ್ಲ ಕೇಳ್ತೇವೆ ನಾವು. ಜನ್ಮಭೂಮಿ ಅನ್ನೋದು ನಮ್ಗೆ ಸ್ವರ್ಗಕ್ಕಿಂತ ಹೆಚ್ಚು. ಸೊ ಆ ರೀತಿ ನನ್ನ ಇದು ಮದರ್ ಲ್ಯಾಂಡ್ ಅಂತ ಹೇಳಿ ನಾವು ಪೂಜೆ ಮಾಡ್ತೀವಿ. ನಾವು ಇದು ನಮ್ಮ ನಾಡು, ಇದು ಕನ್ನಡ ನಾಡು, ಇದು ನಮ್ಮ ತುಳು ನಾಡು, ಇದು ನಮ್ಮ ಆಂಧ್ರ ನಾಡು, ತೆಲುಗು ನಾಡು, ಇದು ಕೇರಳ ನಾಡು, ಇದು ನಾವು ಈ ತರ ಮಾಡ್ಕೊಂಡು ಅದನ್ನ ಆರಾಧನೀಯ ಅಂತ ಮಾಡ್ತೇವೆ. ಹೇಳ್ತಾರೆ ಇಲ್ಲ,
ಯಸ್ಯಾತ್ಮ ಬುದ್ಧಿ ಕುಣಪೇತ್ರಿಧಾತುಕೆ ಸ್ವಧೀ ಕಲತ್ರಾದಿಷು ಭೌಮ ಈಜದಿ ಯತ್ ತೀರ್ಥ ಬುದ್ಧಿ ಸಲಿಲೇನ ಕರೀಚಿತ್. ಇದೇ ರೀತಿಯಲ್ಲಿ ತೀರ್ಥ ಬುದ್ಧಿ, ಸೊ ಒಂದು ಭೌಮ ಬುದ್ಧಿ ಭೂಮಿಗೆ ಅಂಟ್ಕೊಂಡಿರೋದು, ಒಂದು ಈ ದೇಹಕ್ಕೆ ಅಂಟ್ಕೊಂಡಿರೋದು, ಆ ರೀತಿ ಈ ತೀರ್ಥಕ್ಕೂ ಕೂಡ ತೀರ್ಥ ಬುದ್ಧಿ ಅಂದ್ರೆ ತೀರ್ಥ ಬುದ್ಧಿ ಸಲಿಲೇನ ಕರೀಚಿತ್. ಅಲ್ಲಿ ತೀರ್ಥಕ್ಕೆ ಯಾಕೆ ಹೋಗ್ತಾ ಇದ್ದೀವಿ ನಾವು? ಅಲ್ಲಿ ಹೋಗ್ತಾ ಇದೀವಿ ಯಾಕೆ? ನಾವು ಅಲ್ಲಿ ಸ್ನಾನ ಮಾಡಕ್ ಹೋಗ್ತಾ ಇದ್ದೀವಿ. ಇನ್ನು ಹೋಗಿದ್ವಿ ನಾವು ಪ್ರಯಾಗರಾಜಿಗೆ ಹೋಗಿದ್ವಿ, ನಮ್ಮ ಮನೆ ಪ್ರಯಾಗ ಅಲಹಾಬಾದ್. ಸೊ ಅಲ್ಲಿ ಒಂದು ಕಡೆ ನಾನು ಓದಿದ್ದು, ಅಲ್ಲಿ ಮುಖ್ಯವಾಗಿ ಏನ್ ಹೇಳ್ತೇವೆ, ಅಲ್ಲಿ ಸಂಗಮ ತ್ರಿವೇಣಿ, ಸರಸ್ವತಿ, ಗಂಗೆ, ಯಮುನೆ ಅಲ್ಲಿ ಬಂದು ಅಲ್ಲಿ ಸ್ನಾನ ಮಾಡ್ಬೇಕು ಅಂತ, ಅಲ್ಲಿ ಪವಿತ್ರ ಸ್ಥಳ ಅಂತ. ಆದರೆ ಹೇಳ್ತಾರೆ ಅಲ್ಲಿ ಅದಕ್ಕೂ ಮುಖ್ಯ, ಅಲ್ಲಿ ಆ ಸ್ಥಳದಲ್ಲಿ ಏನಂದ್ರೆ ಅಲ್ಲಿ ಬಿಂದು ಮಾಧವನಿದ್ದ. ಶಿಲ ಪ್ರಭುಪಾದ ಕೂಡ ವಿವರಿಸ್ತಾರೆ ಮುಂದೆ ಭಾವ ಬಿಂದು ಮಾಧವ ಅಥವಾ ವೇಣಿ ಮಾಧವ ಅಂತ ಕರೀತಾರೆ. ಆ ವೇಣಿ ಮಾಧವನ ದರ್ಶನ ಪಡಿಬೇಕು. ಆಕ್ಚುಲಿ ಆ ಕಥೆ ಏನಿದೆ ಅಂದ್ರೆ, ಆ ಸಂಗಮದಲ್ಲಿ ಒಂದು ಸಲ ಯಾರೋ ಅಸುರನು, ನಾನು ಹೇಳಿದ್ದೆ ಅನ್ಸುತ್ತೆ ಭಾಗವತ ಕ್ಲಾಸ್ ಅಲ್ಲಿ, ರಿಪೀಟ್ ಮಾಡ್ತೇನೆ ನಾನು. ಸೊ ಯಾರೋ ಒಬ್ಬ ಅಸುರನು, ಯಾರೋ ನಾರದ ಮುನಿನೋ ಯಾರೋ ಹೇಳ್ತಾರೆ, ನೀನು ಹೋಗಿ ಆ ಸಂಗಮದಲ್ಲಿ ಸ್ನಾನ ಮಾಡು ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ನಿಗೆ ಒಂದು ಅನಾರೋಗ್ಯ ಇರುತ್ತೆ, ಏನ್ ಕ್ರಮ ತಗೊಂಡ್ರು ಆರೋಗ್ಯ ಕಾಯಿಲೆ ಹೋಗ್ತಾ ಇರೋದಿಲ್ಲ. ಸೊ ಅವನು ಬರ್ತಾನೆ ಇಲ್ಲಿ ಸಂಗಮಕ್ಕೆ ಬಂದಾಗ, ಅವನು ಸ್ನಾನ ಮಾಡಿದ್ದೆ ಅವನ ರೋಗ ಹೋಗ್ಬಿಡುತ್ತೆ, ಆ ಚರ್ಮದ ರೋಗನ ಇನ್ನೊಂದು ರೋಗನೋ ಆ ರೀತಿ ಹೋಗ್ಬಿಡುತ್ತೆ. ನಂತರ ಅವನು ಯೋಚನೆ ಮಾಡ್ತಾನೆ, ಎಷ್ಟಿದ್ರು ಅಸುರನ ಚಿಂತನೆ ಹೀಗೆ ಕೇವಲ ನಾವು ಸ್ನಾನ ಮಾಡಿದ್ರಿಂದ ನಂಗೆ ಲಾಭ ಸಿಕ್ಕಿದ್ರೆ, ನಾನು ಯಾಕೆ ಈ ಸಂಗಮವನ್ನು ನನ್ನ ಲೋಕಕ್ಕೆ ತೆರೆದುಕೊಂಡು ಹೋಗ್ಬಾರ್ದು? ಅವನು ಕೆಳ ಲೋಕದಲ್ಲೆಲ್ಲೋ ಇರ್ತಾನ ಅಸುರನು, ಅಲ್ಲಿ ತಗೊಂಡು ಹೋಗ್ಬಿಟ್ರೆ ನನ್ನ ಎಲ್ಲ ಇಚ್ಛೆಗಳು, ನನಗೆ ಏನೇನು ಇಚ್ಛೆಗಳಿದೆ, ಇಂದ್ರಿಯ ಸುಖಕ್ಕೋಸ್ಕರ ಏನು ಅಪೇಕ್ಷೆ ಪಡ ಎಲ್ಲವೂ ಕೂಡ ನಂಗೆ ಇದರಿಂದಾನೇ ಸಾಧ್ಯ ಆಗುತ್ತೆ. ಯಾಕಂದ್ರೆ ನೀರು ಪವಿತ್ರವಾದ ನೀರು ನನ್ನಲ್ಲಿದ್ರೆ ಅದನ್ನ ಸ್ನಾನ ಮಾಡೋದು, ಇಲ್ಲಾಂದ್ರೆ ಅದನ್ನ ಪ್ರೋಕ್ಷಣೆ ಮಾಡ್ಕೊಳ್ಳೋದು, ಅದರಿಂದ ಎಲ್ಲವೂ ಪೂರೈಕೆ ಆಗುತ್ತೆ. ಹಾಗೆ ಅವನು ಸ್ಟಾರ್ಟ್ ಮಾಡ್ತಾನಂತೆ, ಅದನ್ನ ನೀರನ್ನು ನುಂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಸುರನು ಶಕ್ತಿ ಇದೆ, ಆ ಸಂಗಮವನ್ನೇ, ಗಂಗಾ ಯಮುನೆಯನ್ನೇ. ಸೊ ಆಗ ಅವರು ಪ್ರಾರ್ಥನೆ ಮಾಡಿದಾಗ ಭಗವಾನ್ ವಿಷ್ಣು ಬಂದು ಆ ಅಸುರನ್ನು ಕೊಂದು, ನಂತರ ಭಗವಂತನು ಆಯ್ತು ತನ್ನ ಕಾರ್ಯ, ವಾಪಸ್ ಹೋಗಕ್ಕೆ ರೆಡಿ ಇದ್ದಾರೆ. ಆಗ ಇವ್ರು ಕೇಳೋದು, ಸಂಗಮದಲ್ಲಿ ಅವ್ರು ಕೇಳೋದು, ನದಿ ಗಂಗಾ ಯಮುನೆ ಇವರೆಲ್ಲ ಕೇಳೋದು, ಭಗವಂತನ ಈ ರೀತಿ ಅಸುರರು ಮತ್ತೆ ಇದ್ದಾರೆ ಈ ಜಗತ್ತಿನಲ್ಲಿ. ಇದು ಒಂದು ಸಮಯ ಅಲ್ಲ, ಒಂದು ಕ್ಷಣ ಆಯ್ತು, ಮತ್ತೆ ಇನ್ನೊಂದು ಕ್ಷಣ, ಇನ್ನೊಂದು ದಿವಸ, ಇನ್ನೊಂದು ವರ್ಷ ಇದೇ ಆಗುತ್ತೆ. ಹಾಗೆ ಭಗವಂತ ಹೇಳಿದ್ದು, ಆಯ್ತು ನಾನು ಇಲ್ಲೇ ನಿಲ್ತೇನೆ ನಾನು ಇಲ್ಲೇ, ನಾನು ಈ ಬಿಂದು ಮಾಧವ ವೇಣಿ ಮಾಧವನಾಗಿ ನಾನು ನಿಲ್ತೇನೆ. ಆ ಮೂರ್ತಿ ಅಲ್ಲಿ ಮುಖ್ಯ, ಆ ತೀರ್ಥ ಕ್ಷೇತ್ರದಲ್ಲಿ ಅದು ಮುಖ್ಯ. ಒಂದ್ ಕಡೆ ಹೇಳ್ತಾರೆ, ಅದನ್ನ ನೀವು ದರ್ಶನ ಮಾಡದೆ ನೀವು ಬಂದ್ರೆ ಅಲ್ಲಿ ನೀವು ಮಾಡಿದ ಎಲ್ಲವೂ ಕೂಡ ಎಲ್ಲವೂ ಸೊನ್ನೆ ಅಂತಾನೆ ಹೇಳ್ತಾರೆ. ಅದೊಂದ್ ಕಡೆ ಎಲ್ಲ ನಾನು ಓದ್ದೆ. ಎನಿವೆ ಆತರ ಕೇಳಿ, ಯಾರ ಭಕ್ತರಿಗಿನ ಕೇಳುವುದು ನೀವು. ಆದ್ರೆ ಅದರ ಒಂದು ಗೂಗಲ್ ಸರ್ಚ್ ಅಲ್ಲಿ ಮಾಡೋಕೆ ಆತರ ಇತ್ತು. ಮುಖ್ಯವಾಗಿದ್ದು ಅಲ್ಲಿ ಪ್ರಯಾಗರಾಜಲ್ಲಿ ವೇಣಿ ಮಾಧವನ ದರ್ಶನ ಮಾಡಿ. ಈಗ ನೋಡಿದ್ರೆ ಅದು ಚಿಕ್ಕ ಮಂದಿರವಾಗಿದೆ, ಯಾಕಂದ್ರೆ ಜನರು ಸಿಟಿ ಬೆಳೆದೋಗಿದೆ. ನಾವು ಭಗವಂತನ ಸ್ಥಳವನ್ನೆಲ್ಲ ಕಿತ್ಕೊಂಡ್ಬಿಟ್ಟಿದ್ದೇವೆ. ನಾವು ಕಿತ್ಕೊಂಡ್ಬಿಟ್ಟು ಭಗವಂತನ ಪಾಪ ಹುಡ್ಕೊಂಡು ಹೋಗ್ಬೇಕು ಆ ಸ್ಥಳಕ್ಕೆ. ದಶಾಶ್ವಮೇಧ ಘಾಟದ ಹತ್ರ ಚೈತನ್ಯ ಮಹಾಪ್ರಭು 500 ವರ್ಷಗಳಿಂದ ಪ್ರತಿನಿತ್ಯ ದಶಾಶ್ವಮೇಧ ಘಾಟ್ ಅಲ್ಲಿ ಗಂಗಾ ತಟದ ಇದರಲ್ಲಿ ಸ್ನಾನ ಮಾಡಿ ಇಲ್ಲಿಗೆ ಬರ್ತಾ ಇದ್ದಾರೆ. ಎಲ್ಲ ಸಂಕೀರ್ತನೆ ಮಾಡ್ತಾ ಬರ್ತಾ ಇದ್ದಾರೆ. ರೂಪ ಗೋಸ್ವಾಮಿ ಅವರ ಭೇಟಿ ಕೂಡ ಅಲ್ಲೇ ಆಗೋದು, ಆ ಮಾರ್ಗದಲ್ಲಿ ಆಗುತ್ತೆ. ವೇಣಿ ಮಾಧವ, ಬಿಂದು ಮಾಧವ ದೇವಸ್ಥಾನ. ಮತ್ತೆ ರೂಪ ಗೋಸ್ವಾಮಿ ಅವರಿಗೆ ಅವ್ರ 10 ದಿವಸ ಇದು ಕೂಡ ಕೊಡ್ತಾರೆ, ಅವರು ರೂಪ ಶಿಕ್ಷಾ ಕೊಡ್ತಾರೆ, ಶಿಕ್ಷೆ. ಸೊ ಎನಿವೆ, ಸೊ ನನ್ನ ಪಾಯಿಂಟ್ ಏನಿತ್ತು ಅಂದ್ರೆ, ಇಲ್ಲಿ ಈ ರೀತಿ ಕೇವಲ ಸ್ನಾನ ಮಾಡೋದು ಅಷ್ಟೇ ಅಲ್ಲ, ನಮಗೆ ಅಲ್ಲಿ ಎಷ್ಟೋ ಬೇರೆ ಕಾರ್ಯಗಳಿದೆ. ಮತ್ತೆ ಇನ್ನು ಆಚಾರ್ಯರು ಇನ್ನೊಂದು ತಿಳಿಸ್ಕೊಡ್ತಾ ಇರೋದು, ಶ್ರವಣ ಮುಖ್ಯ. ಅಲ್ಲಿರೋ ಭಕ್ತರ ನಾವು ಸಂಘ ಮಾಡ್ಬೇಕು. ನಾವು ಅಲ್ಲಿ ನಮಗೆ ಇದು ತಿಳಿಯುತ್ತೆ, ಅದರ ಸ್ಥಳದ ಮಹತ್ವ ತಿಳಿಯುತ್ತೆ, ಮತ್ತೆ ಅದರ ನಿಜವಾದ ಲಾಭವನ್ನು ಪಡಿಬಹುದು. ನಮ್ಮ ಭಕ್ತಿಯಲ್ಲಿ ನಾವು ತುಂಬಾ ಬೇಗ ನಾವು ಮುಂದುವರಿಯಬಹುದು. ಇದು ಮುಖ್ಯ. ಯಾವ ಸ್ಥಳಕ್ಕೆ ಹೋದ್ರು ತೀರ್ಥಕ್ಷೇತ್ರದಲ್ಲಿ ಅಲ್ಲಿ ಶ್ರವಣ ಮುಖ್ಯ, ನಮಗೆ ಆ ಸಾಧು ಸಂಘ ಮುಖ್ಯ. ಕೇಳ್ತಾ ಇದ್ದೆ, ಇವರು ಕೂಡ ಮಾಡ್ತಾರೆ, ನಮ್ಮ ಚೌಪಾಟಿ ರಾಧಾನಾಥ್ ಮಹಾರಾಜರ ಟೀಮ್ ಎಲ್ಲ ಬಹಳ ಶ್ರವಣ ಅವ್ರದೆಲ್ಲ. ಮಹಾರಾಜರು 3.5 ಗಂಟೆ ಕ್ಲಾಸ್ ತಗೊಳ್ತಾರಂತೆ, ಕೇಳ್ತಾ ಇದ್ದೆ ನಾನು. ಅದು ಎಲ್ಲ ಅವ್ರು ತುಂಬಾ ಕಂಡೀಷನ್ಸ್ ಇದೆ. ಈ ರೀತಿ ಭಕ್ತರು ಇಷ್ಟು ಜಪ ಮಾಡೋದು. ಅರಣಿ ಮಾತಾಜಿ ನಮ್ಮಲ್ಲಿ ಇಲ್ಲಿ ಇರ್ಬೇಕು, ಅವ್ರು ಹೋಗಿದ್ರು ಈ ಸಲ, ಅವರು ಹೇಳ್ಬೋದು ಅವ್ರ ಎಕ್ಸ್ಪೀರಿಯನ್ಸ್, ಅನುಭವ. ಸೊ ಶ್ರವಣ ಇದೆ, ಭಗವಂತನ ದರ್ಶನ ಮಾಡೋದು, ಸ್ನಾನ ಮಾಡೋದೆಲ್ಲ ಇದೆ, ಆದ್ರೆ ಶ್ರವಣ ಬಹಳ ಮುಖ್ಯ. ಎಸ್, ಮತ್ತೆ ಶಿಲ ಪ್ರಭುಪಾದರ ಭಾಷೆಯಲ್ಲಿ ಇದು ಓದಿ, ಇದು ಬಹಳ ಚೆನ್ನಾಗಿದೆ ಭಾಷೆ ಇದು ಭಾವಾರ್ಥ. ಶಿಲ ಪ್ರಭುಪಾದರು ಹೀಗೆ ಭಗವಂತನು ತುಂಬಾ ಕರುಣಾಮಯಿ, ಹಾಗೆ ಅವನು ಅರ್ಚಾಮೂರ್ತಿಯಲ್ಲಿ ಬಂದಿದ್ದಾನೆ. ಹಾಗೆ ಬಂದು ಅವನು ನಮ್ಗೆ
ಅವಕಾಶ ಮಾಡಿಕೊಡ್ತಾ ಇದ್ದಾನೆ ನಮಗೆ ಒಂದು ಆಧ್ಯಾತ್ಮಿಕ ಪ್ರಗತಿ ಸಾಧಿಸಲಿಕ್ಕೆ ಬಹಳ ನಮಗೆ ಭಗವಂತನ ಅವಕಾಶ. ಸೊ ಇವರು ವಿದುರರು ಈ ಅವಕಾಶವನ್ನು ಪಡೆದರು. ಅವರಿಗೆ ಒಂದು ಕಡೆ ಅಲ್ಲಿ ದುರ್ಯೋಧನನಿಂದ ಇದಾಯ್ತು, ಆದ್ರೆ ಅವರು ಅದನ್ನ ಒಂದು ಬ್ಲೆಸ್ಸಿಂಗ್, ಒಂದು ಆಶೀರ್ವಾದವನ್ನು ತೆಗೆದುಕೊಂಡವರು ಅವರೆಲ್ಲ ಅವರ ಭೌತಿಕ ಕರ್ತವ್ಯಗಳಿಂದ ಅವರು ದೂರವಾಗಿ ಅವ್ರು ಬಂದು ಈಗ ಸಂಪೂರ್ಣವಾಗಿ ಈಗ ಅದು ಏಕಾಂತ ಅವ್ರ ಬಗ್ಗೆ ಹೇಳ್ತಾ ಇರೋದವರು ಅವರೆಲ್ಲೋ ಅವ್ರು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಜನರಿಗೆ. ಆ ರೀತಿ ಅವಧೂತರಾಗಿ ಅವರು ಪ್ರವಾಸ ಮಾಡಿದ್ರು ಅಂತ ಹೇಳ್ತಾರೆ. ಏಕಾಂತವಾಗಿ ಪ್ರವಾಸ ಮಾಡ್ತಾ ಭಗವಂತನ ತೃಪ್ತಿಪಡಿಸ್ಬೇಕು ಅಷ್ಟೇ ಅವರ ಉದ್ದೇಶ. ಇನ್ನೇನೋ ಒಂದು ಸಮಾಜದಲ್ಲಿ ನಮಗೆ ಅವ್ರ ಹತ್ರ ತೃಪ್ತಿಪಡಿಸ್ಬೇಕು, ಇವರ ತೃಪ್ತಿಪಡಿಸ್ಬೇಕು, ಅವ್ರೇನ್ ಅನ್ಕೊಳ್ತಾರೋ ಇವ್ರೇನ್ ಅನ್ಕೊಳ್ತಾರೋ ಈಗೆಲ್ಲ ನಮ್ಗೆಲ್ಲ ಇರುತ್ತೆ. ಆದ್ರೆ ಹೇಳ್ತಾ ಇದ್ದಾರೆ ವಿದುರರು ಅದೇನೂ ಇಲ್ಲ, ಕೇವಲ ಭಗವಂತನ ತೃಪ್ತಿಪಡಿಸ್ಬೇಕು ಅಷ್ಟೇ, ಅದೊಂದೇ ಅವ್ರ ಮುಂದೆ. ಸೊ ಹೇಳ್ತಾರೆ ಆಕ್ಚುಲಿ ಆ ರೀತಿ ತೀರ್ಥಯಾತ್ರೆ ಮಾಡ್ಬೇಕು ಅಂತ ಕೂಡ ಪ್ರಭುಪಾದರು ಹೇಳ್ತಾ ಇರ್ತಾರೆ. ನಾವು ತೀರ್ಥಯಾತ್ರೆ ಹೋದಾಗ ನಾವು ಬೇರೆ ಬೇರೆ ಇರುತ್ತೆ ನಮ್ದು ಉದ್ದೇಶಗಳು, ಇದು ಮಾಡ್ಬೇಕು, ಅದ್ ಮಾಡ್ಬೇಕು, ಅದು ಸಿಗ್ಬೇಕು, ಇದು ಏನೇನೋ ಇರುತ್ತೆ. ಅವ್ರ ಉದ್ದೇಶ ಇಲ್ಲಿ ಕ್ಲಿಯರ್, ಸ್ಪಷ್ಟ. ತೀರ್ಥಯಾತ್ರೆ ಅಂದ್ರೆ ಕೃಷ್ಣನನ್ನು ತೃಪ್ತಿಪಡಿಸ್ಬೇಕು. ಯಾಕಂದ್ರೆ ಅಲ್ಲಿ ಭಗವಂತನು ನಮ್ಗೆ ಆತರ ಅವಕಾಶ ಮಾಡ್ಕೊಟ್ಟಿದ್ದಾನೆ. ಅವನ ಭಕ್ತಿಯಲ್ಲಿ ನಾವು ದೃಢವಾಗಿ ನಿಂತ್ಕೊಳ್ಳಕ್ಕೆ ನಾವು ತುಂಬಾ ಅತಿ ಬೇಗವಾಗಿ ನಾವು ಪ್ರಗತಿ ಸಾಧಿಸುವ ಒಂದು ಅವಕಾಶಗಳನ್ನು ಭಗವಂತನು ಕಲ್ಪಿಸಿಕೊಟ್ಟಿದ್ದಾನೆ. ಎಲ್ಲ ನಮ್ಮಲ್ಲಿ ಎಷ್ಟು ಪಾಪಗಳಿದೆ ಅದೆಲ್ಲ ಕೂಡ ಬೇಗ ನಾಶ ಮಾಡ್ತಾರೆ. ಈ ರೂಪಗಳನ್ನು ಅರ್ಚಾಮೂರ್ತಿಗಳೆಂದು ಅಥವಾ ಶ್ರೀಸಾಮಾನ್ಯರು ಸುಲಭವಾಗಿ ಮೆಚ್ಚಿಕೊಳ್ಳಬಹುದಾದ ಭಗವಂತ ರೂಪಗಳೆಂದು ಕರೆಯಲಾಗಿದೆ. ಭಗವಂತನು ನಮ್ಮ ಐಕ ಇಂದ್ರಿಯಗಳಿಗೆ ಅತೀತನಾದವನು. ಅವನನ್ನು ನಮ್ಮ ಈ ಕಣ್ಣುಗಳಿಂದ ನೋಡಲಾಗದು ಅಥವಾ ಈ ಕಿವಿಗಳಿಂದ ಕೇಳಲಾಗದು. ನಮಗೆ ನಮ್ಮ ಭಗವತ್ ಸೇವೆಯ ಅನುಸಾರ ಅಥವಾ ನಮ್ಮ ಪಾಪಗಳಿಂದ ಮುಕ್ತಿ ಪಡೆದ ಪ್ರಮಾಣಾನುಸಾರವಾಗಿ ಭಗವಂತನ ಗ್ರಹಿಕೆ ಸಾಧ್ಯ. ಆದರೆ ಭಗವಂತ ನಾವು ಪಾಪಗಳಿಂದ ಮುಕ್ತರಾಗಿಲ್ಲದಿದ್ದರೂ ದೇವಸ್ಥಾನಗಳಲ್ಲಿ ತನ್ನ ಅರ್ಚಾಮೂರ್ತಿಗಳ ಮೂಲಕ ದರ್ಶನ ಲಾಭ ನೀಡುವಷ್ಟು ದಯಾವಂತನು. ದೇವರು ಸರ್ವಶಕ್ತನು. ಆದ್ದರಿಂದಲೇ ತನ್ನ ಅರ್ಚಾ ರೂಪದಲ್ಲಿ ದರ್ಶನ ನೀಡಿ ನಮ್ಮ ಸೇವೆ ಸ್ವೀಕರಿಸುವುದು ಅವನಿಗೆ ಸಾಧ್ಯ. ಆದ್ದರಿಂದಲೇ ಯಾರೊಬ್ಬರು ದೇವಸ್ಥಾನದಲ್ಲಿರುವ ಅರ್ಚಾಮೂರ್ತಿಯು ಕೇವಲ ಕಾಲ್ಪನಿಕ ಮಿಥ್ಯಾ ಪ್ರತಿಮೆ ಎಂದು ಮೂರ್ಖತನದಿಂದ ಭಾವಿಸಬಾರದು. ಅಂತಹ ಅರ್ಚಾಮೂರ್ತಿ ಕಾಲ್ಪನಿಕ ಮಿಥ್ಯಾ ಪ್ರತಿಮೆಯಲ್ಲ, ಸ್ವಯಂ ಭಗವಂತನೇ. ಯಾರೊಬ್ಬರು ತಮ್ಮ ಪಾಪಮುಕ್ತ ಪ್ರಮಾಣಾನುಸಾರ ಅರ್ಚಾಮೂರ್ತಿಯ ಮಹತ್ವವನ್ನು ಅರಿವರು. ಆದ್ದರಿಂದಲೇ ಪರಿಶುದ್ಧ ಭಕ್ತರ ಮಾರ್ಗದರ್ಶನ ಸದಾ ಅಗತ್ಯ. ಭರತ ವರ್ಷದ ಪವಿತ್ರ ಭೂಮಿಯಲ್ಲಿ ದೇಶಾದ್ಯಂತ ಸಾವಿರಾರು ತೀರ್ಥಕ್ಷೇತ್ರಗಳಿವೆ. ಸಾಂಪ್ರದಾಯಿಕ ಆಚರಣೆಯಾಗಿ ಶ್ರೀಸಾಮಾನ್ಯರು ವರ್ಷದ ಎಲ್ಲಾ ಋತುಗಳಲ್ಲೂ ಅಂತಹ ಪವಿತ್ರ ಕ್ಷೇತ್ರಗಳಿಗೆ ಭೇಟಿ ಕೊಡುತ್ತಾರೆ. ವಿವಿಧ ತೀರ್ಥಕ್ಷೇತ್ರಗಳಲ್ಲಿರುವ ಭಗವಂತನ ಅರ್ಚಾ ಪ್ರತೀಕಗಳನ್ನು ಇಲ್ಲಿ ಕೊಡಲಾಗಿದೆ. ಮಥುರಾದಲ್ಲಿ ಶ್ರೀಕೃಷ್ಣ ಜನ್ಮಸ್ಥಳ, ನೀವು ಶ್ರೀಕೃಷ್ಣ ಜನ್ಮಭೂಮಿ ಹತ್ರ ಹೋದಾಗ ಈ ಕೇಶವ ದೇವಸ್ಥಾನ ಇದೆ, ಆದಿಕೇಶವನಾಗಿ ಅಲ್ಲಿ ಈಗಲೂ ಇದೆ ಆ ಕೇಶವ ಮೂರ್ತಿ. ಪುರಿಯಲ್ಲಿ ಒರಿಸ್ಸಾ ಭಗವಾನ್ ಜಗನ್ನಾಥನಾಗಿ ಪುರುಷೋತ್ತಮನೆಂದು ಪ್ರಸಿದ್ಧ. ಅಲಹಾಬಾದಿನಲ್ಲಿ ಪ್ರಯಾಗ ಬಿಂದು ಮಾಧವ ಇಲ್ಲ ವೇಣಿ ಮಾಧವ ನಾಗಿ ಭಗವಂತ ಪ್ರತ್ಯಕ್ಷನಾಗಿದ್ದಾನೆ. ಮಂದರ ಪರ್ವತದ ಮೇಲೆ ಮಧುಸೂದನ ಎಂದು ಪ್ರಖ್ಯಾತನಾಗಿದ್ದಾನೆ. ಆನಂದಾರಣ್ಯದಲ್ಲಿ ಭಗವಂತ ವಾಸುದೇವ, ಪದ್ಮನಾಭ ಮತ್ತು ಜನಾರ್ದನ ಎಂದು ಪ್ರಖ್ಯಾತ. ಆನಂದಾರಣ್ಯ ಅಂದ್ರೆ ಯಾವ್ದದು? ಯಾರು ಹೇಳ್ಬೋದಾ? ಆನಂದಾರಣ್ಯ ಯಾವುದು? ಆನಂದಾರಣ್ಯ ಅಂದ್ರೆ ನೈಮಿಷಾರಣ್ಯ ಇದೆ, ಆನಂದಾರಣ್ಯ ನಾನು ಸರ್ಚ್ ಮಾಡಲಿಲ್ಲ ನಾನು ಆನಂದಾರಣ್ಯ ಅಂದ್ರೆ ಯಾವುದು ಅಂತ. ಅಲ್ಲಿ ಹೇಳ್ತಾ ಇದೆ ಆನಂದಾರಣ್ಯದಲ್ಲಿ ಭಗವಂತನ ಈ ಮೂರ್ತಿಗಳಿದೆ, ವಾಸುದೇವ, ಪದ್ಮನಾಭ ಮತ್ತೆ ಜನಾರ್ದನ. ಪದ್ಮನಾಭ ಅನಂತ ಪದ್ಮನಾಭ ಇದೆ ಇಲ್ಲಿ ತ್ರಿವೇಂದ್ರಂ ಅಲ್ಲಿ. ಅಲ್ಲಿ ಜನಾರ್ದನ ಕೂಡ ಇದ್ದಾರೆ ಅನ್ಸುತ್ತೆ ಯಾವ್ದೋ ಅಲ್ಲಿ. ಅಲ್ಲೇ ಆನಂದಾರಣ್ಯ ಅಂದ್ರೆ ಅಲ್ಲೇ ಬರುತ್ತಾ? ಅಂದ್ರೆ ಉತ್ತರ ಭಾರತದಲ್ಲಿ ಅಲ್ಲಿ ಬರುತ್ತಾ ವಾಸುದೇವ? ವಿಷ್ಣು ಕಾಂಚಿಯಲ್ಲಿ ಅವನು ವಿಷ್ಣುವೆಂದು ವರದರಾಜ, ಮೋಸ್ಟ್ಲಿ ವರದರಾಜನೇ ವಿಷ್ಣು ಅನ್ಸುತ್ತೆ, ವರದರಾಜ ಮೂರ್ತಿ ಕಾಂಚಿ. ಮಾಯಾಪುರದಲ್ಲಿ ಹರಿ ಎಂದು ಪ್ರಖ್ಯಾತನು. ಮಾಯಾಪುರದಲ್ಲಿ ಹರಿ ಯಾವ ಮೂರ್ತಿ? ಅದೋಕ್ಷರ ವಿಷ್ಣು ಇದ್ದಾರೆ ಚೈತನ್ಯ ಮಹಾಪ್ರಭು ಅವರ ಜನ್ಮಸ್ಥಳದಲ್ಲಿ, ಅವರ ತಂದೆ ತುಳಸಿ ಹರಿ. ವಿಶ್ವಾದ್ಯಂತ ಇದೆಲ್ಲ ಹೇಳ್ತಾರೆ, ಇದೆಲ್ಲ ಭಗವಂತ ನಿತ್ಯವಾಗಿ ಈ ಒಂದು ವಿಗ್ರಹ ರೂಪದಲ್ಲಿ ಅಲ್ಲಿ ನೆಲೆಸಿದ್ದಾನೆ. ಈ ಸ್ಥಳಗಳಲ್ಲಿ ಯಾವಾಗಲೂ ಇದ್ದಾನೆ. ಮಥುರೆಯಲ್ಲಿ ಹೇಳ್ತಾ ಇದ್ದಾರೆ ಯಾವಾಗಲೂ ಭಗವಂತನು ಕೇಶವನಾಗಿ ಆದಿಕೇಶವನಾಗಿದ್ದಾನೆ. ಪೂರಿಯಲ್ಲಿ ಜಗನ್ನಾಥನು ಯಾವಾಗಿಂದ ಇದ್ದಾನೆ? ಅದು ಈ ಮಧ್ಯೆಯಲ್ಲಿ ರಾಜರು ಹೊಸ ಕಟ್ಟಡಗಳು ಕಟ್ತಾ ಇರ್ಬೋದು, ದೇವಾಲಯ ಕಟ್ತಾ ಇರ್ಬೋದು, ಆದ್ರೆ ಈ ಮೂರ್ತಿ ಅಲ್ಲೇ ಇದ್ದಾರೆ, ಸಾವಿರಾರು ಲಕ್ಷಾಂತರ ವರ್ಷಗಳಿಂದ ಇದ್ದಾರೆ.
ಸೊ ಹೇಳ್ತಾರೆ ಈ ರೀತಿ ಇದೆಲ್ಲ ದಿವ್ಯ ಕ್ಷೇತ್ರಗಳಲ್ಲಿ ಹೆಚ್ಚಾಗಿ ಋಷಿ ಮುನಿಗಳು ಸ್ಥಾಪಿಸಿದ್ದೋ ಇಲ್ಲ ಅಂದ್ರೆ ದೇವತೆಗಳು ಸ್ಥಾಪಿಸಿದ್ದೋ ಅಂತ ಕೂಡ ಈ ಮುಂದೆ ನಾವು ಹೇಳೋದು ಕೇಳ್ತೇವೆ. ಸೊ ಇಲ್ಲಿ ಕೆಲವು ಶ್ಲೋಕಗಳಲ್ಲಿ ಈ ಒಂದು ಮಂದಿರದಲ್ಲಿ ಭಗವಂತನ ಸೇವೆ ಮಾಡೋದು, ವಿಗ್ರಹಾರಾಧನೆ ಪ್ರಾಮುಖ್ಯತೆಯನ್ನು ಶ್ರೀಲ ಪ್ರಭುಪಾದರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಯಾಕಂದ್ರೆ ವಿದುರರು ಆ ರೀತಿಯಲ್ಲಿ ಅವರು ತೀರ್ಥಯಾತ್ರೆ ಪ್ರವಾಸದಲ್ಲಿ ಅವರು ಪರಿಶುದ್ಧರಾಗಿದ್ದು ಇದರ ಮಹತ್ವವನ್ನು ತಿಳಿಸ್ಕೊಡ್ತಾರೆ. ವಿಶ್ವಾದ್ಯಂತ ಭಗವಂತನ ಇಂತಹ ಲಕ್ಷಾಂತರ ಅರ್ಚಾರೂಪಗಳು ಹರಡಿಕೊಂಡಿವೆ. ಈ ಎಲ್ಲಾ ಅರ್ಚಾಮೂರ್ತಿಗಳನ್ನು ಚೈತನ್ಯ ಚರಿತಾಮೃತದಲ್ಲಿ ಹೀಗೆ ಸಂಗ್ರಹಿತವಾಗಿ ಹೇಳಲಾಗಿದೆ. ಏನ್ ಹೇಳಿದೆ ಚೈತನ್ಯ ಚರಿತಾಮೃತದಲ್ಲಿ? ಸರ್ವತ್ರ ಪ್ರಕಾಶ ತಾಂಡ್ರ ಭಕ್ತೇ ಸುಖದಿತೆ ಜಗತೇರ ಅಧರ್ಮನಾಶಿ ಧರ್ಮ ಸ್ಥಾಪಿತೆ. ಸೊ ಇಲ್ಲಿ ಹೇಳೋದು ಆಕ್ಚುಲಿ ಚೈತನ್ಯ ಚರಿತಾಮೃತದಲ್ಲಿ ಹೇಳಿರೋದು ವಿಶ್ವಾದ್ಯಂತ ಈ ರೀತಿ ಮೂರ್ತಿಗಳಿವೆ. ಈ ಕೇವಲ ನಮ್ಮ ಭಾರತ ಖಂಡದಲ್ಲಿ ಮಾತ್ರ ಅಲ್ಲ, ಇದು ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಅಷ್ಟೇ ಅಲ್ಲ, ಸಂಪೂರ್ಣ ಏಷ್ಯಾ, ಸಂಪೂರ್ಣ ಯುರೋಪ್, ಸಂಪೂರ್ಣ ಅಮೆರಿಕ ಎಲ್ಲ ಕಡೆನೂ ಈ ದಿವ್ಯ ಮೂರ್ತಿಗಳಿವೆ. ಆಕ್ಚುಲಿ ಇದು ಹೇಳ್ತಾರೆ. ಈಗಲೂ ಕೂಡ ನೀವು ಇತಿಹಾಸ ಚರಿತ್ರೆ ನೋಡಿದ್ರೆ ಅಲ್ಲಲ್ಲಿ ಇದೆಲ್ಲ ಹೇಳ್ತಾರೆ. ಇಲ್ಲಿ ಮಲೇಷ್ಯಾ ಅಲ್ಲೆಲ್ಲ ವಿಷ್ಣು ದೇವಸ್ಥಾನಗಳೆಲ್ಲ ಇದೆ, ಈಗಲೂ ಕೂಡ ಇದೆ ಅಲ್ಲಿ. ಮತ್ತೆ ಅಮೆರಿಕ ಇಲ್ಲೆಲ್ಲರೂ ಕೂಡ ಎಷ್ಟೋ ಸಿಗ್ತಾ ಇದೆ, ಪ್ರತಿಮೆಗಳು ಸಿಗಿದೆ. ಯುರೋಪ್ ದೇಶಗಳು ಕೂಡ ನರಸಿಂಹನ ಮೂರ್ತಿ ಎಲ್ಲ ಸಿಕ್ಕಿದೆ, ರಷ್ಯಾ ಅಲ್ಲೆಲ್ಲ ಸಿಕ್ಕಿದೆ. ಇದು ಈಗಲೂ ಕೂಡ ಇದೆ. ಭಗವಂತನ ಇದರಿಂದ ಈ ಕಾಲ ಪ್ರಭಾವದಲ್ಲಿ ಅದು ಮುಚ್ಚಿ ಹೋಗುತ್ತವೆ ಅನ್ನೋ ಅದು. ಆದ್ರೆ ಮತ್ತೆ ಸತ್ಯಯುಗ ಆರಂಭ ಆದಾಗ ಇದೆಲ್ಲ ಕ್ಷೇತ್ರಗಳು ಹೊರಗೆ ಬರುತ್ತೆ. ಕೇವಲ ನಮ್ಮ ಭಾರತ ಇದ್ರಲ್ಲಿ ನಾವಿರೋ ಒಂದು ಇಂಡಿಯಾ ಅಲ್ಲೇ ಇಲ್ಲಿ ತೀರ್ಥಕ್ಷೇತ್ರಗಳಿದೆ, ದೇವಸ್ಥಾನಗಳಿದೆ ಅಂತಲ್ಲ, ಇದು ಸಂಪೂರ್ಣ ವಿಶ್ವದಲ್ಲೇ ಇದೆ. ಭಗವಂತನ ಸೃಷ್ಟಿಯಲ್ಲಿ ಭಗವಂತನು ಆ ರೀತಿ ಮಾಡಿದ್ದಾನೆ. ಪ್ರತಿಯೊಬ್ಬರಿಗೂ ಅವಕಾಶವನ್ನು ಭಗವಂತನು ಕಲ್ಪಿಸಿಕೊಟ್ಟಿದ್ದಾನೆ. ಯಾಕಂದ್ರೆ ಪ್ರತಿಯೊಬ್ಬರು ಭಗವಂತನ ಮಕ್ಕಳೇ. ಹಾಗಾಗಿ ಯಾಕೆ ವಿಶೇಷವಾಗಿ ಭಗವಂತನು ಇರ್ಬೋದು, ಹೆಚ್ಚಾಗಿ ನಮ್ಮ ಭರತಖಂಡದಲ್ಲಿ ಜಾಸ್ತಿ ಇರ್ಬೋದು. ಆಮೇಲೆ ಕಲಿಯುಗದಲ್ಲೂ ಕೂಡ ನಮ್ಮಲ್ಲಿ ನಾವು ನೋಡುವಂತ ಇದು ಇರ್ಬೋದು ಭಾರತದಲ್ಲಿ. ಅದು ಬಿಟ್ರೆ ಈ ಮೂರ್ತಿಗಳು, ಈ ದಿವ್ಯ ಮೂರ್ತಿಗಳು, ಈ ಮಂದಿರಗಳು ವಿಶ್ವವ್ಯಾಪಕವಾದದ್ದು ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದು ಚೈತನ್ಯ ಚರಿತಾಮೃತದಲ್ಲಿ ಹೇಳ್ತಾರೆ. ಸರ್ವತ್ರ ಪ್ರಕಾಶ ಅಂದ್ರೆ ಎಲ್ಲ ಕಡೆ ಭಗವಂತನಿದ್ದಾನೆ. ಎಲ್ಲ ಈ ವಿಗ್ರಹ ರೂಪದಲ್ಲಿ ಅವನು ವಿಶ್ವಾದ್ಯಂತ ಇದ್ದಾನೆ. ಸರ್ವತ್ರ ಪ್ರಕಾಶ ತಾಂಡ್ರ ಭಕ್ತೇ ಸುಖದಿತೆ, ಇದರ ಮೂಲಕ ಭಕ್ತರಿಗೆ ಅಷ್ಟು ಆನಂದವನ್ನು ಕೊಡ್ತಾ ಇದ್ದಾನೆ ಭಗವಂತನು. ಜಗತೇರ ಅಧರ್ಮ ನಾಶಿ, ಇದರಿಂದ ನಮ್ಮ ಪಾಪಗಳನ್ನು ನಾಶ ಮಾಡ್ತಾ ಇದ್ದಾನೆ. ಧರ್ಮ ಸ್ಥಾಪಿತೆ, ಮತ್ತೆ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ. ಈ ಮೂರ್ತಿಯ ಇದರ ಮೂಲಕ ಭಗವಂತನು ಈ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಭಗವಂತನ ಅವತಾರದಿಂದ ಮಾಡೋದೇ ಅಂತಲ್ಲ, ಭಗವಂತನು ಈ ಮೂರ್ತಿಗಳ ರೂಪದಲ್ಲೂ ಕೂಡ ಅವನು ಇದೆಲ್ಲವನ್ನು ಮಾಡ್ತಾ ಇದ್ದಾನೆ. ಅರ್ಚಾಮೂರ್ತಿ ಅಂದ್ರೆ ಭಗವಂತನೇ. ಭಗವಂತನು ತನ್ನ ಭಕ್ತರಿಗೋಸ್ಕರ, ಭಗವಂತನ ಆಶೀರ್ವದಿಸಲಿಕ್ಕೆ, ಅವರ ಸುಖಕ್ಕೋಸ್ಕರ, ಆನಂದಕ್ಕೋಸ್ಕರ ಅವನು ವ್ಯಕ್ತವಾಗಿರೋದು. ಅವನು ನಮ್ಮ ಪಾಪಗಳನ್ನು ನಾಶ ಮಾಡೋದಕ್ಕೆ ಅವನು ವ್ಯಕ್ತವಾಗಿರೋದು, ಮತ್ತೆ ಧರ್ಮಸ್ಥಾಪನೆಗೆ ಅವನು ವ್ಯಕ್ತವಾಗಿರೋದು ಅಂತ ಈ ಮೂರ್ತಿಗಳ ಬಗ್ಗೆ ಚೈತನ್ಯ ಚರಿತಾಮೃತ ಹೇಳೋದು. ಆಕ್ಚುಲಿ ನಾನು 23ವರೆಗೂ ಏನೋ ಮಾಡ್ಬೇಕು ಅನ್ಕೊಂಡೆ ಶ್ಲೋಕ, ಆದ್ರೆ ಸಮಯ ಇವತ್ತು ಆಗಿದೆ. ಇದ್ರ ಮೊದಲು ನಾನು ಒಂದು ಚರ್ಚೆ ಎಲ್ಲರೂ ಡಿಸ್ಕಸ್ ಮಾಡ್ಬೋದು ಅನ್ಕೊಳ್ತಾ ಇದ್ದೀನಿ. ನಾನು ಡಿಸ್ಕಸ್ ಮಾಡ್ಬೋದು ಅಂದ್ರೆ ಡಿಸ್ಕಷನ್ ಇದನ್ನು ಬೇಕಾದ್ರೆ ಇದು ಮಾಡ್ತೇನೆ. ಹೀಗೆ ಏನ್ ರೂಮ್ಸ್ ಹೇಳ್ತೇವೆ, ಬ್ರೇಕ್ಔಟ್ ರೂಮ್ಸ್ ಮಾಡ್ತೇನೆ. ಸೊ ಕೆಲವು ವಿಷಯ ಹೇಗೆ ಇಲ್ಲಿ ವಿದುರನು ಈ ರೀತಿ ಬಹಿರಂಗ ಶಕ್ತಿಯಿಂದ ಪ್ರಚೋದಿತನಾಗಿ ಮನ್ನಾಗಿ ಯಾರು ದುರ್ಯೋಧನನು, ಆದ್ರೆ ಇವರು ಅಂತರಂಗ ಶಕ್ತಿಯ ಪ್ರಭಾವದಂತೆ ಅವರು ಸ್ವೀಕರಿಸಿದರು. ಈ ರೀತಿಯ ಸನ್ನಿವೇಶಗಳು ಪ್ರಥಮ ಮತ್ತೆ 2ನೇ ಸ್ಕಂದದಲ್ಲಿ ಈಗಾಗಲೇ ನೀವು ಮುಗಿಸಿದ್ದೀರ. ನೀವು ಪ್ರಥಮ 2ನೇ ಸ್ಕಂದ, 3ನೇ ಸ್ಕಂದಕ್ಕೆ ಬಂದಿದ್ದೀರಿ. ಇದರಲ್ಲಿ ಯಾರ್ಯಾರು ವ್ಯಕ್ತಿಗಳಿದ್ದಾರೆ, ಸೊ ಅವರನ್ನು ನೀವು ಚರ್ಚೆ ಮಾಡ್ಬೋದು. ಸೊ ನನಗೆ ಒಬ್ಬರು ನೆನಪು ಬರೋದು ವ್ಯಕ್ತಿ, ಯಾರು ಈ ವ್ಯಕ್ತಿ? ಇಲ್ಲ, ಎಲ್ಲಿ ಬರ್ತಾ ಇದೆ, ಕಾಣಿಸ್ತಾ ಇದೆ ನಿಮಗೆ? ಪರೀಕ್ಷಿತ್ ಮಹಾರಾಜ್. ಸೊ ಇದು ಸನ್ನಿವೇಶ. ಒಬ್ರು ನಾನು ಹೇಳ್ತೀನಿ, ಬ್ರೇಕ್ಔಟ್ ರೂಮ್ 3 ಮಾಡ್ತೀನಿ. ಇದು ಒಂದು ವಿಷಯ ಅಂದ್ರೆ ಪರೀಕ್ಷಿತ್ ಮಹಾರಾಜರಿಗೆ ಇದು ಅವರ ಶೃಂಗಿ. ಸೊ ನೀವು ಡಿಸ್ಕಸ್ ಮಾಡಿ ಮತ್ತೆ ನೀವೇ ಪ್ರೆಸೆಂಟ್ ಮಾಡಿ. ಮತ್ತೆ ಬ್ರೇಕ್ಔಟ್ ರೂಮ್ ಡಿಸ್ಕಸ್ ಮಾಡಿ. ಕ್ವಶನ್ ಏನು ಅಂದ್ರೆ, ವಿದುರನಿಗೆ ಹೇಗೆ ವಿದುರ ದುರ್ಯೋಧನ ಮಾಡಿದ್ದು, ಅವರ ಬೈಗಳು ಕೊಟ್ಟದ್ದು ಅದು ಬಹಿರಂಗ ಶಕ್ತಿ ಪ್ರಭಾವದಿಂದ ಅವ್ರು ಹೇಳಿದ್ದು. ಆದ್ರೆ ವಿದುರನು ಅದನ್ನು ಅಂತರಂಗ ಶಕ್ತಿಯ ಪ್ರಭಾವ ಅಂತ ತೆಗೆದುಕೊಂಡು ಅವರು ಅದನ್ನು ಸ್ವೀಕರಿಸಿದರು. ಅದೇ ರೀತಿಯ ಸನ್ನಿವೇಶ ಇದು ಕೂಡ. ಇದು ವಿವರಿಸಿ ನೀವು ಸ್ವಲ್ಪ ಡೀಟೇಲ್ ಆಗಿ, ಹೇಗೆ ಬಹಿರಂಗ ಶಕ್ತಿ ಯಾರಿಗೆ ಇದು ಪ್ರಚೋದನೆ ಮಾಡ್ತು, ಅಂತರಂಗ ಶಕ್ತಿ ಹೇಗೆ ಕೆಲಸ ಮಾಡ್ತು ಇಲ್ಲಿ ಅಂತ ನೀವು ಹೇಳಿ. ಇದೊಂದು ಸನ್ನಿವೇಶ ನನಗೆ ನೆನಪಾಗೋದು. ಇನ್ನೊಂದು ಸನ್ನಿವೇಶ ಯಾವುದಿದೆ ಪ್ರಥಮ ಮತ್ತೆ 2ನೇ ಸ್ಕಂದದಲ್ಲಿ?
ಈ ಸನ್ನಿವೇಶ ಏನು? ದ್ರೌಪದಿ ವಸ್ತ್ರಾಪಹರಣ. ಹಾ, ದ್ರೌಪದಿ. ಸೊ ಇದು ಕೂಡ ಕೇಳಿದ್ವಿ ನಾವು ಭಾಗವತ ಪ್ರಥಮ ಸ್ಕಂದದಲ್ಲಿ. ಆಕ್ಚುಲಿ ಯಾರು ದುಶ್ಯಾಸನ, ನೀವು ಡಿಸ್ಕಸ್ ಮಾಡಿ, ನೀವು ಚರ್ಚೆ ಮಾಡಿ ಪ್ರೆಸೆಂಟ್ ಮಾಡಿ. ಅವರಿಗೆ ಬಹಿರಂಗ ಶಕ್ತಿ ಪ್ರಭಾವದಲ್ಲಿ ಅವರು ಕೆಲಸ ಮಾಡಿದ ಕಾರಣ ಅವರೆಲ್ಲ. ಆದ್ರೆ ಈ ದ್ರೌಪದಿ ಅದನ್ನ ಅವ್ರಿಗೆ ಯಾವ ರೀತಿ ಆಯ್ತು, ಅವ್ರ ಭಗವಂತನೇ ಅಲ್ಲಿ ಬರೋ ರೀತಿಯಲ್ಲಿ ಮಾಡಿದಾಗ ಕೃಷ್ಣ ಅದನ್ನ ಡಿಸ್ಕಸ್ ಮಾಡಿ ನಿಮ್ಮ ಮಾತಿಂದ ನಿಮ್ಮನ್ನ ಕೇಳ್ತೇನೆ. ಪ್ರಹ್ಲಾದನ ಹಿಂಸೆ ಕೂಡ ಆಗ್ತಿದೆ. ಆ ಪ್ರಥಮ 2ನೇ ಸ್ಕಂದ ಸಾಕು ಮಾತಾಡಿ. ಈಗ ನಾವು 7ನೇ ಸ್ಕಂದಕ್ಕೆ ಹೋಗೋದು ಬೇಡ, ಮುಂದೆ ಹೋದ್ರೆ ಭಾಗದಲ್ಲಿ ಬಹಳ ಬರುತ್ತೆ ವಿಷಯ. ಈಗ ಇನ್ಯಾವ್ದಿದೆ ಪ್ರಥಮ ಮತ್ತೆ 2ನೇ ಸ್ಕಂದದಲ್ಲಿ? ದುರ್ವಾಸ ಮುನಿ. ಅದು ಎಲ್ಲಿ ಬಂತು ಪ್ರಥಮ 2ನೇ ಸ್ಕಂದದಲ್ಲಿ? ಅದು ಕೂಡ ಮುಂದೆ ಅಲ್ವಾ? ಅಂಬರೀಷ್ ಕರೆಕ್ಟ್. ಅದಕ್ಕೆ ನೀವು ಹೇಳಿದ್ ಸರಿ. ಅದು ಅವರು ಇದರಿಂದ ಮಾಡ್ತಾ ಇದ್ದಾರೆ, ಆದ್ರೆ ಅವ್ರ ಅಂತರಂಗ ಶಕ್ತಿನ ತಗೊಂಡ್ರು. ಕರೆಕ್ಟ್, ನೀವು ಹೇಳೋದ್ ತಪ್ಪೇನಿಲ್ಲ. ಓಕೆ, ಇನ್ನೇನ್ ಮಾಡ್ಬೋದು ಅಂದ್ರೆ, ಒಂದು ಗ್ರೂಪು ಇದು ಡಿಸ್ಕಸ್ ಮಾಡಿ. ಯಾವ ಗ್ರೂಪು? ಪರೀಕ್ಷಿತ್ ಮಹಾರಾಜರ ಬಗ್ಗೆ ಡಿಸ್ಕಸ್ ಮಾಡಿ. ಬ್ರೇಕ್ಔಟ್ ರೂಮ್ 1, ಬ್ರೇಕ್ಔಟ್ ರೂಮ್ 2 ಅಲ್ಲಿ ದ್ರೌಪದಿ ಡಿಸ್ಕಸ್ ಮಾಡಿ. ಬ್ರೇಕ್ಔಟ್ ರೂಮ್ 3 ನೀವೇನ್ ಹೇಳ್ತಾ ಇದ್ದೀರಾ, ನಾವು ಯಾವ್ದು ಡಿಸ್ಕಸ್ ಮಾಡಿ ಮುಂದೆ ಬರುತ್ತೆ ಅದನ್ನ ಡಿಸ್ಕಸ್ ಮಾಡಿ. ಇವೆರಡು ಬಿಟ್ಬಿಡಿ, ನೀವು ಅದನ್ನ ನೀವು ಡಿಸ್ಕಸ್ ಮಾಡಿ ಮತ್ತೆ ನೀವು ಪ್ರೆಸೆಂಟ್ ಮಾಡಿ. ಬ್ರೇಕ್ಔಟ್ ರೂಮ್ 3 ನಾರದ ಬರುತ್ತಲ್ಲ ಪ್ರಭುಜಿ, ನಾರದ ಬಂದ್ವಾ? ಓಕೆ, ನಾರದರದು ಕೂಡ ಅವರು ಒಂದು ಭಗವಂತ ಕೃಪೆಯನ್ನು ತಗೊಂಡ್ರು. ಅಲ್ಲಿ ಒಂದು ರೀತಿ ಬಹಿರಂಗ ಶಕ್ತಿ ಕೆಲಸ ಮಾಡ್ತು. ಓಕೆ, ಆಯ್ತು ಮಾತಾಜಿ, ನೀವು ಹೇಳ್ಬೋದು. ಆಯ್ತು, ನಾರದರದು ಡಿಸ್ಕಸ್ ಮಾಡಿ. ಇನ್ನೊಂದು ಬ್ರೇಕ್ಔಟ್ ರೂಮ್ ಡಿಸ್ಕಸ್ ಮಾಡಿ, ನಾರದರದು ಡಿಸ್ಕಸ್ ಮಾಡಿ. ಅವ್ರದ್ದು ಕರೆಕ್ಟ್, ಅವ್ರದ್ದು ಕೂಡ ಆಗ್ಬೋದು. ತಗೊಳ್ಳಿ, ಎಕ್ಸ್ಪ್ಲೇನ್ ಮಾಡಿ ಮಾತಾಜಿ, ಎಕ್ಸ್ಪ್ಲೇನ್ ಮಾಡಿ. ಮತ್ತೆ ಇದ್ಯಾರಿದು? ಒಂದ್ ರೀತಿ ತಗೊಳ್ಬಹುದು. ಕುಂತಿ ಬಗ್ಗೆ ನಾವು ಕೇಳ್ತೀವಲ್ಲ, ಅವರು ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ ಇನ್ನ ವಿಪತ್ತುಗಳು ಬರ್ಲಿ ಅಂತ. ಇಲ್ಲ, ಪಾಂಡವರೇ ಜನರಲ್ ಆಗಿ ಹೇಳ್ಬೋದು, ಪಾಂಡವರು ಕೂಡ ಎಷ್ಟು ಕಷ್ಟಗಳನ್ನ ಪಡೆದ್ರು ಅಂತ. ಇದನ್ನು ಕೂಡ ಯಾರು ಡಿಸ್ಕಸ್ ಮಾಡಿ. ಮತ್ತೆ ನನಗೆ ಒಂದು ಐಡಿಯಾ ಬಂತಷ್ಟೇ, ನೀವು ಡಿಸ್ಕಸ್ ಮಾಡಿ. ಮತ್ತೆ ನಾನು ಸರಿನೋ ತಪ್ಪೋ ಮತ್ತೆ ನೀವು ಕೂಡ ಅದನ್ನ ಸರಿಯಾಗಿ. ಸೊ ಈಗ 4 ಟಾಪಿಕ್ಸ್ ನಮ್ಗೆ ಸಿಕ್ಕಿದಾಗೆ, ಒಂದು ಪರೀಕ್ಷಿತ್ ಮಹಾರಾಜ, ಇನ್ನೊಂದು ದ್ರೌಪದಿ, ಇನ್ನೊಂದು ಕುಂತಿ ಹೇಳೋದು ಅವರೆಷ್ಟು ಕಷ್ಟಗಳನ್ನು ಅವರು ಜೀವನದಲ್ಲಿ ನೋಡಿದ್ರು, ಮತ್ತೆ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ ಅವರು. ಒಂದ್ ರೀತಿ 3ನೇದು. 4ನೇದು ನೀವೆಲ್ಲ ಹೇಳ್ತಾ ಇದಾರಲ್ಲ, ಯಾವ್ದಿಲ್ಲ ಈ 3ಅಲ್ಲಿ ಇಲ್ಲದೆ ಈ ಮುಂದೆ ಭಾಗವತದಲ್ಲಿ ಬರ್ತವೆ. ಇದೆಲ್ಲ ಕೇಳಿದೀರಾ ನೀವು? ಇವರ ಮಾತಾಜಿ ಹೇಳಿದ್ದು ದುರ್ವಾಸ ಮುನಿ ಅವ್ರದ್ದು ಇನ್ಸಿಡೆನ್ಸ್ ಅಂತ ಹೇಳ್ತಾ ಇದಾರೆ. ಇನ್ನೊಂದು ಹೇಳಿದ್ರು ಅವರು ಪ್ರಹ್ಲಾದ್ ಮಹಾರಾಜ್ ಹೇಳಿದ್ರು. ಡಿಸ್ಕಸ್ ಮಾಡಿ ಅವ್ರನ್ನೇ ಇದು ಮಾಡಿ. ಸೊ ಜಾಸ್ತಿ ಟೈಮ್ ಕೊಡೋದಿಲ್ಲ, ಒಂದು 10 ಮಿನಿಟ್ಸ್ ಅಷ್ಟೇ. ಆಮೇಲೆ ಪ್ರೆಸೆಂಟ್ ಮಾಡಿ. ಇಲ್ಲ ಟೈಮ್ ಆಗುತ್ತಾ? ಇವತ್ತು 7:30 ಆಯ್ತು, ಆಗ್ಲೇ ಮಾಡೋಣ ಬೇಡವಾ? ಇದು ನೆಕ್ಸ್ಟ್ ವೀಕ್ ಮಾಡೋಣ ಪ್ರಭುಜಿ, ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಕ್ ಮಾಡೋಣ. ಅಂದ್ರೆ ಟೈಮ್ ಪ್ರಿಪೇರ್ ಆಗಿ ಬರ್ತೇವೆ ಪ್ರಭು. ಓಕೆ, ಪ್ರಿಪೇರ್ ಆಗಿ ಬನ್ನಿ. ಫಸ್ಟ್ ಇದರಿಂದಲೇ ಸ್ಟಾರ್ಟ್ ಮಾಡೋಣ ಅಷ್ಟೇ, ನೆಕ್ಸ್ಟ್ ವೀಕ್ ಅಲ್ಲಿ. ಸೊ ನೀವೆಲ್ಲರೂ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಿರಿ. ಮತ್ತೆ ಬ್ರೇಕ್ಔಟ್ ರೂಮ್ ಹೇಗೆ ಆಗುತ್ತೆ ಗೊತ್ತಿಲ್ಲ, ಅದ್ರ ಮೇಲೆ ನಾವು ಡಿಸ್ಕಸ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡೋಣ. ಆಕ್ಚುಲಿ ಪ್ರೆಸೆಂಟೇಷನ್ಸ್ ಕೂಡ ಒಂದು ನಾನು ನೋಡ್ತಾ ಇದ್ದೆ, ಭಕ್ತಿ ವೈಭವ್ ಮ್ಯಾನ್ಯುಯಲ್ ಅಲ್ಲಿ ಪ್ರೆಸೆಂಟೇಷನ್ ಟಾಪಿಕ್ಸ್ ಅಂತ ಇದೆ. ಇದರಲ್ಲಿ ಅವ್ರದ್ದು ಯಾರ್ದು ಮೋಸ್ಟ್ಲಿ ಗೋವರ್ಧನ್ ಇಕೋ ವಿಲೇಜ್ ಅವ್ರದ್ದು ಅನ್ಸುತ್ತೆ. ಆ ಕಂಟೆಂಟ್ಸ್ ಅಲ್ಲಿ ಫಸ್ಟ್ ಕ್ಯಾಂಟು ಸೆಕೆಂಡ್ ಕ್ಯಾಂಟು ಬಹಳ ಪ್ರೆಸೆಂಟೇಷನ್ ಟಾಪಿಕ್ಸ್ ಕೊಟ್ಟಿದ್ದಾರೆ. ನೋಡೋಣ, ಅದನ್ನು ಕೂಡ ನಾವು ಮತ್ತೆ ಮಾಡ್ಬೋದು ಅನ್ಸುತ್ತೆ. ಆಮೇಲೆ ಇದು ಕೂಡ ಇದೆ, ಒಂದು ಇಂಗ್ಲಿಷ್ ನಲ್ಲಿ ಈಗ ಭಕ್ತಿ ವೈಭವ್ ಫಾಸ್ಟ್ ಟ್ರ್ಯಾಕ್ ಅಂತ ಶುರು ಮಾಡಿದ್ದಾರೆ. ಸೊ ನೀವ್ಯಾರಾದ್ರೂ ಅದರಲ್ಲಿ ತಗೊಳ್ಬಹುದು. ಅಂದ್ರೆ ಇಂಗ್ಲಿಷ್ ನಲ್ಲಿ ಇರುತ್ತೆ ಅಷ್ಟೇ, ಕನ್ನಡದಲ್ಲ ಅದು, ಇಂಗ್ಲಿಷ್ ನಲ್ಲಿ. ಸೊ ನಿಮಗೆ ತೊಂದರೆ ಹರೇ ಕೃಷ್ಣ ಪ್ರಭು, ಎಷ್ಟು ಡೈಲಿ ವರ್ಷ? ಇರುತ್ತೆ, ಅದು ಮಂಡೇ ಟು ಫ್ರೈಡೇ ಏನೋ ಇರುತ್ತೆ. ಮತ್ತೆ ಹರೇ ಕೃಷ್ಣ ಪ್ರಭುಜಿ, ಎಷ್ಟು ವರ್ಷದ ಕೋರ್ಸ್ ಅದು? ಅಂದ್ರೆ ಅದು ಅವ್ರೇನು ನಾನು ಕೇಳಿದ್ದವರು ಎಷ್ಟು 1.5 year ಮಾತಾಜಿ. ಎಷ್ಟು ಹೇಳ್ತಾ ಇರೋದು ಅವರು? 20 months. 20 months ನೋಡಿ. ಅಷ್ಟಾಗಿ ಅವರು 5 days in a week, 5 days in a week, ಮಂಡೇ ಟು ಫ್ರೈಡೇ ಆ ತರನೇ ಇರುತ್ತೆ. ಸೊ ಕಂಟಿನ್ಯೂಸ್ ಆಗಿರುತ್ತೆ. ಎಕ್ಸಾಮ್ಸ್ ಇದೆಯಲ್ಲ? ಎಕ್ಸಾಮ್ಸ್ ಇರುತ್ತೆ. ಇಂಗ್ಲಿಷ್ ಇಂಗ್ಲಿಷ್ ನಲ್ಲಿ ಮಾತ್ರ ಮಾತಾಡ್ತಾರೆ. ಕನ್ನಡದಲ್ಲಿ ನಾವು ಇಲ್ಲ, ಸದ್ಯಕ್ಕಿಲ್ಲ. ನಾವು ಇಂಗ್ಲಿಷ್ ನಲ್ಲಿ ಮಾತ್ರ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಯಾರಾದ್ರೂ ಇವತ್ತು ಮಾಡ್ತೀರಾನೆ ಮಾಡ್ಬೋದು ನೀವು. ಅದರ ಲಿಂಕ್ ಪ್ರಭುಜಿ ಕಳಿಸಿದ್ದಾರೆ, ಗ್ರೂಪ್ ಏನೋ ಅದು ನೀವು ಅಲ್ಲಿ ಕಳಿಸಿದ್ದಾರೆ ನೋಡಿ. ಅದು ಅವರು ಎಲ್ಲಾ ಗುಂಪಲ್ಲೂ ಹಾಕಿದ್ದಾರೆ ನೋಡಿ, ಮಾತಾಡಿ ಎಲ್ಲಾ ಗ್ರೂಪಲ್ಲೂ ಹಾಕಿದ್ದಾರೆ. ಸೊ ಅದಕ್ಕೆ ಯಾರು ತಗೊಳ್ಬೇಕು ಅನ್ಸುತ್ತೋ ಒಂದ್ಸಲ ನಾನು ಕೂಡ ಅವ್ರ ಜೊತೆ ಇದು ಮಾಡ್ತೇನೆ, ಡಿಸ್ಕಸ್ ಮಾಡ್ತೇನೆ ಒಂದ್ಸಲ. ಮತ್ತೆ ನಮ್ಮ ಕನ್ನಡ ಡಿಪಾರ್ಟ್ಮೆಂಟ್ ಇಂದ ನಾವು ಅವ್ರನ್ನ ಕಳ್ಸೋಣ. ಯಾರು ಇಂಗ್ಲಿಷ್ ನಲ್ಲಿ ಮಾಡ್ತೀರಾ ಮಾಡಿ ಒಳ್ಳೇದು, ಬೇಗ ಮುಗಿಸ್ಬೋದು. ಇವಾಗ ಸೊ ಫ್ರೀ ಇರೋರು ಮಾಡ್ಬೋದು, ಅದೇ ವರ್ಕಿಂಗ್ ಅವ್ರಿಗೆಲ್ಲ ಕಷ್ಟ. ಫ್ರೀ ಇದ್ರೆ ಮಾಡ್ಬಿಡಿ, ಬೇಗ ಆಗುತ್ತೆ.
ಓಕೆ, ಚಾಟ್ ಬಾಕ್ಸ್ ಅಲ್ಲಿ ಆನಂದಾರಣ್ಯ ಬಗ್ಗೆ ಯಾರು ಪ್ರಭುಜಿ ಯಾರು ಹಾಕಿದ್ದಾರೆ? ಹಾಕಿಲ್ಲ ಪ್ರಭುಜಿ. ಇಟ್ಸ್ ಅಟ್ ಕೇರಳ. ಚಿತ್ರಮೋಹಿನಿ ಮಾತಾಜಿ, ಆನಂದಾರಣ್ಯ ಟೆಂಪಲ್ ಅಟ್ ಕೇರಳ ಪ್ರಭುಜಿ. ಓಕೆ, ಅದು ಆನಂದಾರಣ್ಯ ಅಂದ್ರೆ ಮೋಸ್ಟ್ಲಿ ಅದೇನಾ ಅಂತ. ಇದು ತಿರುವನಂತಪುರಂ ಟ್ರಾವೆನ್ಕೋರ್ ಅಂದ್ರೆ ಅದೇ ಅಲ್ವಾ? ಟ್ರಾವೆನ್ಕೋರ್ ತ್ರಿವೇಂದ್ರಮೆ. ಹಾ, ಹಾ, ಟ್ರಾವೆನ್ಕೋರ್ ಅದೇ ರಾಜರೆಲ್ಲ ಅಲ್ಲೇ ಅಲ್ವಾ ಇರ್ತಾ ಇದ್ದವರು? ಪದ್ಮನಾಭ. ಹಾ, ಸೊ ಮೋಸ್ಟ್ಲಿ ಪದ್ಮನಾಭ ಅಂತ ಅಲ್ಲಿ ಹೇಳಿದ್ರಲ್ಲ ಪಾಯಿಂಟ್, ಅದು ಅನಂತ ಪದ್ಮನಾಭ ಆಗಿರ್ಬೇಕು ಅದು. ಹೌದು, ಮೂರು ದೇವಸ್ಥಾನನ ಅಲ್ಲಿ ಕೊಟ್ಟಿದ್ದಾರೆ ಅಲ್ಲೇ. ಟ್ರಾವೆನ್ಕೋರ್. ಮತ್ತೆ ಅಲ್ಲಿ ವಾಸುದೇವ ಅಂದ್ರೆ ಅದು ಕೂಡ ಏನು ವರ್ಕಳನ ಇಲ್ಲ ನೋಡಿ, ನೀವು ಚೆಕ್ ಮಾಡಿ ಎಕ್ಸಾಕ್ಟ್ ಆಗಿ. ಅದು ದಿವ್ಯ ಕ್ಷೇತ್ರಗಳಲ್ಲಿ ಸಿಗ್ಬೋದು ನಮ್ಗೆ, ದಿವ್ಯ ದೇಶಗಳು. ಅಲ್ಲ, 3 ದೇವಸ್ಥಾನ ಅದು ಏನ್ ಕೊಟ್ಟಿದಾರಲ್ಲ ಪ್ರಭುಜಿ, 3 ಇದನ್ನು ಟ್ರಾವೆನ್ಕೋರ್ ಅಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ. ಟ್ರಾವೆನ್ಕೋರದಲ್ಲೇ ಇದೆ ಅಂತ ಬರ್ತಾ ಇದೆ. ಸೊ ಟ್ರಾವೆನ್ಕೋರ್ ಅಂದ್ರೆ ಇದು ಆ ರಾಜ, ಟ್ರಾವೆನ್ಕೋರ್ ರಾಜ ತಿರುವನಂತಪುರಂ ಅದರ ಸುತ್ತಮುತ್ತ ಅದೇ ಆನಂದಾರಣ್ಯ ಇರುತ್ತೆ. ಅದೇ ಆನಂದಾರಣ್ಯ. ಓಕೆ ಓಕೆ, ಆನಂದಾರಣ್ಯ ಟ್ರಾವೆನ್ಕೋರ್ ಫುಲ್ಗೆ ಆನಂದಾರಣ್ಯ ಅಂತ ಹೇಳ್ತಾರಾ? ಅಲ್ಲ, ಅದನ್ನ ಕೊಟ್ಟಿಲ್ಲ, South ಬಟ್ ಈ 3 South ದೇವಸ್ಥಾನ ಅಲ್ಲಿದೆ ಅಂತ ಕೊಟ್ಟಿದ್ದಾರೆ. ಹೌದು. ಆಮೇಲೆ ಇದು ಸೌತ್ ಕೇರಳ, ನಾರ್ತ್ ಕೇರಳ ಎಲ್ಲ ಒಟ್ಟಾಗಿ ಕೇರಳ ಅಂತ ಮಾಡಿದ್ದೀವರು. ಇಲ್ಲಾಂದ್ರೆ ಆ ರಾಜ್ಯ ಸಪರೇಟ್ ಆಗಿರ್ತಾ ಇದ್ರು. ಹಿಸ್ಟಾರಿಕಲಿ ನೋಡಿದ್ರೆ ಟ್ರಾವೆನ್ಕೋರ್ ಬೇರೆ ಸ್ಟೇಟು, ಕೊಚಿನ್ ಬೇರೆ ಸ್ಟೇಟು, ಕ್ಯಾಲಿಕಟ್ ಬೇರೆ ಸ್ಟೇಟ್, ಬೇರೆ ಬೇರೆ ರಾಜ್ಯಗಳಾಗಿ ಇದ್ದಾಗಿ. ಆಮೇಲೆ ಟ್ರಾವೆನ್ಕೋರ್ ಅಲ್ಲೇ ಇವರೆಲ್ಲ ಕುಲಶೇಖರ್ ಆಳ್ವಾರ್ ಆಚಾರ್ಯ, ಇವರು ಆಳ್ವಾರ್ ಅವ್ರ ರಾಜರು, ಪಾಂಡ್ಯ ರಾಜರು ಆಕ್ಚುಲಿ. ಅವರೆಲ್ಲ ಟ್ರಾವೆನ್ಕೋರ್, ತಿರುವನಂತಪುರ ಆ ಕಡೆನೆ ಅನ್ಸುತ್ತೆ. ಸೊ ಡೆಫಿನೆಟ್ಲಿ ಅದೆಲ್ಲ ಆನಂದಾರಣ್ಯ ಎಲ್ಲ ಅಂದ್ರೆ ಇದೆಲ್ಲ ದಿವ್ಯ ದೇಶಗಳಿದೆಲ್ಲ, ಎಲ್ಲ ದಿವ್ಯ ಕ್ಷೇತ್ರಗಳಿದೆಲ್ಲ, ಪುಣ್ಯಕ್ಷೇತ್ರಗಳು. ಪ್ರಭುಜಿ ಅಟೆಂಡೆನ್ಸ್ ಬೇಕು. ಹಾಕಿದಾರ ಮಾತಾಜಿ? ರೂಪಶಂಕರ್ ಮಾತಾಜಿ ಹಾಕಿದ್ದಾರೆ. ಕಳಿಸಿದ್ದೇನೆ. ಮತ್ತೆ ಇನ್ನೊಂದ್ಸಲ ಕಳ್ಸಿ ಮಾತಾಜಿ. ಕಳಿಸಿದ್ದೇನೆ.